मे सफलावाप्तिर्भवे जन्मनि जन्मनि यशिवो नाम रूपाभ्यां या देवी सर्वमङ्गलां तयो संस्मरणात् त्वं सां सर्वतो जयमङ्गलम्। इष्टदेवताभ्यो नमः, कुलदेवताभ्यो नमः, ग्रामादिदेवताभ्यो नमः, परिवारसहित मालिंगेश्वर स्वामिने नमः प्रार्थयामि। ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಈಶ್ವರನಿಗೆ ಪ್ರದೋಷ ಕಾಲ ಶ್ರೇಷ್ಠ. ನಾವು ಏನು ಇವತ್ತಿನ ಪೂಜೆಯ ಸಂಕಲ್ಪ ಇಡಲಿಲ್ಲ, ನಾಳೆಯಿಂದ ನಮ್ಮ ಬೆಳಗ್ಗೆಯಿಂದ ಪೂಜೆ ಎನ್ನುವಂತಹ ಸಂಕಲ್ಪ ಇಟ್ಟಿದ್ದೇವೆ. ಆದರೆ ಒಂದು ತೀರ್ಥಕ್ಷೇತ್ರ ಅಂತ ಪುಷ್ಕರಣಿಯನ್ನು ಉದ್ಘಾಟನೆ ಮಾಡುವ ಬಗ್ಗೆ ಸಂಕಲ್ಪವನ್ನು ಮಾಡಿದ್ದೀರಿ. ವಿಶೇಷವಾಗಿ ಪುಷ್ಕರಣಿ ಚಂದವಾದಂತಹ ವ್ಯವಸ್ಥೆಯಲ್ಲಿ ಒಂದು ಯಾವುದೇ ಒಂದು ಈಶ್ವರ ದೇವಸ್ಥಾನವಾಗಲಿ ಅಲ್ಲಿ ಪುಷ್ಕರಣಿ ಬೇಕು ಅನ್ನುವಂಥದ್ದು. ಅಂತಹ ಪುಷ್ಕರಣಿಯನ್ನು ಆಗಿದೆ. ಅದು ಲೋಕಾರ್ಪಣೆ ಆಗುವ ಮೊದಲು ಆ ದೇವರ ಅನುಜ್ಞೆಯನ್ನು ಕೇಳತಕ್ಕಂತಹ ಶಾಸ್ತ್ರ. ನಾವು ಯಾವುದೇ ಒಂದು ದೇವತಾ ಆರಾಧನೆ ಮಾಡುವುದಾದರೂ ಕೂಡ ಮೊದಲಾಗಿ ಕುಲದೇವರು, ಗ್ರಾಮದೇವರು, ನಂಬಿರತಕ್ಕಂತಹ ದೈವದೇವರ ಅನುಗ್ರಹವನ್ನು ಪಡಿಬೇಕು ಅನ್ನುವಂತಹದ್ದು ಶಾಸ್ತ್ರ. ಎಷ್ಟೋ ಪುರಾತನವಾಗಿ ದೇವಸ್ಥಾನ ಈ ಸ್ಥಳದಲ್ಲಿತ್ತು. ಎಷ್ಟೋ ವರ್ಷದಿಂದ ಪೂಜಾ ಕೈಂಕರ್ಯಗಳು ಈ ಸ್ಥಳದಲ್ಲಿ ನಡೆಯಲಿಲ್ಲ. ಆದರೂ ಕೂಡ ಸಾನ್ನಿಧ್ಯ ಅನ್ನುವಂತಹದ್ದು ಇತ್ತು. ಎಲ್ಲರ ತನುಮನದ ಸಹಕಾರದಿಂದ ಇವತ್ತು ವ್ಯವಸ್ಥಿತವಾಗಿ ಒಂದು ದೇವಾಲಯ ನಿರ್ಮಾಣ ಆಗಿದೆ. ನಾಳೆ ನಾಡ್ದು ಆಚೆ ನಾಡ್ದು ಏನು ಬ್ರಹ್ಮ ಕಲಶ ಅನ್ನ ಸಂತರ್ಪಣೆ ಮಾಡಿ ನಡೆಯುವಂತಹ ಎಲ್ಲ ಕಾರ್ಯ ಏನುಂಟು ಆ ಮಾಲಿಂಗೇಶ್ವರನ ಸಂಪೂರ್ಣವಾದಂತಹ ಅನುಗ್ರಹದಿಂದ ಸಾಂಗವಾಗಿ ನೆರವೇರಿ ನಮ್ಮ ನಂಬಿರ್ತಕ್ಕಂಥ ಎಲ್ಲ ಭಕ್ತರಿಗೆ, ನಂಬಿರ್ತಕ್ಕಂಥ ಎಲ್ಲ ಕುಟುಂಬದವರಿಗೂ ಕೂಡ ಎಲ್ಲ ರೀತಿಯಲ್ಲೂ ತನುಮನದ ಸಹಕಾರ ಕೊಡುವ ಹಾಗೂ ವಿಶೇಷವಾಗಿ ಆಯುಷ್ಯ, ಆರೋಗ್ಯ, ಯಶಸ್ಸು, ಕೀರ್ತಿ, ನೆಮ್ಮದಿಯುತವಾದಂತಹ ಬದುಕನ್ನು ಆ ಪರಮೇಶ್ವರ ಅನುಗ್ರಹ ಮಾಡಬೇಕು ಅಂತ ನಮಸ್ಕಾರ ಮಾಡಿ ಒಂದು 3 ಸುತ್ತಿರಿಗೆ ನಮಸ್ಕಾರ ಮಾಡಿ. Alberto.
ಹಾಂ ಹೌದು ನಮ್ಗೊಂದು ಇಲ್ಲ ಗಂಟೆ ನಾವು ಉಡುಪಿ ಚಾನಲ್ ಏನು ಫುಲ್ ಶಾರ್ಟ್ ಬೇಕೇನು ನಾಳೆಗೆ ಟೈಮ್ ಕಲ್ಕತ್ತಾ ಸಭಾ ಕಾರ್ಯಕ್ರಮ ಇದೆ ಹಂಗಲ್ಲ ಸಣ್ಣ ಸಣ್ಣ ಕ್ಲಿಪ್ ಎಲ್ಲಿ ಹೆಬ್ರಿ ಏಪ್ರಿಲ್ ಇದು ಏಪ್ರಿಲ್ ಮತ್ತು ಮುದ್ರೆಡ್ಡಿ ಸುಬ್ಬಣ್ಣಗಟ್ಟೆ ಸುಬ್ಬಣ್ಣಗಟ್ಟೆ ಅದೇ ಅದೇ ಅದು ಸಾಯಿಬಾಬಂದೇನೋ ಒಂದು ಇದಿದೆಯಲ್ಲ ನನಗೆ ಗೊತ್ತಿಲ್ಲ ನೀವು ಮತ್ತು ಹೋಗಿಲ್ಲ ನಾವು ಹೋಗ್ಬೇಕಂತ ಅಲ್ಲ ನಾನು ಜಾಸ್ತಿ ಇರೋದು ಅಲ್ಲೇ ಎಷ್ಟು ದಿವಸ ಅಲ್ಲ ಎಷ್ಟು ದಿವಸ ಯಾವುದು
ಇಲ್ಲ
ಜಯಾಯ ರುದ್ರಾಯ ವರ್ಷಗಳ ಕಾಲ ಇದೇ ಜಾಗದಲ್ಲಿ ಪೂಜೆ ಪುನಸ್ಕಾರ ನಿತ್ಯ ಪೂಜೆಯನ್ನು ಪಡೆಯುತ್ತಿದ್ದ ಈಶ್ವರನ ದೇವಸ್ಥಾನ ಸುಮಾರು 60 ವರ್ಷಗಳ ಹಿಂದೆ ಕಾಲನ ಲೀಲೆಗೆ ಸಿಕ್ಕಿ ಈ ಮಣ್ಣಿನಲ್ಲಿ ಭೂಗರ್ಭದಲ್ಲಿ ಹೂತು ಹೋಗಿತ್ತು. ಆ ದೇಗುಲವನ್ನು ಅರಸಿ ಇವತ್ತು ಅದೇ ಮಹಾಲಿಂಗೇಶ್ವರನ ಮುಂದೆ ನಿಂತು ವರವನ್ನ ಬೇಡುವ ಪರಿಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಈ ದೇವಸ್ಥಾನದ ಇತಿಹಾಸವೇನು, ಹಿನ್ನೆಲೆ ಏನು, ಇವತ್ತು ನಾವು ನಿಂತಿರುವ ಈ ಗಳಿಗೆಯವರೆಗೆ ಇಲ್ಲಿ ನಡೆದ ಮಹಾಪವಾಡವೇನು, ಈ ಎಲ್ಲ ದೃಶ್ಯಗಳನ್ನು ಹೊಂದಿರುವ ಒಂದು ಸುಂದರ ನುಡಿ ಚಿತ್ರಿಕೆ ನಿಮಗಾಗಿ ಸಿದ್ಧವಿದೆ, ನೋಡಿ. ಇಲ್ಲಿನ ಅವಳಿ ಜಿಲ್ಲೆಗಳಲ್ಲಿನ ದೇವಾಲಯಗಳು ತಮ್ಮ ಅದ್ಭುತವೆನಿಸುವ ವಾಸ್ತುಶಿಲ್ಪ, ಕಾರಣಿಕವೇ ಮೊದಲಾದ ಕಾರಣಗಳಿಂದಾಗಿ ಪ್ರಸಿದ್ಧವಾಗಿವೆ. ಕೆಲವು ದೇವಾಲಯಗಳು ಧಾರ್ಮಿಕ ಶ್ರದ್ಧೆ, ನಂಬಿಕೆಗಳ ಜೊತೆಗೆ ಪ್ರವಾಸಿ ಆಕರ್ಷಣೆಗಳೂ ಆಗಿವೆ. ಹೀಗೆ ಕರ್ನಾಟಕದ ಕರಾವಳಿ ದೈವಸ್ಥಾನಗಳು ದೇವಾಲಯಗಳ ಸುಂದರ ಬೀಡಾಗಿ ನಾಡನ್ನು ಪೊರೆಯುತ್ತಿವೆ. ದೇವಾಲಯಗಳ ಪುನರ್ ಪ್ರತಿಷ್ಠೆ, ಬ್ರಹ್ಮ ಕಲಶೋತ್ಸವದಂತಹ ಧಾರ್ಮಿಕ ಸುಕೃತಗಳಲ್ಲಿ ಊರಿಗೆ ಊರೇ ಪರಮ ಧಾರ್ಮಿಕ ಶ್ರದ್ಧೆಯಿಂದ ತೊಡಗಿಸಿಕೊಂಡು ಸಡಗರಿಸುವುದು ಕರಾವಳಿಯಲ್ಲಿ ಸಾಮಾನ್ಯವಾಗಿದೆ. ಹೀಗಿರುತ್ತಾ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಬಿಲ್ಲಾಡಿ ಗ್ರಾಮದ ನೈಲಾಡಿ ಎಂಬ ಪುಟ್ಟ ಊರಿನಲ್ಲಿ ಸಾವಿರಾರು ವರ್ಷಗಳ ಪುರಾತನ ದೇವಾಲಯ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ. ಒಂದು ಕಾಲದಲ್ಲಿ ನಿತ್ಯ ಪೂಜೆ, ರಂಗಪೂಜೆ, ಶಿವರಾತ್ರಿ ಉತ್ಸವ, ರಥೋತ್ಸವಗಳಿಂದ ಸಡಗರಿಸುತ್ತಿದ್ದ ಈ ಶಿವ ಸಾನ್ನಿಧ್ಯ ಇಂದು ಕಾಲಗರ್ಭದೊಳಗೆ ಅಂತರ್ಗಾಮಿಯಾಗಿದೆ. ಆ ಕಾಲದಲ್ಲಿ ದೇವಸ್ಥಾನದ ಆವರಣದಲ್ಲಿ ಪ್ರಾಥಮಿಕ ಶಾಲೆಯೂ ಇದ್ದು ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದಲೇ ವಿದ್ಯಾರ್ಜನೆ ಪಡೆದುಕೊಂಡಿದ್ದರು. ಬ್ರಾಹ್ಮಣರ ಅಗ್ರಹಾರದ ನಡುವೆ ವಿರಾಜಮಾನನಾಗಿದ್ದ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಯಾವುದೋ ದುಷ್ಟಗ್ರಹದ ವಕ್ರದೃಷ್ಟಿಗೆ ಸಿಲುಕಿ ಹಂತ ಹಂತವಾಗಿ ನಾಶಗೊಳ್ಳಲಾರಂಭಿಸಿತು. ದೇವಾಲಯದ ಸುತ್ತ ಇದ್ದ ಬ್ರಾಹ್ಮಣ ಅಗ್ರಹಾರದ ಮನೆಗಳು ಒಂದೊಂದೇ ಬರಿದಾದವು. ದೇವಸ್ಥಾನವು ಒಂದು ದಿನ ಪ್ರಕೃತಿ ವಿಕೋಪಕ್ಕೆ ಹಂತ ಹಂತವಾಗಿ ಕುಸಿದು ಬೀಳಲಾರಂಭಿಸಿ ನೆಲಸಮವಾಗಿ ದೇವಾಲಯ ಇದ್ದ ಜಾಗದಲ್ಲಿ ದಟ್ಟ ಕಾಡು ಬೆಳೆಯಿತು. ದೇಗುಲ ಇತಿಹಾಸದ ಪುಟ ಸೇರಿತು. ಊರನ್ನು ಪೊರೆಯುತ್ತಿದ್ದ ಊರೊಡೆಯ ಕದ್ರಂಜೆ ಮಹಾಲಿಂಗೇಶ್ವರನನ್ನು ಮತ್ತೆ ಭವ್ಯ ದೇಗುಲದಲ್ಲಿ ಪ್ರತಿಷ್ಠಾಪಿಸಬೇಕು. ಅವನ ಅಂದ ಚಂದ ಕಂಡು ಪುನೀತರಾಗುವ ಮಹದಾಸೆ ಊರಿಗೆ ಇತ್ತಾದರೂ ಕಾಲ ಗರ್ಭದೊಳಗಿನ ಮಹಾಲಿಂಗೇಶ್ವರ ಕಣ್ಣು ತೆರೆಯಲಿಲ್ಲ. ದೇಗುಲ ಮತ್ತೆ ಪುನಶ್ಚೇತನಗೊಳ್ಳಲೇ ಇಲ್ಲವಲ್ಲ ಎನ್ನುವ ಕೊರಗು ಬಿಲ್ಲಾಡಿ ನೈಲಾಡಿಯ ಜನತೆಗೆ ನಿತ್ಯ ನಿರಂತರವಾಯಿತು. ತಮ್ಮ ವೈಯಕ್ತಿಕ ತಾಪತ್ರಯಗಳಿಗೆ ಊರೊಳಗೆ ಪಾಳು ಬಿದ್ದ ಈ ಶಿವಾಲಯವೂ ಕಾರಣವಾಗಿರಬಹುದೇ ಎನ್ನುವ ಸಣ್ಣ ಆತಂಕವು ಊರವರ ಮನಸ್ಸಿನಲ್ಲಿತ್ತು. ಇವೆಲ್ಲವುಗಳನ್ನು ಅರಿತೋ ಏನೋ ಇಸವಿ 2008ರಲ್ಲಿ ದೇಗುಲ ಪುನರ್ ನಿರ್ಮಾಣದ ಪ್ರಯತ್ನಗಳು ಚಿಗುರೊಡೆದವು. ಬೂದಾಡಿಯ ದಿವಂಗತ ಹರ್ಷವರ್ಧನ ಶೆಟ್ಟಿಯವರ ಮುಂದಾಳತ್ವದಲ್ಲಿ, ನಾಗರಾಜ ಉಡುಪ ಅವರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ಬಗ್ಗೆ ಅಷ್ಟಮಂಗಳ ಪ್ರಶ್ನೆಯನ್ನೂ ನಡೆಸಲಾಯಿತಾದರೂ ಯಾಕೋ ಈ ಪ್ರಯತ್ನ ಫಲಗೊಳ್ಳಲಿಲ್ಲ. ದಿನಗಳು ಉರುಳುತ್ತಿದ್ದವು. ಮತ್ತೆ ಗ್ರಾಮಸ್ಥರಿಗೆ ನಿರಾಸೆ.
ಕದ್ರಂಜೆಯ ಮಹಾಲಿಂಗೇಶ್ವರ ಎಂದು ಕಣ್ಣು ತೆರೆದಾನು, ಗುಡಿ ನಿರ್ಮಾಣದ ನಮ್ಮ ಸಂಕಲ್ಪ ಎಂದು ಸಿದ್ಧಿಸಿಕೊಂಡಾನೋ ಎನ್ನುವ ಊರ ಮಾತುಗಳು ಒಂದು ನಿರಾಸೆಯ ನಿಟ್ಟುಸಿರಿನೊಂದಿಗೆ ಕೊನೆಯಾಗುತ್ತಿದ್ದವು. ಸುತ್ತಮುತ್ತಲಿನ ಊರುಗಳಲ್ಲಿ ಧಾರ್ಮಿಕ ಸುಕೃತಗಳು ಸಂಪನ್ನಗೊಳ್ಳುವುದನ್ನು ಕಣ್ತುಂಬಿಸಿಕೊಂಡಾಗ ಆ ಖುಷಿ ಸಾರ್ಥಕ ಭಾವವನ್ನು ಮೀರಿ ನಮ್ಮೂರ ಪರಮ ಕಾರಣಿಕ ಕ್ಷೇತ್ರ ಪಾಳುಬಿದ್ದ ಮರುಕ ಬಿಲ್ಲಾಡಿ ನೈಲಾಡಿಯ ಊರೆದೆಯನ್ನು ತೇವಗೊಳಿಸುತ್ತಿತ್ತು. ಅದೊಂದು ದಿನ ಊರಿನ ಇನ್ನೊಂದು ದೇವಸ್ಥಾನ ಅಭಿವೃದ್ಧಿಯಾಗದ ಕುರಿತು ಪ್ರಶ್ನೆ ಹಾಕಿದ ಸಂದರ್ಭ, ಈ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆದರೆ ಮಾತ್ರವೇ ಊರಿನ ಉಳಿದ ದೇವಾಲಯಗಳು ಅಭಿವೃದ್ಧಿಯಾಗುತ್ತದೆ. ಕದ್ರಂಜೆಯ ಜೀರ್ಣೋದ್ಧಾರಕ್ಕೆ ಒಬ್ಬ ಚಿರ ಯುವಕ ಬರುತ್ತಾನೆ, ಅವನಿಂದಲೇ ದೇವಸ್ಥಾನ ಅಭಿವೃದ್ಧಿ ಕಾಣುತ್ತದೆ ಎಂಬ ಮಾತು ಕೇಳಿಬಂತು. ಕಾಕತಾಳೀಯವೆಂಬಂತೆ 5 ದಶಕಗಳಿಂದ ಅಜ್ಞಾತವಾಗಿದ್ದ ಶಿವಾಲಯ ನಿರ್ಮಾಣಕ್ಕೆ ಈ ಬಾರಿ ಹೊಸ ಹುರುಪಿನಿಂದ ಟೊಂಕ ಕಟ್ಟಿದ್ದು 2020ರ ಅವಧಿಯಲ್ಲಿ ಅಂದಿನ ಬಿಲ್ಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಎನ್ನುವ ನವೋತ್ಸಾಹಿ ಯುವಕ. ಅದು 2020. ಇಡೀ ವಿಶ್ವವೇ ಕೋವಿಡ್ ಎಂಬ ಮಹಾಮಾರಿಯಿಂದ ಪರಿತಪಿಸುತ್ತಿತ್ತು. ಲಾಕ್ಡೌನ್ ಕಾರಣದಿಂದ ಊರೇ ಸ್ತಬ್ಧವಾಗಿತ್ತು. ಆಗ ಅವರ ಸದಿಚ್ಛೆಗೆ, ಮಹತ್ವಾಕಾಂಕ್ಷೆಗೆ, ಪರಮ ಧಾರ್ಮಿಕ ಕೈಂಕರ್ಯಕ್ಕೆ ಅವರೊಡನೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯಲನುವಾದದ್ದು ನೈಲಾಡಿಯ ಬ್ರಾಹ್ಮರಿ ಯುವಕ ಮಂಡಲ ಎನ್ನುವ ಯುವ ಸಂಘಟನೆಯ ಕೆಚ್ಚೆದೆಯ ಯುವಕರು. ಅವರೊಂದಿಗೆ ಜೊತೆಯಾದವರು ಬಿಲ್ಲಾಡಿ ಫ್ರೆಂಡ್ಸ್, ಬಿಲ್ಲಾಡಿ ದಸರಾ, ಹಾಗೆಯೇ ಊರಿನ ಹಿರಿಯರು, ಸ್ತ್ರೀ ಶಕ್ತಿ ಸಂಘಗಳು, ಜೊತೆಗೆ ಬಿಲ್ಲಾಡಿ ನೈಲಾಡಿಯ ಸಹೃದಯಿ ಜನತೆ. ಮಹಾಲಿಂಗೇಶ್ವರನಿಗೆ ನಮಿಸಿ ಏಕೋ ದೃಢ ಸಂಕಲ್ಪದಿಂದ ದೇಗುಲದ ಆವಾರದಲ್ಲಿ ಆಳೆತ್ತರ ಬೆಳೆದು ಸಣ್ಣ ಕಾಡೆ ಆದಂತಿರುವ ಪೊದೆಗಳನ್ನು ಸವರಿ ಸತತ 3 ವಾರ ಸ್ವಚ್ಛಗೊಳಿಸುವುದರ ಮೂಲಕ ದೇಗುಲ ಅಭಿವೃದ್ಧಿಗೆ ಓಂಕಾರ ಹಾಡಲಾಯಿತು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಇದಡೊಂದ ಮಾಗೆ ಸನ್ನಿಧಿಗೆ ಕಾಪು. ನಾವೊಂದು ಬಗೆದರೆ ದೈವ ಬಗೆದದ್ದೇ ಮತ್ತೊಂದು. ಪುನಃ ಬಂದ ಕೊರೋನಾ 2ನೇ ಅಲೆಯ ಲಾಕ್ಡೌನ್ ದೇಗುಲ ನಿರ್ಮಾಣ ಪ್ರಯತ್ನವನ್ನು ತುಸು ಹಿಮ್ಮೆಟ್ಟಿಸಿತಾದರೂ 2021ರಲ್ಲಿ ಗ್ರಾಮದ ಹಿರಿಯರು, ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಮಾಧವನ್ ಪೊದುವಾಳ್ ಅವರಿಂದ ಅಷ್ಟಮಂಗಲ ಚಿಂತನಾ ಕಾರ್ಯಕ್ರಮ ನಡೆಯಿತು. ಮುಂದಿನ 3.5 ವರ್ಷಗಳ ಅವಧಿಯಲ್ಲಿ ಕದ್ರಂಜೆ ಮಹಾಲಿಂಗೇಶ್ವರನ ದೇವಾಲಯ ನಿರ್ಮಾಣದ ಸಂಕಲ್ಪಕ್ಕೆ ಕಟಿಬದ್ಧವಾಯಿತು ಬಿಲ್ಲಾಡಿ ನೈಲಾಡಿ. ಅಂದಿನ ಆ ಅಷ್ಟಮಂಗಲಕ್ಕೆ ತೀರಾ ಅನಿರೀಕ್ಷಿತವಾಗಿ ಆಗಮಿಸಿದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅಯೋಧ್ಯೆಯಲ್ಲಿ ರಾಮಮಂದಿರದಂತೆ ಕದ್ರಂಜೆಯಲ್ಲಿ ಮಹಾಲಿಂಗೇಶ್ವರ ದೇಗುಲ ನಿರ್ಮಾಣವಾಗಲಿ ಎಂದು ಆಶೀರ್ವದಿಸಿ ಹರಸಿ ದೇಗುಲ ನಿರ್ಮಾಣಕ್ಕೆ ತಮ್ಮ ಹಿಡಿಯಲ್ಲಿದ್ದ ಮೂಲ ಧನವನ್ನು ನೀಡಿದರು. ಹೌದು, ನಮ್ಮ ಸಂಕಲ್ಪಕ್ಕೆ ಆನೆಬಲ ಬಂತು. ಆ ದಿನವೇ ದೇಗುಲ ನಿರ್ಮಾಣಕ್ಕೆ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು. ಯುವ ಮುಂದಾಳು ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿ ಅವರೊಂದಿಗೆ ಊರಿನ ಯುವಕರು, ಮಹಿಳೆಯರು, ಹಿರಿಯರನ್ನು ಒಳಗೊಂಡ ಸಮರ್ಥ ತಂಡವನ್ನು ರಚಿಸಿ ಜವಾಬ್ದಾರಿಗಳನ್ನು ಹಂಚಿ ಮುಂದಡಿ ಇಡಲಾಯಿತು. ನಂತರ ಮುಷ್ಟಿ ಕಾಣಿಕೆ, ಕಲಾ ಸಂಕೋಚ ಕಾರ್ಯಕ್ರಮ ನಡೆದು ಬಾಲಾಲಯ ರಚಿಸಿ ಜೀರ್ಣೋದ್ಧಾರಕ್ಕೆ ಸಂಕಲ್ಪಿಸಲಾಯಿತು. ಮುಂದೆ ಮಹಾಲಿಂಗೇಶ್ವರನೇ ಮುನ್ನಡೆಸಿದ. ಊರು ಬಣ್ಣಿಸಲಸದಳವಾದಂತಹ ಭಕ್ತಿ ಭಾವದಿಂದ ದೇಗುಲ ನಿರ್ಮಾಣ ಕೈಂಕರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತು. 6 ದಶಕಗಳ ಕೊರಗು ಕೊನೆಗೂ ಮುಕ್ತಿ ಕಂಡಿತು. ಶಿವಕಾರಣಿಕ ಮತ್ತೊಮ್ಮೆ ಜನಜನಿತವಾಯಿತು. ಭಕ್ತಿಯ ಶಕ್ತಿ ಲೋಕಮುಖವಾಯಿತು. ಕದ್ರಂಜೆ ಮಹಾಲಿಂಗೇಶ್ವರ ಸರ್ವಾಂಗ ಸುಂದರವಾದ ಗೋಕಾಕ್ ಶಿಲೆಯಲ್ಲಿ ಶಿಲಾಮಯ ಭವ್ಯ ದೇಗುಲದ ಗರ್ಭಗುಡಿಯಲ್ಲಿ ಪ್ರಸನ್ನನಾಗಿ ನೆಲೆ ನಿಂತು ಭಕ್ತರನ್ನು ಹರಿಸಿ ನಗುವಂತಾಯಿತು. ಊರು ಖುಷಿಯ ಕಡಲಾಯಿತು. ಭಕ್ತ ಮಹಾಜನಗಳೇ, ನಾವು ನಿಮಿತ್ತ ಮಾತ್ರ. ನಮ್ಮನ್ನು ಈ ದೇವತಾ ಕಾರ್ಯದಲ್ಲಿ ಸರ್ವ ವಿಧದಲ್ಲೂ ಮುನ್ನಡೆಸಿದವರು ನೀವು. ನಿಮ್ಮ ಸಾಂದರ್ಭಿಕ ಸಲಹೆ ಸಹಕಾರದಿಂದಲೇ ಇವೆಲ್ಲವೂ ಸಾಧ್ಯವಾಗಿದ್ದು, ಹೂವೆತ್ತಿದಷ್ಟು ಹಗುರವಾಗಿದ್ದು. ಕದ್ರಂಜೆ ಮಹಾಲಿಂಗೇಶ್ವರ ಸದಾ ನಮ್ಮ ನೆತ್ತಿ ಕಾಯಲಿ.
ನಮ್ಮ ಮಕ್ಕಳು ಅವನ ಕಾರಣಿಕದ ಕಥೆ ಹೇಳುವಂತಾಗಲಿ. ಊರು ಸುಖ ಶಾಂತಿ ಸಮೃದ್ಧಿಯಿಂದ ನಳನಳಿಸಲಿ. ಸರ್ವರಿಗೂ ಸನ್ಮಂಗಳವಾಗಲಿ. ಲಿಂಗೇಶ್ವರ ದೇವಸ್ಥಾನ ಸ್ಥಳ ಇದ್ದಾನೆ. ಇದು ದೈವೇಚ್ಛೆಯಲ್ಲವೇ? ಇದೇ ದೈವ ಸಂಕಲ್ಪವಲ್ಲವೇ? ಆ ಶಿವನಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಇದೀಗ ನಾವು ಆರಂಭಿಸಲಿದ್ದೇವೆ. ಈಗಾಗಲೇ ಪುಷ್ಕರಣಿಯ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಶ್ರೀ ಮಟ್ಟಾರು ರತ್ನಾಕರ ಹೆಗಡೆಯವರು ಈಗಾಗಲೇ ನಮ್ಮನ್ನು ಕೂಡಿಕೊಂಡಿದ್ದಾರೆ. ಅವರು ಈ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ಪ್ರೀತಿಯ ಚಪ್ಪಾಳಿಯ ಸ್ವಾಗತ. ಉದ್ಘಾಟಕರಾಗಿ ವೇದಿಕೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರು ಆಸೀನರಾಗುವರೆ ಅವರಿಗೆ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಹಾಗೂ ಈ ಸಭಾ ವೇದಿಕೆಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಶಾಸಕರು ಕೂಡ ಕೂಡಿಕೊಳ್ಳಿಕ್ಕಿದ್ದಾರೆ. ಉದ್ಯಮಿಗಳು ಶ್ರೀ ರಾಜೀವ್ ಅವರು ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕು ಎನ್ನುವ ಪ್ರಾರ್ಥನೆ. ಶ್ರೀ ಎಸ್ ರತ್ನಾಕರ್ ಶೆಟ್ಟಿ ರಟ್ಟಾಡಿ, ಶ್ರೀ ಶರತ್ ಕುಮಾರ್ ಹೆಗಡೆ ಬಿಲ್ಲಾಡಿ, ಶ್ರೀ ನವೀನ್ ಚಂದ್ರ ಶೆಟ್ಟಿ ಶಿರೂರು, ಶ್ರೀ ಸುರೇಶ್ ಶೆಟ್ಟಿ, ಶ್ರೀ ರಘುನಾಥ್ ಶೆಟ್ಟಿ, ಶ್ರೀ ಶಂಕರ ಶೆಟ್ಟಿ, ಶ್ರೀ ಗುರುಪ್ರಸಾದ್, ಶ್ರೀ ಪ್ರಕಾಶ್ ಶೆಟ್ಟಿ, ಹಾಗೆ ಈ ದೇಗುಲ ಇಲ್ಲಿ ಇವತ್ತು ಅರಳಿ ನಿಂತಿರೋದಕ್ಕೆ ಕಾರಣವಾಗಿರುವ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸುತ್ತಿದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕರು ಶ್ರೀ ಉಮೇಶ್ ಹೆಗಡೆ ಅವರು, ಸಂಚಾಲಕರಾಗಿರುವ ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ, ಮತ್ತೋರ್ವ ಸಂಚಾಲಕರು ಗಣೇಶ್ ಪ್ರಸಾದ್ ಕಾಂಚನ್, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಸಜಿತ್ ಹೆಗಡೆ, ಉಪಾಧ್ಯಕ್ಷರು ಶ್ರೀ ಕರುಣಾಕರ ಶೆಟ್ಟಿ ನೈಲಾಡಿ, ಭರತ್ ಶೆಟ್ಟಿ ಬಿಲ್ಲಾಡಿ, ಭುಜಂಗ ಶೆಟ್ಟಿ ನೈಲಾಡಿ, ಪ್ರಿಯದರ್ಶನ್ ಶೆಟ್ಟಿ ಬಿಲ್ಲಾಡಿ, ಕಟ್ಟಡ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಶೇಖರ ಶೆಟ್ಟಿ, ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ ನೈಲಾಡಿ ಬಿಲ್ಲಾಡಿಯ ಅರ್ಚಕರು ಶ್ರೀ ಪ್ರಭಾಕರ ಚಡಗರು, ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಗುಲಾಬಿ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಪ್ರೀತಿಯ ಚಪ್ಪಾಳೆಯ ಸ್ವಾಗತವನ್ನು ತಮ್ಮಿಂದ ಬಯಸಿಕೊಳ್ಳುತ್ತೇನೆ. ಸಹೃದಯ ಬಂಧುಗಳೇ, ವೇದಿಕೆಯಲ್ಲಿ ನಮ್ಮನ್ನು ಕೂಡಿಕೊಳ್ಳಬೇಕು. ಪ್ರೀತಿಯ ಚಪ್ಪಾಳೆಯ ಸ್ವಾಗತವನ್ನು ಭರತ್ ಕುಮಾರ್ ಶೆಟ್ಟಿ ಅವರಿಗೆ ನಾವು ಕೋರಿಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ದೇವಾಲಯ ಇಲ್ಲಿ ಅರಳಿ ನಿಂತಿರೋದಕ್ಕೆ ದುಡಿದ ಕೈಗಳು ಹಲವು. ಆ ಎಲ್ಲ ಕೈಗಳಿಗೆ ಪ್ರೀತಿಯ ನಮಸ್ಕಾರವನ್ನು ಸಲ್ಲಿಸಿಕೊಳ್ಳುತ್ತಾ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನಮ್ಮೂರಿನಲ್ಲಿ 60 ವರ್ಷಗಳ ಹಿಂದೆ ಪೂಜೆಗೆ ಒಳಗಾಗ್ತಾ ಇದ್ದ ಶಿವಲಿಂಗವನ್ನು ಮತ್ತೆ ಇವತ್ತು ಜೀರ್ಣೋದ್ಧಾರಗೊಂಡಂತಹ ಒಂದು ನೂತನ ಭವನದ ಒಳಗೆ, ದೇಗುಲದ ಒಳಗೆ ನಿಲ್ಲಿಸಿ ಆತನ ಈ ಬ್ರಹ್ಮ ಕಲಶದ ಸಂಭ್ರಮವನ್ನು ಕಣ್ತುಂಬಿಕೊಳ್ಳುವ ಹೊಸ್ತಿಲಲ್ಲಿ ನಾವಿದ್ದೇವೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲ ಗಣ್ಯರು ಕೂಡಿಕೊಂಡಿದ್ದಾರೆ. ಅವರೆಲ್ಲರನ್ನ ಪ್ರೀತಿಯಿಂದ ನಮ್ಮೂರಿಗೆ, ಕದ್ರಂಜೆಯ ಮಹಾಲಿಂಗೇಶ್ವರನ ಸನ್ನಿಧಿಗೆ, ಈ ವೇದಿಕೆಗೆ ಸ್ವಾಗತಿಸಿಕೊಳ್ಳಿಕ್ಕಿದ್ದಾರೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ. ಶ್ರೀ ಕದ್ರಂಜೆ ಮಹಾಲಿಂಗೇಶ್ವರ ದೇವಸ್ಥಾನ, ನೈಲಾಡಿ ಬಿಲ್ಲಾಡಿ ಗ್ರಾಮ. ಈ ದೇವಸ್ಥಾನದ ಇತಿಹಾಸವನ್ನು ನೀವೆಲ್ಲ ನೋಡಿದ್ರಿ ಬಂಧುಗಳೇ. 60 ವರ್ಷದ ಹಿಂದೆ ನೆಲಸಮವಾಗಿರ್ತಕ್ಕಂಥ ಈ ದೇವಸ್ಥಾನ ನಡೆದು ಬಂದ ಹಾದಿಯನ್ನು ನೀವೀಗಾಗಲೇ ನೋಡಿದ್ದೀರಿ. ಈಗೇನು ನಾವು ಬ್ರಹ್ಮಕಲಶೋತ್ಸವದ ಸರ್ವ ಸಿದ್ಧತೆಯಲ್ಲಿದ್ದೇವೆ. ಶ್ರೀ ಕ್ಷೇತ್ರ ಕದ್ರಂಜೆಯ ಬ್ರಹ್ಮಕಲಶೋತ್ಸವದ ಪ್ರಥಮ ದಿನದ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ನಮ್ಮ ಸುಂದರ ಪುಷ್ಕರಣಿಯನ್ನು ಅಂದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಈ ದೇವಸ್ಥಾನದ ಭೂಮಿ ಪೂಜೆಗೆ ಬಂದು ಈ ದೇವಸ್ಥಾನದ ಇತಿಹಾಸವನ್ನು ತಿಳಿದು ಅವರೊಬ್ಬ ದೈವ ಭಕ್ತನಾಗಿ, ಒಬ್ಬ ರಾಜಕಾರಣಿಯಾಗಿ, ನ್ಯಾಯವಾದಿಯಾಗಿ, ನಮ್ಮೆಲ್ಲರ ಸದಾ ಪ್ರೋತ್ಸಾಹಕರಾಗಿ, ನಮ್ಮನ್ನೆಲ್ಲ ಸದಾ ಹರಿಸುವಂತಹ ಒಬ್ಬ ಮೇರು ವ್ಯಕ್ತಿತ್ವದ ಧೀಮಂತ ನಾಯಕ ನಮ್ಮ ಮಟ್ಟಾರು ರತ್ನಾಕರ ಹೆಗಡೆಯವರು ಅಂದು ಅವರ ಅಧಿಕಾರಾವಧಿಯಲ್ಲಿ 10 ಲಕ್ಷ ರೂಪಾಯಿಯನ್ನು ಕದ್ರಂಜೆಗೆ ಪ್ರಥಮವಾಗಿ ಒಂದು ಪುಷ್ಕರಣಿಗೆ ನೀಡಿದಂಥ ಪುಣ್ಯಾತ್ಮ. ಅವರಿಂದ ಇವತ್ತು ಉದ್ಘಾಟನೆ ಆಗಬೇಕು ಅನ್ನುವ ನೆಲೆಯಲ್ಲಿ ನಾವು ಅವರನ್ನು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಹಾರೈಸ್ತಾ ಇದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಮಸ್ತ ಊರಿನ ಎಲ್ಲರ ಪರವಾಗಿ
ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಪರವಾಗಿ, ನೈಲಾಡಿ ಹಾಗೂ ಬಿಲ್ಲಾಡಿಯ ಸಮಸ್ತ ಗ್ರಾಮಸ್ಥರ ಪರವಾಗಿ, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ, ಕರತಾಣದ ಮೂಲಕ ಅವರನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಈ ದೇವಸ್ಥಾನದ ಪ್ರಮುಖರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಜಿತ್ ಹೆಗಡೆ ಅವರು ಅವರಿಗೆ ಶಾಲನ್ನು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮ್ಮ ಜೊತೆಗಿರುವವರು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಅಂದು ಯುವ ಮೋರ್ಚಾದ ಮಂಗಳೂರಿನ ಅಧ್ಯಕ್ಷರಾಗಿ, ಬಹಳ ಹೋರಾಟದ ಮೂಲಕ ಬಡ ಕುಟುಂಬದಿಂದ ಬಂದು ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥವರು. ವಿಶೇಷವಾಗಿ ಅಂದು ರತ್ನಾಕರ್ ಹೆಗಡೆ ಅವರು ನಮಗೆ ಕೆರೆ ನಿರ್ಮಿಸಲಿಕ್ಕೆ ಹಣವನ್ನು ಕೊಟ್ಟರೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ನಮ್ಮೆಲ್ಲರ ಹೆಮ್ಮೆಯ ವಿಧಾನ ಪರಿಷತ್ನ ಸದಸ್ಯರು. ಬಹಳ ನಾವು ಈ ಒಂದು ಕದ್ರಂಜೆ ದೇವಸ್ಥಾನದ ವಿಚಾರವನ್ನು ಅವರಿಗೆ, ಅದರ ಇತಿಹಾಸವನ್ನು ಫೋಟೋದ ಮೂಲಕ ನಾವು ಅವರಿಗೆ ಹೇಳಿದಾಗ, ನಾನು ಅವರೆಲ್ಲ ಅವರು PN ಕರೆದು ಹೇಳಿದರು, ಇಂಥ ದೇವಸ್ಥಾನ, ಒಂದು ಹಾಳು ಬಿದ್ದ ದೇವಸ್ಥಾನ ಊರಿನಲ್ಲಿ ಅಭಿವೃದ್ಧಿ ಆಗ್ತಿರುವಾಗ ಆ ದಿನ ಯಾವುದೇ ಹೌದು, ಆ್ಯಕ್ಚುಲಿ ಅವರಿಗೆ 20ನೇ ತಾರೀಕು ಅಂತ ಮೊದಲು ಗೊತ್ತಿರಲಿಲ್ಲ. ನಾವೊಂದು ವಾರದ ಹಿಂದೆ ಕಾರ್ಯಕ್ರಮ ಕೊಡುವಾಗ ಅವರ ಇಡೀ ಡೈರಿ ಫುಲ್ಲಾಗಿತ್ತು. ಇವತ್ತಿನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಂತ PA ಕರೆದು ಹೇಳಿದರು. ಇಂಥ ಕಾರಣಿಕ ದೇವಸ್ಥಾನ ಊರಿನವರೆಲ್ಲ ಸೇರಿ ಕಟ್ಟುವಾಗ ನಾನು ಅವತ್ತಲ್ಲಿ ಇಲ್ಲದೆ ಇದ್ದರೆ ಅದು ಸರಿಯಾಗ್ತಿಲ್ಲ ಅಂತಕ್ಕಂಥ ಮಾತನಾಡಿ ದೂರದ ಪುತ್ತೂರಿನಿಂದ ಬಂದು ನಮ್ಮ ಕೆರೆಯ ಸೌಂದರ್ಯವನ್ನು ಹೆಚ್ಚಿಸಿ ನಮ್ಮ ಕದ್ರಂಜೆ ಮಾಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಿದ್ದಂಥ ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರಿಗೆ ದೊಡ್ಡ ಕರತಾಂಡನವನ್ನು ನಾವು ಸಲ್ಲಿಸಲೇಬೇಕು. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೆ ಸಮಿತಿಯ ಸಕ್ರಿಯ ಆಗಿರ್ತಕ್ಕಂಥ ರವಿ ಆಚಾರ್ಯರವರು ಬಂದು ಅವರಿಗೆ ಶಾಲನ್ನು ಹೊದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರವರು ಹಿರಿಯರು ನಮ್ಮವರೇ, ಒಬ್ಬರು ನಾವಿಂಥ ದೇವಸ್ಥಾನ ಮಾಡುವಾಗ ನಾವೆಲ್ಲ ಯುವಕರು, ನಮಗೆಲ್ಲ ಮಕ್ಕಳಾಟಿಕೆ ಇರ್ತದೆ, ನಮಗೆಲ್ಲ ಹಿರಿತನದ ಒಂದು ಉಳಿದವರೆಲ್ಲ ಹಿರಿತನ. ಈಗ ಮಠ ರತ್ನಕಿರೀಟ ಬರ್ಗ ಹೇಳಿದರು, ಊರಲ್ಲಿ ನೋಡುವಾಗ ಫುಲ್ ಯಂಗ್ಸ್ಟರ್ಸ್ ಎಲ್ಲ ಫೋಟೋ ಹಾಕಿದ್ದಾರೆ. ಆಗ ನಂಗೆ ಗೊತ್ತಾಯಿತು ಈ ದೇವಸ್ಥಾನ ಗಟ್ಟಿಯಾಗಿ ಈ ಸಮಿತಿ ನಿಲ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ನಾವೆಲ್ಲ ಫೋಟೋದಲ್ಲಿದ್ದರೆ ಅದು ಹಿಂದಿರುವವರು ನಮ್ಮೆಲ್ಲ ಹಿರಿಯರು. ಅದರಲ್ಲಿ ಒಬ್ಬರು ನಮ್ಮ ನೈಲಾಡಿ ದೊಡ್ಡಮನೆಯ ಅಶೋಕ್ ಕುಮಾರ್ ಶೆಟ್ಟರು. ಅವರು ಕೂಡ ನಮ್ಮ ಆರಂಭದಿಂದ ದೇವಸ್ಥಾನ ಆರಂಭ ಆಗಿದ್ದ ದಿನದಿಂದ ಹಿಡಿದು ನಮಗೆಲ್ಲ ಮಾರ್ಗದರ್ಶಕರಾಗಿ ನೀವೇನು ಹೆದರಬೇಡಿ ಮಕ್ಕಳೇ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಭವ್ಯವಾದ ಇವತ್ತು ಅನ್ನಪೂರ್ಣೇಶ್ವರಿ ಗುಡಿಯನ್ನು ಸುಮಾರು 5 ಲಕ್ಷಕ್ಕಿಂತಲೂ ಹೆಚ್ಚು ವೆಚ್ಚದ ಅನ್ನಪೂರ್ಣೇಶ್ವರಿ ಗುಡಿಯನ್ನು ಕೂಡ ನಿರ್ಮಿಸಿಕೊಟ್ಟು ದಿನ ಅವರು ಎಷ್ಟೇ ಅವರ ಒಂದು ವ್ಯಾವಹಾರಿಕವಾಗಲಿ ಬ್ಯುಸಿ ಇರಲಿ ಏನೇ ಇರಲಿ ಡೈಲಿ ಒಂದು ಫೋನ್ ಮಾಡಿ ಏನಾಗ್ತಿದೆ ಕದ್ರಂಜಿಯಲ್ಲಿ ಕೇಳುವಂಥ ಒಬ್ಬ ಹಿರಿಕರಲ್ಲಿ ಅವರು ಒಬ್ಬರು. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆಯನ್ನು ಹಾಕಬೇಕು. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಸಲ್ಲಿಸಬೇಕು. ಅವರಿಗೆ ನಮ್ಮ ಉಪಾಧ್ಯಕ್ಷರಲ್ಲಿ ಒಬ್ಬರಾಗಿರ್ತಕ್ಕಂತಹ ಪ್ರಿಯದರ್ಶನ್ ಶೆಟ್ಟಿ ಅವರು ಬಂದು ಅವರಿಗೆ ಶಾಲನ್ನು ಹೊದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಹಲವಾರು ದಶಕಗಳಿಂದ ಕದ್ರಂಜೆಯಲ್ಲಿ ಮಾಲಿಂಗೇಶ್ವರನ ಪ್ರತಿಷ್ಠಾಪನೆ ಆಗಲೇಬೇಕಂತಕ್ಕಂಥ ಕನಸನ್ನು ಹೊತ್ತವರಲ್ಲಿ ಹಿರಿಯರು ನಮ್ಮ ನವೀನಣ್ಣ ಅವರು ಅನೇಕ ವರ್ಷಗಳ ಹಿಂದೆ ಒಂದು ಯಾರೋ ಒಬ್ಬರು ಅಧಿಕಾರಿ ಅವರು ಜ್ಯೋತಿಷ್ಯ ಹೇಳ್ತಾ ಇದ್ದಾರಂತೆ. ಅವ್ರ ಬಳಿ ಕೇಳಿದಾಗ
ಒಂದು 10 ವರ್ಷದ ಹಿಂದೆ ಆ ಜ್ಯೋತಿಷ್ ಹೇಳಿದ್ರಂತೆ, ನಿಮ್ಮ ಊರಿನಲ್ಲಿ ನೀವು ನಂಬಿರ್ತಕ್ಕಂಥ ಒಂದು ದೇವಸ್ಥಾನ ಬಹಳ ಸಂಕಷ್ಟದಿಲ್ಲ ಅಂತಕ್ಕಂಥ ಮಾತನ್ನು ಒಬ್ಬರು ಆ ಜ್ಯೋತಿಷ ಅಲ್ಲ, ಅವ್ರು ಆ್ಯಕ್ಚುಲಿ ಒಬ್ಬರು ಆಫೀಸರ್, ಅವ್ರು ಹೇಳಿದ್ರಂತೆ. ಹಾಗೆ ಇಂಥ ಒಂದು ಕನಸುಗಳನ್ನು ರಾಷ್ಟ್ರಪತಿ ಭವನದಲ್ಲಿ ಏಡಿಸಿ ಅವರಿಗೆ ಉಡುಪಿ ಜಿಲ್ಲೆಯಲ್ಲೂ ನೈಲಾಡಿಯಲ್ಲಿ ಬಿಲ್ಲಾಡಿಯಲ್ಲಿ ಯಾವುದೂ ಗೊತ್ತಿಲ್ಲ, ನವೀನ್ ಅಶೋಕ್ ಕಿಣಿ ಅಂತ ಅವರು ನವೀನಣ್ಣ ಹತ್ರ ನೋಡಿದಾಗ ನಿಮ್ಮೂರಿನಲ್ಲಿ ಒಂದು ನೀವು ನಂಬಿರ್ತಕ್ಕಂಥ ಒಂದು ಮಹಾಲಿಂಗೇಶ್ವರನ ದೇವಸ್ಥಾನ ಒಂದು ಪಾಳು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅವತ್ತು ಅವರಿಗೆ ರೋಮಾಂಚನ ಆಯ್ತಂತೆ. ಅಂಥ ದೇವಸ್ಥಾನದ ಕನಸನ್ನು ಹೊತ್ತವರಲ್ಲಿ ನವೀನ್ ಕುಮಾರ್ ಶೆಟ್ಟಿಯವರು ಕೂಡ ಒಬ್ಬರು. ಹಣಿಜಡ್ಡು ನವೀನಣ್ಣ, ಇವತ್ತು ಅವರ ತಮ್ಮ ಸುಭಾಷಣ್ಣ ನಮ್ಮೊಂದಿಗಿಲ್ಲ, ಅವರು ಕೂಡ ಬಹಳ ಕನಸನ್ನು ಹೊತ್ತವರು, ನಮಗೂ ಕೂಡ ಹಲವಾರು ಬಾರಿ ಮಾರ್ಗದರ್ಶನವನ್ನು ಕೊಟ್ಟವರು. ಅವರೆಲ್ಲರ ಪರವಾಗಿ ಇವತ್ತು ನವೀನಣ್ಣ ಇವತ್ತು ವೇದಿಕೆ ಮೇಲಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರವರು ನಮ್ಮ ಈ ಭಾಗದ ಮಂದಾರ್ತಿ ಭಾಗದಲ್ಲಿ ನಮ್ಮಂಥ ಯುವಕರು ಯಾವುದೇ ಕಾರ್ಯಕ್ರಮ ಮಾಡಲಿ, ಊರಿನಲ್ಲಿ ಅಥವಾ ಯಾವುದೇ ಯಾರಿಗೆ ಕಷ್ಟ ಅಂತ ಬರಲಿ, ತಾನು ದುಡಿದ ಸಂಪಾದನೆಯಲ್ಲಿ ಒಂದಷ್ಟು ಭಾಗವನ್ನು ಸಮಾಜಕ್ಕೆಂದು ಕೊಡುವಂಥ ಧೀಮಂತ ವ್ಯಕ್ತಿತ್ವ. ಒಂದು ಬಡ ಕುಟುಂಬದಿಂದ ಹುಟ್ಟಿ ಬಂದರೂ ಕೂಡ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಭಾವಿತರಾಗಿ ಬೆಳೆದು ಬಹಳ ದೊಡ್ಡ ಉದ್ಯಮ ಸಾಮ್ರಾಜ್ಯವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ರಾಜೀವ್ ಗೌಡ್ರು ಅವರು ನಮ್ಮ ಈ ದೇವಸ್ಥಾನಕ್ಕೆ ಇಂಥ ನೀವು ದೇವಸ್ಥಾನವನ್ನು ಮಾಡುವಾಗ ನಾನು ಆ ಕದರಂಜೆ ಮಹಾಲಿಂಗೇಶ್ವರನ ತಲೆಗೆ ನೆತ್ತಿ ಮೇಲೆ ಬೀಳುವಂಥ ನೀರಿನ ಹನಿಯಾಗುವೆ ಅಂತಕ್ಕಂಥ ಮಾತನ್ನು ಹೇಳಿ ಏನು ಬಾವಿ ಏನು ನಮ್ಮ ತೀರ್ಥ ಬಾವಿ ಇದೆ, ಆ ಸುಂದರವಾದ ತೀರ್ಥ ಬಾವಿಗೆ 5 ಲಕ್ಷಕ್ಕಿಂತಲೂ ಹೆಚ್ಚು ಮೊತ್ತವನ್ನು ಕೊಟ್ಟಂಥ ಮಹಾಪುಣ್ಯಾತ್ಮ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಬಿಲ್ಲಾಡಿಯ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾವು ಹಾಕಲೇಬೇಕು. ಅವರಿಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ರತ್ನಾಕರ್ ಶೆಟ್ಟರು ಬಂದು ಅವರಿಗೆ ಶಾಲನ್ನು ಓದಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರವರು ನಮ್ಮ ಬಿಲ್ಲಾಡಿ ದೊಡ್ಡಮನೆಯ ಸುರೇಶ್ ಶೆಟ್ಟರು. ನಾವು ಯಾವುದೇ ಊರಿನಲ್ಲಿ ಒಳ್ಳೆ ಕೆಲಸ ಮಾಡುವಾಗ ನಮಗೆ ಒಂದು ಭಾಗದಲ್ಲಿ ಧೈರ್ಯ ಬೇಕಾಗ್ತದೆ, ಒಂದು ಸಲಿಗೆಯಿಂದ ನಮ್ಮೊಂದಿಗೆ ಗಟ್ಟಿಯಾಗಿ ನಿಲ್ಲುವಂತಹ ವ್ಯಕ್ತಿತ್ವ. ಯಾವುದೇ ನಾವು ಮಾಡುವಂಥ ಯಾವುದೇ ಕೆಲಸ ಇರ್ಬೋದು, ಅದಕ್ಕೆ ಹಿನ್ನೆಲೆಯ ಶಕ್ತಿಯಾಗಿರುವವರು ನಮ್ಮ ಸುರೇಶಣ್ಣ. ಈ ದೇವಸ್ಥಾನ ಕೂಡ ನಾವು ಹಾಗೆ ಕಟ್ಟುವಾಗ ಕೆಲವು ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ಅವರಲ್ಲಿ ನಾವು ಅವರ ಹತ್ರ ಬಂದು ಸಲಹೆಗಳನ್ನು ತೆಗೆದುಕೊಂಡಾಗ ನೀವು ಮುಂದೋಗಿ ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತಕ್ಕಂಥ ಮಾತನ್ನು ಹೇಳಿದವರಲ್ಲಿ ನಮ್ಮ ಸುರೇಶಣ್ಣ ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ರಾಘವೇಂದ್ರ ನೈಲಾಡಿಯವರು ಬಂದು ಶಾಲನ್ನು ಹೊದಿಸಿ ಅವರನ್ನು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಹಿರಿಯರು ಶ್ರೀ ಕೇಚರಾವುತ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ನಮ್ಮ ಬಿಲ್ಲಾಡಿ ಗ್ರಾಮದಲ್ಲಿ ಕೇಚರಾವುತ ದೇವಸ್ಥಾನದ ಇವತ್ತು ವೈಭವಿತವಾಗಿ ಅಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕಾದ್ರೆ ತನ್ನ ನಿವೃತ್ತಿ ಜೀವನದಲ್ಲಿ ಸಂಪೂರ್ಣ ಸಮಯವನ್ನು ಯಾವತ್ತೂ ಗ್ರಾಮದ ದೇವರಿಗೆ ಅರ್ಪಿಸುವಂತಹ ಒಬ್ಬ ಮೇರು ವ್ಯಕ್ತಿತ್ವದ ಹಿರಿಯ ಜೀವಿ. ಯಾವುದೇ ಸಭೆಗಾಗಲಿ ಯಾವುದೇ ಸ್ಟೇಜಿಗಾಗಲಿ ನಾವು ಕರೆದ್ರೆ ಅವರು ಪ್ರಥಮವಾಗಿ ನಾವೆಲ್ಲರೂ ಹೆಸರು ಹಾಕಿದರೆ ಪ್ರಥಮವಾಗಿ ಫೋನ್ ಮಾಡಿ ಕರೆ ಮಾಡ್ತಾರೆ. ಮೊನ್ನೆ ಕೂಡ ನನಗೆ ಕರೆ ಮಾಡಿದರು, ನಿಮ್ಗೆ ಎಂಥ ಮರೆಯ, ನಾನಂತೂ ವೇದಿಕೆ ಮೇಲೆ ಹತ್ತುವುದಿಲ್ಲ, ಆದರೆ ನೀವೆಂತಕ್ಕೆ ನನ್ನ ಹೆಸರು ಹಾಕ್ತೀರಿ ಅಂತ ಹೇಳಿದರು. ನಾನು ಹೇಳಿದೆ, ನಾವು ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಇಂಥ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ ಯಾವ ವೇದಿಕೆಗೂ ನೀವು ಹೊದ್ದೇ ಇರ್ಬೋದು, ಆದರೆ ಕದರಂಜೆ ಮಹಾಲಿಂಗೇಶ್ವರನ ಏನು ಪ್ರಥಮ ವೇದಿಕೆಗೆ ನೀವು ಇರಲೇಬೇಕಂತಕ್ಕಂಥ ಒತ್ತಾಯ ಮಾಡಿದ ಮೇಲೆ ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಶರತ್ ಕುಮಾರ್ ಹೆಗ್ಡೆ ಅವರು. ಅವರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ.
ಅವರಿಗೆ ನಮ್ಮ ಇನ್ನೊಬ್ಬರು ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಶೆಟ್ಟಿ ಅವರು ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಯುವ ನಾಯಕ, ನಮ್ಮ ಬಿಲ್ಲಾಡಿಗೆ ಬಹಳ ಹತ್ತಿರ, ಹೃದಯಕ್ಕೆ ಹತ್ತಿರ ಆಗಿರ್ತಕ್ಕಂಥ ವ್ಯಕ್ತಿ. ನಾವೊಂದು ಕಾರ್ಯಕ್ರಮ ಆಗಲಿ, ನಮ್ಮೂರಿನ ಧಾರ್ಮಿಕ ಇರಲಿ, ಸಾಮಾಜಿಕ ಇರಲಿ, ಕ್ರೀಡಾ ಕಾರ್ಯಕ್ರಮ ಇರಲಿ, ನಮಗೆ ನಮ್ಮದೇ ಆದ ತಂಡ ಇದೆ. ಅದು ಕೇವಲ ಬಿಲ್ಲಾಡಿಗೆ ಸೀಮಿತ ಇರತಕ್ಕಂಥ ತಂಡ ಅಲ್ಲ. ಮಂದಾರ್ತಿ ದಾಟಿ ಶಿರೂರಂದ್ರೂ ಕೂಡ ನಾವು ಬಿಲ್ಲಾಡಿಯವರು ಅಂತಕ್ಕಂಥ ಮಾತನ್ನು ಹೇಳುವವರು ನಮ್ಮ ಗುರುಪ್ರಸಾದರು. ನಮ್ಮ ಒಂದು ಈ ಭಾಗದ ದೊಡ್ಡ ಶಕ್ತಿ. ನಮ್ಮ ಯಾವುದೋ ಹಿಂದೂ ಪರ ಕಾರ್ಯಕ್ರಮಗಳಿರ್ಬೋದು, ಅಥವಾ ನಮ್ಮ ಊರಿನ ಯುವಕರು ಮಾಡುವಂಥ ಯಾವುದೇ ಚಿಕ್ಕ ಪುಟ್ಟ ಕಾರ್ಯಕ್ರಮ ಇರ್ಬೋದು, ನಮ್ಮೊಂದಿಗೆ ಬಿಲ್ಲಾಡಿಯವನಾಗಿ ಬಿಲ್ಲಾಡಿದೆ ಕಾರ್ಯಕ್ರಮ. ಮೊನ್ನೆ ನಾನು ನೀವು ಹೇಳಿದೆ, ನಿಮ್ಮನ್ನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಹಾಕ್ತಿದ್ದೆ ಹೇಳಿದರೆ, ನಮ್ದಲ್ಲ, ನಾನು ಅತಿಥಿಯಾಗಿ ಬರುವುದಲ್ಲ, ಇದು ನಮ್ಮೂರಿದೆ ಕಾರ್ಯಕ್ರಮ, ನಾನು 4 ದಿನ ನಿಮ್ಮ ಜೊತೆಗೆ ಇರ್ತೇನೆ ಅಂತಕ್ಕಂಥ ಮಾತೇನಂತ ಹೇಳಿದಂಥ ಒಬ್ಬ ಯುವ ನಾಯಕ ಗುರುಪ್ರಸಾದ್ ಅವರು. ಅವರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಲೇಬೇಕು. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಶೆಟ್ಟಿ ಅವರು ಬಂದು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಳಿಯ ಸಜಿತ್ ಹೆಗ್ಡೆ ಅವರು ನಮ್ಮ ಜೊತೆ ಹಗಲು ರಾತ್ರಿ ನಾವೆಲ್ಲ ಊರು ತುಂಬ ತಿರುಗಿ ಈ ಕದರಂಜೆ ಮಾಲಿಂಗೇಶ್ವರ ದೇವರಿಗೆ ಏನಾಗಬೇಕು ಅನ್ನುವ ನೆಲೆಯಲ್ಲಿ ನಾನು, ನಮ್ಮ ಇಡೀ ಯುವಕರ ತಂಡ ಹೊರಗಡೆಯ ಕಾರ್ಯಕ್ರಮ ಮಾಡಿದರೆ, ಇವತ್ತು ಸುಂದರವಾದ ಇಂಥ ವಾಸ್ತು ಶಿಲ್ಪ ಕಲೆಯ ಒಂದು ದೇಗುಲ ನಿರ್ಮಾಣ ಬೇಕಾದರೆ ಇಲ್ಲಿ ನಿತ್ಯ ಮಾಡಲಿಕ್ಕೆ ನಮಗೊಬ್ಬರು ಯಜಮಾನರು ಬೇಕು. ನಮ್ಮೆಲ್ಲರ ಯಜಮಾನರ ಮಾವ ಆಗಿರ್ತಕ್ಕಂಥವ್ರು, ಅವರು ಹಿರಿಯವರು, ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಇನ್ನೋರ್ವ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಅರುಣ್ ಕುಮಾರ್ ಶೆಟ್ಟಿ ಅವರು ಬಂದು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ್ವರು ಸುಧಾಕರ್ ಶೆಟ್ಟಿ ಪಾಂಡ್ಯ, ಅಧ್ಯಕ್ಷರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಕರ್ಕುಂಜೆ. ಇವ್ರ ಬಗ್ಗೆ ನಾವು ಹೇಳಲೇಬೇಕು. ಇವರಾಗಲಿ, ಇವರ ಧರ್ಮಪತ್ನಿ ಆಗಲಿ, ಈ ಕದರಂಜೆ ಮಾಲಿಂಗೇಶ್ವರ ದೇವಸ್ಥಾನ ಯಾವತ್ತು ನಾವು ಈ ಕಾಡಿನ ಮಧ್ಯೆ ಬಂದು ನಾವೆಲ್ಲ ಯುವಕರು ಸೇರಿ ಅಥವಾ ಇಲ್ಲಿನ ಹಿರಿಯರೆಲ್ಲ ಸೇರಿ ಈ ದೇವಸ್ಥಾನ ಮಾಡುವಾಗ ನಮಗೆ ಎಷ್ಟೋ ಸಲ ನಮಗೆ ಹಣದ ಅಭಾವ ಆಗಿತ್ತು. ಕೆಲಸಕ್ಕೆ ಕೊಡಲಿಕ್ಕೆ ಹಣ ಕೂಡ ಒಂದು ವಾರದಲ್ಲಿ ಪೇಮೆಂಟ್ ಇಲ್ಲದಾಗ ಅವರು ನಾವಿದ್ದೇವೆ ಅಂತಕ್ಕಂಥ ಆಡ್ತಾ ನಮಗೆ ಅಡ್ವಾನ್ಸ್ ಆಗಿ 1-2-3 ಲಕ್ಷ ರೂಪಾಯಿಗಳನ್ನು ನಾವು ಕೇಳದೇ ಕೂಡ ಕಳಿಸಿಕೊಟ್ಟಂಥ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು. ಅವರನ್ನು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗುಲಾಬಿ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಬ್ಬ ಪಿಲ್ಲರ್ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಈ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮಾಡಿದರು. ನನಗೆ ಖಂಡಿತವಾಗಿಯೂ ನನಗೆ ನಂಬಿಕೆ ಇಲ್ಲ ನಾವೆಲ್ಲ ಇಷ್ಟು ದೊಡ್ಡ ಕೆಲಸಕ್ಕೆ ಯೋಗ್ಯರ ಅಂತಕ್ಕಂಥ ಮಾತನ್ನು. ಆದರೆ ಆಗ ನಾನು ಅಧ್ಯಕ್ಷ ಆಗಬೇಕಾದ್ರೆ ಹೇಳಿದೆ, ನಾನು ಅಧ್ಯಕ್ಷ ಆಗಲಿಕ್ಕೆ ತೊಂದರೆ ಇಲ್ಲ, ನನಗೆ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಅಥವಾ ಇಡೀ ಫೈನಾನ್ಷಿಯಲ್ ವ್ಯವಸ್ಥೆಯನ್ನು ನಾವು ನೋಡೋದಿಲ್ಲ. ಯಾಕಂದರೆ ನಾಳೆ ನಮ್ಮಿಂದ ತಕ್ಕ ಯಾರಾದರೂ ಹೇಳ್ಬೋದು, ಇವರೆಲ್ಲ ಮಕ್ಕಳಾಟಿಕೆ ಮಾಡ್ತಾರೆ, ಹಣ ಇಷ್ಟು ಕೋಟಿಗಟ್ಟಲೆ ಹಣ 3-4 ಕೋಟಿ ಪ್ರಾಜೆಕ್ಟ್ ಹಾಕ್ಕೊಳ್ತೇವೆ, ನಾಳೆ ಎಲ್ಲ ಮಕ್ಕಳಾಟಿಕೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಅವತ್ತು ಹೇಳಿದೆ, ನಾನು ಅಧ್ಯಕ್ಷ ಆಗಲಿಕ್ಕೆ ಹೇಳಿಲ್ಲ, ಸಜಿತ್ ರೆಡ್ಡಿ ಅವ್ರನ್ನ ಅಧ್ಯಕ್ಷ ಮಾಡಿ ಅಂತ ಹೇಳಿದರು. ಸುತಾರಾಮ್ ಅವರು ಒಪ್ಪಲೇ ಇಲ್ಲ. ಅವರೆಲ್ಲ ಸೇರಿ ನಾನು ಹೇಳಿದೆ, ಸಜಿತ್ ರೆಡ್ಡಿ ಅವರು ಪ್ರಧಾನ ಕಾರ್ಯದರ್ಶಿ ಆಗೋದಾದರೆ ನಾನು ಆಗ್ತೇನೆ ಅಂತ ಹೇಳಿದೆ. ಆದರೆ ಅವರು, ನಾವು ಯಾವತ್ತೂ ಹೇಳೋದವರಿಗೆ, ನಾನು ನಿಮಿತ್ತ ಮಾತ್ರ ಅಧ್ಯಕ್ಷ, ನನ್ನ ಅಧ್ಯಕ್ಷರು ಯಾರು ಕೇಳಿದರೆ ಸಜಿತ್ ಹೆಗ್ಡೆ ಅವರು ಅಂತ ಒಬ್ಬ ವ್ಯಕ್ತಿ, ಒಬ್ಬ ಪ್ರಾಮಾಣಿಕ. ಇವತ್ತು ನಮ್ಮ ಬ್ಯಾನರ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಒಬ್ಬ 50 ರೂಪಾಯಿ ಕೊಟ್ಟಂಥ ವ್ಯಕ್ತಿಯನ್ನು ಕೂಡ ಇವತ್ತು ನಮ್ಮ ಹತ್ರ ಲೆಕ್ಕ ಇರ್ತದೆ ಹೇಳಿದರೆ, ಪ್ರತಿ ತಿಂಗಳು ಅವರದ್ದು ಸ್ಯಾಲ್ರಿ ಫಿಕ್ಸ್ ಆದಾಗೆ 31ನೇ ತಾರೀಕು ನಮ್ಮ ಕದರಂಜೆ ದೇವಸ್ಥಾನದ ಲೆಕ್ಕಾಚಾರ ಬರ್ತದೆ. ಯಾರಾದರೂ ಒಬ್ಬರು ಸ್ಕ್ಯಾನರ್ ವಾಟ್ಸಪ್ಪಲ್ಲೆಲ್ಲ ಹೋಗ್ತದೆ, 10 ರೂಪಾಯಿ ಕೊಡ್ತಾರೆ, 5 ರೂಪಾಯಿ ಕೊಡ್ತಾರೆ, 50 ರೂಪಾಯಿ ಕೊಡ್ತಾರೆ. ಪ್ರತಿಯೊಂದನ್ನು ಇಂಚಿಂಚು ಲೆಕ್ಕ ಇಟ್ಟ ಒಬ್ಬ ಪುಣ್ಯಾತ್ಮ ಅಂತ ಹೇಳಲಿಕ್ಕೆ ಬಹಳ ದೊಡ್ಡ ಚಪ್ಪಾಳೆ ಮೂಲಕ ಪ್ರಥಮ ಕಾರ್ಯಕ್ರಮ ನಾನು ಅವರಿಗೆ ಹೇಳಲೇಬೇಕಾಗ್ತದೆ. ಅವರನ್ನು ಅತಿ ತುಂಬು ಹೃದಯಪೂರ್ವಕವಾಗಿ ನಾನು ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಪ್ರಫುಲ್ ರಾಜ್ ಶೆಟ್ಟಿ ಅವರು ಬಂದು ಶಾಲನ್ನು ಓದಿಸಬೇಕು. ಅವರ ತಂದೆ ಸೀತಾರಾಮ್ ಶೆಟ್ಟರು ನಮಗೆ ಇನ್ನೊಬ್ಬ ಧ್ವನಿಯಾಗಿದ್ದವರು. ಅವರು ಈ ಒಂದು ದೇವಸ್ಥಾನದ ಕಾರ್ಯದಲ್ಲೂ ಕೂಡ ನಮ್ಮ ಒಂದು ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ಸೀತಾರಾಮಣ್ಣನ ಪುತ್ರ ಒಂದು ಸಜಿತ್ ಹೆಗ್ಡೆ ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಇನ್ನೋರವರು ಉಮೇಶ್ ಹೆಗಡೆ ಅವರು, ಇಡೀ ನಮ್ಮ ಸಮಿತಿಯ ಅತ್ಯಂತ ಹಿರಿಯ ವ್ಯಕ್ತಿ. ಅವ್ರ ಪಾಪ ಅವರಿಗೆ ಇಲ್ಲಿ ಹಲವಾರು ವರ್ಷಗಳಿಂದ ಈ ದೇವಸ್ಥಾನ ನೆನೆಗುಂದಿ ಬಿದ್ದಿತ್ತು. ಆ ಒಂದು ನಾಗಬನ ಇವತ್ತೇನು ಪುನರ್ಜೀವನಗೊಂಡಿದೆ, ಅದರ ಹಿಂದೆ ಆ ನಾಗಬನವನ್ನು ಜೀರ್ಣೋದ್ಧಾರ ಮಾಡಿ ಬಹಳ ಈ ದೇವಸ್ಥಾನ ಆಗಲೇಬೇಕು ಅಂತಕ್ಕಂಥ ಕನಸನ್ನು ಹೊತ್ತವರು ನಮ್ಮ ಹಿರಿಯ ಜೀವಿ. ಹಲವಾರು ಬಾರಿ ಮಧ್ಯೆ ನಮಗೆಲ್ಲ ಫೋನ್ ಮಾಡ್ತಾರೆ, ಎಂತ ಮರೆಯ ನೀವೆಲ್ಲ ಎಂತ ಮಾಡ್ತಾ ಇದ್ರಿ, ದೇವಸ್ಥಾನ ಹೇಗಳಿಕೆ ಹಾಪದ ನೀವೆಲ್ಲ, ನಾವೆಲ್ಲ ಇಪ್ಪತ್ತಿಗೆ ದೇವಸ್ಥಾನ ಮಾಡೋದಿಲ್ಲ. ತುಂಬ ಅವರದ್ದು ಭಾವುಕರಾಗಿ, ಅಂದರೆ ಅವರ ಹೃದಯದಲ್ಲಿ ಒಂದೇ ಸಂಕಲ್ಪ, ಕದ್ರಂಜೆಯ ಮಾಲಿಂಗೇಶ್ವರನ ತಲೆ ಮೇಲೆ ಒಂದು ಹನಿ ನೀರು ಬೀಳಬೇಕನ್ನುವಂಥ ಸಂಕಲ್ಪ ಇರ್ತಕ್ಕಂಥ ಒಬ್ಬ ಹಿರಿಯ ಜೀವಿ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಗಟ್ಟಿ ಕೂತಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅವರಿಗೊಂದು ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಲೇಬೇಕು. ಅವರನ್ನು ನಮ್ಮ ಈ ಭಾಗದ ಇನ್ನೋರ್ವ ಪ್ರಮುಖರಾಗಿರ್ತಕ್ಕಂತಹ ಉದಯಣ್ಣ ಹಾರ್ಡ್ವೇರ್ ಉದಯಣ್ಣ ಅವರ ಅಳಿನೇ ಅವರೇ ಬಂದು ಅವರನ್ನ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೊಬ್ರು ವೇದಿಕೆಯಲ್ಲಿ ಮುಂದೆ ಕೂತ್ಕೊಳ್ಳುವುದಿಲ್ಲ, ವೇದಿಕೆ ಹಿಂದೆ ಎಲ್ಲಿ ಖಾಲಿ ಜಾಗ ಇರ್ತದೆ ಅಲ್ಲೋಗಿ ಕೂತ್ಕೊಳ್ಳೋರು. ಆದರೆ ಈ ದೇವಸ್ಥಾನದಲ್ಲಿ ನಾನಿವತ್ತು ಮಾತಾಡ್ತೇನೆ, ಅಧ್ಯಕ್ಷನಾಗಿ ಮಾತಾಡ್ತೇನೆ ಅಂತ ಹೇಳಿದರೆ ಇನ್ನೊಂದು ಮೂಲ ಕಾರಣ ಕರುಣಾಕರ್ ಶೆಟ್ಟರು ಅವರು ಹಿಂದೆ ಕೂತಿದ್ದಾರೆ. ಏನಂತ ಹೇಳ್ತೇನೆ, ಈ ದೇವಸ್ಥಾನ ನಾವು ಇಲ್ಲಿ ಆರಂಭವಾಗಿ ಈ ದೇವಸ್ಥಾನ ಆಗಬೇಕನ್ನುವಂಥ ಒಂದು ಮಾತುಗಳು ವಾಟ್ಸಪ್ಪಲ್ಲೆಲ್ಲ ಬಂದಾಗ ಅಷ್ಟಮಂಗಲ ಹಾಕಬೇಕಾದ್ರೆ ಮುಂಚೆ ಅವರು ಪಾಪ ಯಾರ ಹತ್ರ ನನ್ನ ನಂಬರನ್ನು ತೆಗೆದುಕೊಂಡ್ರು. ಒಂದಿನ ಫೋನ್ ಮಾಡ್ತಾರೆ, ಅಲ್ಲ ನೀವೆಲ್ಲ ಇಲ್ಲಿ ವಾಟ್ಸಪ್ಪಲ್ಲೆಲ್ಲ ಕ್ಲೀನ್ ಮಾಡಿದ್ರಂತೆ, ಭಾಳ ಖುಷಿಯಾಯಿತು. ನಾನಿಲ್ಲಿ ಸಣ್ಣತಿರುವಾಗ ಇಲ್ಲೆಲ್ಲ ದೇವಸ್ಥಾನದ ವಠಾರದಲ್ಲಿ ಹಾಳು ಬಿದ್ದ ದೇವಸ್ಥಾನವನ್ನು ನೋಡಿ ಓಡಾಡಿಕೊಂಡು ಸಣ್ಣ ಪ್ರಾಯದಲ್ಲಿ ಹುಬ್ಬಳ್ಳಿಗೆ ಹೋದೆ. ದೇವರೇನೋ ನಮಗೆ ನಾನು ದುಡಿದಕ್ಕೆ ಏನೋ ದೇವರು ಶಕ್ತಿ ಕೊಟ್ಟಿದ್ದ. ಆದರೆ ಎಲ್ಲರೂ ಒಂದು ವೇಳೆ ನೀವು ದೇವಸ್ಥಾನ ಕಟ್ಟುವುದಾದರೆ ಪ್ರಥಮವಾಗಿ ನಾನು 10 ಲಕ್ಷ ರೂಪಾಯಿ ಕೊಡ್ತೇನಂತ ಪ್ರಥಮವಾಗಿ ದೇವಸ್ಥಾನ ಅಷ್ಟಮಂಗಲ ಹಾಕಬೇಕಾಗಿದ್ದರೆ ಮುಂಚೆ ಒಂದು ಪ್ರಥಮವಾಗಿ ಹೇಳಿದಂತಹ ವ್ಯಕ್ತಿ ಇದ್ದರೆ ಅದು ನಮ್ಮ ಕರುಣಾಕರ್ ಶೆಟ್ಟರು. ಅವರು ಕೇವಲ 10 ಲಕ್ಷದ ಪ್ರಶ್ನೆ ಅಲ್ಲ, ಇವತ್ತು ಅವ್ರ ತಂದೆ ಸಾಧು ಶೆಟ್ಟರು ಇವತ್ತಿಲ್ಲ. ನನಗೆ ಬಹಳ ದುಃಖ ಏನಂದರೆ, ಒಂದು ಸಾಧು ಶೆಟ್ಟರು, ಒಂದು ಸೀತಾರಾಮ್ ಶೆಟ್ಟರು, ಇಬ್ಬರು 2 ಜೀವ ಈ ಒಂದು ಕದ್ರಂಜೆ ಮಾಲಿಂಗೇಶ್ವರನ ಪ್ರತಿಷ್ಠಾಪನೆ ಆಗಬೇಕಂತ ಹಂಬಲಿಸಿದಂತಹ 2 ಜೀವಗಳು ಇವತ್ತು ನಮ್ಮೊಂದಿಗಿಲ್ಲ. ನನಗೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡೋಕೆ ಮೊನ್ನೆ ಕೂಡ ನಾನು ಎಣಿಸಿದೆ, ಇಬ್ಬರು ನಮ್ಮ ಜೊತೆಗೆ ಇರಬೇಕಿತ್ತು. ಯಾಕಂದರೆ ಸಾಧು ಶೆಟ್ಟರು ಲಾಸ್ಟಿಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದಿನ ಕೋಲ್ ಹಿಡ್ಕೊಂಡು ನಡ್ಕೊಂಡು ಬಂದರು, ನಾನಿದ್ದೆ. ಅಲ್ಲ ಮಗ, ನಾನು 1000 ಒಳಗಾದರೂ ದೇವಸ್ಥಾನ ಆಗ್ತಾ ಕೇಳ್ರು. ನಮಗೆಲ್ಲ ಬಹಳ ನೋವಿದೆ. ಅಂದರೆ ಮಧ್ಯ ಕೋವಿಡ್ ಬಂತು, ನಮಗೆ ಹಣದ ಅಭಾವ ಆಯಿತು, ತುಂಬ ನಾವು ಈ ಒಂದು ದೇವಸ್ಥಾನ ಕಂಪ್ಲೀಟ್ ಮಾಡಲಿಕ್ಕೆ ಬಹಳ ಕಷ್ಟ ಅನುಭವಿಸ್ತು ನಾವು. ಆದರೂ ಕೂಡ ಇಂಥ ಹಿರಿಯರದ್ದಲ್ಲ ಅವ್ರು ಇವತ್ತು ಇಲ್ಲದೆ ಇದ್ದರೂ ಕೂಡ ಅವರಿಬ್ಬರ ಆಶೀರ್ವಾದ ಇವತ್ತು ನಮ್ಮ ಮೇಲಿದೆ. ಅವರ ಮಗ ಇವತ್ತು ನಮ್ಮ ಜೊತೆ ಗಟ್ಟಿ ನಿಂತಿದ್ದಾರೆ. ಕೇವಲ 10 ಲಕ್ಷಕ್ಕೆ ಸೀಮಿತವಾಗಿರಿದೆ. ಇವತ್ತೇನು ಗರ್ಭಗುಡಿಯಿಂದ ಆಚೆಗೆ ಬಹಳ ವಿಶಾಲವಾದ ಜಾಗ ನಮಗೆ ಸಿಕ್ಕಿದೆ. ಆ 40 ಸೆಣಸು ಜಾಗವನ್ನು ಕೂಡ ಇವತ್ತು ಕರುಣಾಕರ್ ಶೆಟ್ಟರು ತಮ್ಮ ಪಾಲಿಗೆ ಬಂದ ಜಾಗವನ್ನು ಕೂಡ ಇವತ್ತು ನೀಡಿದ್ದಾರೆ. ಅಂಥ ಒಬ್ಬ ಪುಣ್ಯಾತ್ಮ, ಅವರ ತಾಯಿ ಮಗ ಇರ್ಬೋದು, ಅವರ ಇಡೀ ಕುಟುಂಬದವರು ಒಂದು ದೇವಸ್ಥಾನ ಆಗಬೇಕನ್ನುವಂಥ ಸಂಕಲ್ಪ ಅವರಿಗಿದೆ. ಒಂದು ದೊಡ್ಡ ಚಪ್ಪಾಳೆ ಆಗಬೇಕು ಕರುಣಾಕರ್ ಶೆಟ್ಟರಿಗೆ. ನಿಮ್ಮನ್ನೆಲ್ಲ ಋಣವನ್ನು ತೀರಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನೀವೇನಿದ್ರು ಕದ್ರಂಜೆ ಮಾಲಿಂಗೇಶ್ವರ ಒಬ್ಬರಿಗೆ ನಿಮ್ಗೆ ಆಶೀರ್ವಾದ ಕೊಡಲಿಕ್ಕೆ ಇರ್ತಕ್ಕಂಥ ಶಕ್ತಿ ಅಂತಕ್ಕಂಥ ಮಾತು. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕೂಡಿಕೊಂಡಿದ್ದಾರೆ ನಮ್ಮ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮೆಯ ಶಾಸಕರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವರಿಗೆ ಶಾಲನ್ನ ನಮ್ಮ ಪುಟ್ಟ ಪ್ರಶಾಂತ್ ಕಾರಡಿಗ ನೈಲಾಡಿಯವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬ ವ್ಯಕ್ತಿ, ಅವರು ನಮ್ಮೂರಿನವರು, ಬಿಲ್ಲಾಡಿಯವರು ನೈಲಾಡಿಯವರು ಅಲ್ಲದೆ ಇರ್ಬೋದು, ಆದರೆ ನಮ್ಮ ಹೃದಯದಲ್ಲಿ ಹತ್ತಿರ ಆಗಿರ್ತಕ್ಕಂಥ ವ್ಯಕ್ತಿ. ಅವ್ರು ಯಾರು ಕೇಳಿದರೆ ಗಣೇಶ್ ಪ್ರಸಾದ್ ಶಿರಿಯಾರ. ಇವ್ರ ಬಗ್ಗೆ 1-2 ಮಾತನ್ನು ಹೇಳಲೇಬೇಕು. ನಾವು ಈ ದೇವಸ್ಥಾನ ಆರಂಭ ಮಾಡಿ ಒಂದಷ್ಟು ಹಣಗಳೆಲ್ಲ ಒಟ್ಟಾಯಿತು. 1-2-3 ವರ್ಷಗಳ ಕಾಲ ನಮಗೆ ಬಹಳ ಕಷ್ಟ ಆಯಿತು. ನಾವು ಮತ್ತೆ ನಮ್ಮ ಸಮಿತಿಯನ್ನು ಏನಾದರೂ ಮಾಡಬೇಕು, ಇದಕ್ಕೊಂದು ಉತ್ತೇಜನ ಕೊಡಬೇಕು ಅನ್ನುವ ನೆಲೆಯಲ್ಲಿ ನಾವು ಅಕ್ಕಪಕ್ಕದ
ಬೇರೆ ಬೇರೆ ದೈವ ಭಕ್ತರನ್ನ ಇಲ್ಲಿ ನಮ್ಮ ಕಿರಣ್ ಕೊಡ್ಗಿಯವರು ವೇದಿಕೆಗೆ ಬರಬೇಕಾಗಿ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಹಾಕಿ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಣೇಶ್ ಅಂದ್ರೆ ನಾವು 2-3 ವರ್ಷಗಳ ಕಾಲ ಅಂದ್ರೆ ಬಹಳ ಅಂದ್ರೆ ಒಂದ್ಸಲಿ ಒಂದು ನಮ್ಮ ಗರ್ಭಗುಡಿ ಆಯಿತು. ಅದಾದ ನಂತರ ಗರ್ಭಗುಡಿ ಆ ಕೆಲಸ ಮುಗಿದು ಮತ್ತೆ ನಮಗೆ ಹಣದ ಅಭಾವ ಆಯಿತು. ನಮ್ಮ ಸಮಿತಿಯನ್ನ ಬಹಳ ಗಟ್ಟಿ ಮಾಡಬೇಕು, ಮತ್ತೆ ನಮಗಿದಾಗಬೇಕು ನಿಟ್ಟಿನಲ್ಲಿ ನಾವು ಮಾತಾಡ್ತಾ ಇರುವಾಗ ಒಮ್ಮೆ ಗಣೇಶ್ ಪ್ರಸಾದರು ಕರೆ ಮಾಡ್ತಾರೆ. ಭಾಯ್ ಕದ್ರಂಜೆ ದೇವಸ್ಥಾನದ ಕೆಲಸ ಎಲ್ಲಿವರೆಗೆ ಬಂತು ಕೇಳ್ತಾರೆ. ನಾ ಹೇಳಿದೆ, ಇಲ್ಲ ಕದ್ರಂಜೆ ದೇವಸ್ಥಾನದ ಕೆಲಸ ಬಹಳ ಆಮೆಗತಿಯಲ್ಲಿ ಸಾಗ್ತಾ ಇದೆ ಗಣೇಶಣ್ಣ. ಹೀಗೆ ಒಂದು ಕೋವಿಡ್ನ ಕಾರಣದಿಂದ ವ್ಯವಹಾರ ಎಲ್ಲ ಸ್ಥಗಿತ ಆಗಿದೆ, ತುಂಬ ಜನರಿಗೆ ಪ್ರಾಬ್ಲಮ್ ಆಗಿದೆ. ಸರ್ಕಾರದಿಂದ ನಮಗೆ ನಮ್ಮ ಹಿಂದಿನ BJP ಸರ್ಕಾರ ಇರುವಾಗ 40 ಲಕ್ಷ ರೂಪಾಯಿ ನಮಗೆ ಸ್ಯಾಂಕ್ಷನ್ ಆಗಿತ್ತು. ಆದರೆ ಕೆಲವು ವೈಯಕ್ತಿಕ ಹಿತಾಸಕ್ತಿಯ ಕಾರಣದಿಂದ ಅದನ್ನು ಉದ್ದೇಶಪೂರ್ವಕವಾಗಿ ಕ್ಯಾನ್ಸಲ್ ಮಾಡಲಾಯಿತು. ಆದರೂ ನಾವು ಹೆದರಲಿಲ್ಲ. ನಮಗೆ ಕದ್ರಂಜೆ ದೇವಸ್ಥಾನದ ಕದ್ರಂಜೆ ಮಾಲಿಂಗೇಶ್ವರನ ಶಕ್ತಿ ನಮ್ಮ ಹತ್ರ ಇದೆ. ನಾವು ಯಾವ ಕಾರಣಕ್ಕೂ ಯಾರ ಹೆದರಿಕೆಗೂ ನಾವು ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಆ ಧೈರ್ಯ ನಮಗಿದೆ. ಅಂದಾಗ ಆಗ ನಮ್ಮ ಗಣೇಶ್ ಪ್ರಸಾದ್ ಹೇಳಿದರು, ಸರ್ಕಾರದಿಂದ ಬಂದದ್ದು 40 ಲಕ್ಷ ನಿಮ್ಗೆ ಕ್ಯಾನ್ಸಲ್ ಆಯ್ತಮ್ಮರ್ರೆ, ಪಾಪ ನೀವೆಲ್ಲ ಹುಡುಗರ ಮಕ್ಕಳು ಸೇರಿ ಎಂತ ಮಾಡ್ತೀರಿ ಕೇಳ್ರು. ಆಗ ನಮ್ಮ ಜೊತೆಗೆ ಗಟ್ಟಿಯಾಗಿ ಬಂದು ನಿಂತವರಲ್ಲಿ ಗಣೇಶ್ ಪ್ರಸಾದ್ ಕೂಡ ಒಬ್ಬರು. ಅವರು ಕೂಡ ಹಾಗೆ ನಮಗೆ ನಾನೆಲ್ಲರೂ ಪೇಮೆಂಟಿಗೆ ತೊಂದರೆ ಆದಾಗ, ಶೆಟ್ರೆ ನೀವು ಹೆದರಬೇಡಿ, ನಾನು 2 ಲಕ್ಷ ಕಳಿಸಿ ಕೊಡ್ತಿ, ನಾನು 3 ಲಕ್ಷ ಕಳಿಸಿ ಕೊಡ್ತಿ ಅಂತ ಹೇಳಿ ಸುಮಾರು 7-8 ಲಕ್ಷ ಕೊಟ್ಟು ನಿನ್ನ ವಾಪಸ್ಸೇ ತಗೊಳ್ಳ ಅಂತ ಒಬ್ಬ ಪುಣ್ಯಾತ್ಮ ಅವರು. ಅಂದರೆ ಇವತ್ತು ಮಾಲಿಂಗೇಶ್ವರನ ದೇವಸ್ಥಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಿದೆ ಅಂತ ಹೇಳಿದರೆ ಅದರಲ್ಲಿ ಯಾರು ನನ್ನೊಬ್ಬ ಮತ್ತೊಬ್ಬಂದಲ್ಲ, ಇಂಥವರ ಬೆವರು ಹನಿ ಇದೆ. ಇದನ್ನೆಲ್ಲ ನಾವು ನೆನಪಿಸ್ಕೊಳ್ಳಲೇಬೇಕು. ಆ ಪುಣ್ಯಾತ್ಮನಿಗೆ ದೊಡ್ಡ ಮಟ್ಟದ ಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಇನ್ನೋರ್ವ ಸಮಿತಿಯ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶೇಖರ್ ಪೂಜಾರಿ ಅವರು ಬಂದು ಶಾಲನ್ನು ಓದಿಸಿ ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅವರು ಬಂದು ಶಾಲನ್ನು ಓದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ನಮ್ಮ ಈ ಭಾಗದ ಇನ್ನೊಂದು ದೇವಸ್ಥಾನ ಚಿಕ್ಕಮ್ಮ ದೇವಸ್ಥಾನದ ಹಿರಿಯರು ನಮ್ಮ ಭುಜಂಗ್ ಶೆಟ್ರು, ಅವರು ಕೂಡ ಹಾಗೆ ನಮ್ಮ ಈ ದೇವಸ್ಥಾನದ ಅಷ್ಟಮಂಗಲದಿಂದ ಹಿಡಿದು ನಮಗೆ ನೈಲಾಡಿಯಲ್ಲಿ ಕೆಲವು ಹಿರಿಯರನ್ನು ನಾವು ಸಂಪರ್ಕ ಮಾಡಿದಾಗ ಈ ನಮಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ನಮ್ಮೆಲ್ಲರಿಗಿಂತ ಹೆಚ್ಚು ಅನುಭವ ಇರ್ತಕ್ಕಂಥವರು, ಒಂದು ದೇವಸ್ಥಾನವನ್ನು ನಡೆಸಿಕೊಂಡು ಇರ್ತಕ್ಕಂತಹ ವ್ಯಕ್ತಿ. ನಮಗೆ ಆರಂಭದಿಂದ ಇಂದಿಯವರೆಗೂ ಅವರ ಬೀಡಿನ ಮನೆ ಕುಟುಂಬ ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ನಮಗೆ ಬಹಳ ಒಂದು ದೊಡ್ಡ ಶಕ್ತಿಯಾಗಿ ನಿಂತಹ ಭುಜಂಗ್ ಶೆಟ್ಟರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಇನ್ನೋರ್ವ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಶರತ್ ಮಡಿವಾಳ ಅವರು ಬಂದು ಶಾಲನ್ನು ಓದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮನ್ನ ಸೇರಿಕೊಂಡಂತಹ ನಮ್ಮೆಲ್ಲರ ಹೆಮ್ಮೆಯ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಒಬ್ಬ ಕಾರ್ಯಕರ್ತರ ಶಾಸಕರಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಈ ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನ ಏನು ನಮಗೆ ಸರ್ಕಾರದಿಂದ ಯಾವುದೇ ಹಣ ಸಿಗದಾಗ ಬಹಳ ನೋವು ಪಟ್ಟವರಲ್ಲಿ ಅವರು ಒಬ್ಬರು. ಬಹಳ ಪ್ರಯತ್ನ ಮಾಡಿದ್ದಾರೆ, ಆದರೆ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವೇನು ಹೆದರಬೇಡಿ, ನೀವು ಮುಂದುವರಿಸ್ತಾ ಇರಿ, ನಾನು ಇವತ್ತಲ್ಲ ನಾಳೆ ಸರ್ಕಾರದಿಂದ ನಿಮಗೆ ಏನಾದರೂ ಹೋರಾಟ ಮಾಡಿ ಖಂಡಿತವಾಗಿ ಈ ದೇವಸ್ಥಾನಕ್ಕೆ 100% ಆಗಿ ನಾನು ಏನಾದರೂ ತೆಗೆಸಿಕೊಡ್ತೇನೆ ಅಂತಕ್ಕಂಥ ಭರವಸೆ ಕೊಟ್ಟವರು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನೀವಿಷ್ಟು ನೂರಾರು ಜನ, ನಾಳೆಯಿಂದ ಸಾವಿರಾರು ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಸುಂದರವಾದ ಭವ್ಯವಾದ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಿಕೊಟ್ಟವರಿದ್ದರೆ ಅದು ಕೇವಲ 15 ದಿನಗಳ ಹಿಂದೆ. ಅದಕ್ಕೆ ಏನು ಅನುದಾನವನ್ನು ಕೊಟ್ಟು, ಅದಕ್ಕೆ ಅಷ್ಟು ಅನುದಾನ ಅದರಲ್ಲಿ ಇಲ್ಲ, ಆದರೆ ಯಾರೋ ಒಬ್ಬರು ಕಾಂಟ್ರಾಕ್ಟ್ರಿಗೆ ಹೇಳಿ ಅವ್ರ ಮೂಲಕ ನೀವು ಅಂಥ ನೈಲಾಡಿ ಬಿಲ್ಲಾಡಿ ಜನರೆಲ್ಲ ಒಟ್ಟಾಗಿ ಅಷ್ಟು ದೊಡ್ಡ ದೇವಸ್ಥಾನ ಮಾಡ್ತಾ ಇದ್ದಾರೆ. ನಾವು ಕೂಡ
ಈ ಸರ್ಕಾರದಿಂದ ಅನುದಾನವನ್ನು ತೆಗೆದುಕೊಳ್ಳಲಿಕ್ಕೆ ಭಾಳ ಶಕ್ತಿ ಕಮ್ಮಿ ಇದೆ. ಆದರೂ ನಾನು 25 ಲಕ್ಷ ಇಟ್ಟಿದ್ದೇನೆ, ಹೆಚ್ಚು ಕಮ್ಮಿ ಆದರೆ ನಾನಿದ್ದೇನೆ ಅಂತಕ್ಕಂಥ ಗಟ್ಟಿ ಧ್ವನಿಯಾಗಿ ಹೇಳೋದ್ರಿಂದ ಭವ್ಯವಾದ ಸುಂದರವಾದ ಇವತ್ತು ರಸ್ತೆ ನಿರ್ಮಾಣ ಆಗಿದೆ. ಒಂದು ದೊಡ್ಡ ಚಪ್ಪಾಳೆ ಹಾಕಿ ನಮ್ಮ ಶಾಸಕರನ್ನು ಗೌರವಿಸಲೇಬೇಕು. ಅವರಿಗೆ ನಮ್ಮ ಹಿರಿಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಭರತ್ ಕುಮಾರ್ ಶೆಟ್ಟಿ ಅವರು ಬಂದು ನಮ್ಮ ಉಪಾಧ್ಯಕ್ಷರು ಅವರು ಬಂದು ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರವರು ಅವರು ಕೂಡ ಹಾಗೆ ಅವರಿಗೆ ಯಾವುದೇ ಮುಂದೆ ಕುರ್ಚಿ ಬೇಡ, ನನಗೆ ಚೇರ್ ಬೇಡ ಅಂತಕ್ಕಂಥ ವ್ಯಕ್ತಿ ಭರತ್ ಕುಮಾರ್ ಶೆಟ್ಟಿ ಅವರು. ಅವ್ರು ಯಾವಾಗಲೂ ಹೇಳುವುದು, ಅವ್ರು ಯಾವುದಾದ್ರು ಕಾರ್ಯಕ್ರಮ ಇದ್ದಾಗ ನಮ್ಮದೊಂದು ಫೋನ್ ಅಥವಾ ವಾಟ್ಸಪ್ ಅಥವಾ ಏನೋ ಮೆಸೇಜ್ ನಾನು ಮಾಡ್ತೇನೆ, ಭರತ್ ಅಣ್ಣ ನಾಳೆ ಬೆಳಿಗ್ಗೆ ಬರ್ಕ ಮರೆ ಅಂತ. ಆದರೆ ಅವ್ರು ಹೇಳುವುದು ಅದು ಎಂತ ಬೇಡ ಮರೆ, ನೀವೆಲ್ಲ ಮುಂದೋಯ್ನಿ, ನಾವು ನಿಮ್ಮ ಜೊತೆಗೆ ಗಟ್ಟಿ ಇತ್ತಂತ. ಈ ದೇವಸ್ಥಾನ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ನಮಗೆ ಈ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾದಾಗ ಅವರೆಲ್ಲ ಹಿರಿಯರಿರುವಾಗ ಅವರೆಲ್ಲ ಒಟ್ಟು ಸೇರಿ ನನ್ನನ್ನು ಅಧ್ಯಕ್ಷ ಮಾಡಿದರು. ಭರತಣ್ಣ ಹತ್ರ ಹೇಳಿದೆ ನೀವು ಅಧ್ಯಕ್ಷ ಆಗಿ, ಸಜಿತ್ ಅಣ್ಣ ಹತ್ರ ಹೇಳಿದೆ ನೀವಾಗಿ, ಭುಜಂಗ್ ಶೆಟ್ಟರು ಇರ್ಬೋದು ಅಥವಾ ಅಶೋಕ್ ಅಣ್ಣ ಇರ್ಬೋದು, ಅವರೆಲ್ಲರ ಹತ್ರ ನೀವಾಗಿ ಅಂತ ಹೇಳಿದರೆ ಅದೆಂತ ಬೇಡ ನೀನಾಗ, ನಾವು ನಿನ್ನ ಜೊತೆಗಿದ್ದೇವೆ. ಭರತಣ್ಣ ಕೂಡ ಹಾಗೆ ಇಡೀ ನಮ್ಮ ಬಿಲಾಡಿ ಮನೆಯ ಕುಟುಂಬಸ್ಥರು ಅವರನ್ನೆಲ್ಲ ಒಟ್ಟಾಕಿ ಅವರ ಅಜ್ಜಿ ಏನಿದ್ದಾರೆ ಅವರ ಅಜ್ಜಿಯ ಹೆಸರಿನಲ್ಲಿ ಇವತ್ತು ತೀರ್ಥ ಮಂಟಪದ ಸಂಪೂರ್ಣ ವೆಚ್ಚ 10 ಲಕ್ಷ ರೂಪಾಯಿ ವೆಚ್ಚವನ್ನು ಅವರು ಇಡೀ ಬಿಲ್ಲಾಡಿ ಮನೆ ಕುಟುಂಬಸ್ಥರು ಭರಿಸುವುದಾಗಿ ತಿಳಿಸಿ ನಮಗೆ ಪರಿಪೂರ್ಣವಾಗಿ ನೀಡಿದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಹಾಕಿ ಅವರನ್ನು ಭರತ್ ಶೆಟ್ಟಿ ಹಾಗೂ ಸಮಸ್ತ ಬಿಲ್ಲಾಡಿ ಮನೆಯ ಎಲ್ಲ ಕುಟುಂಬಸ್ಥರ ಪರವಾಗಿ ಅವರಿಗೆ ಒಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯ ಆಗಿರ್ತಕ್ಕಂಥ ಸಕು ಅವರು ಬಂದು ಶಾಲನ್ನು ಹೊದಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾಗಿರ್ತಕ್ಕಂತಹ ಚಂದ್ರಶೇಖರ್ ಶೆಟ್ಟಿ ಮಾನಣ್ಣವರು, ಇವ್ರ ಬಗ್ಗೆ ನಾನು ಒಂದೆರಡು ಮಾತನ್ನ ಹೇಳಲೇಬೇಕು. ನಾನು ಆವಾಗಲೇ ಹೇಳಿದೆ, ನಾವು ಇಷ್ಟು ದೊಡ್ಡ ದೇವಸ್ಥಾನ ಆಗುವಾಗ ನಾವೆಲ್ಲ ಹಣ ಸಂಗ್ರಹದಲ್ಲಿ ನಾವೆಲ್ಲ ಇಡೀ ಊರಿರಬಹುದು, ಬೆಂಗಳೂರು, ಬಾಂಬೆ, ಹುಬ್ಬಳ್ಳಿ, ನಾವು ತಿರುಗಿದ ಊರಿಲ್ಲ. ಯಾರು ಹಣ ಕೊಡ್ತಾರೆ, ಯಾರು ದಾನಿಗಳಿದ್ದಾರೆ ಅವ್ರ ಹತ್ರ ಕೇಳದೇ ಇದ್ದಂಥ ವ್ಯಕ್ತಿಗಳಿಲ್ಲ. ಆಡು ಮಟ್ಟದ ಸುಪ್ಪು ಹೇಗಿಲ್ಲೋ ನಾವು ಒಬ್ಬರನ್ನ ಸಂಪರ್ಕ ಮಾಡದಿದ್ದು ವ್ಯಕ್ತಿಗಳೇ ಈ ನಮ್ಮ ಸಾಧಾರಣ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ನಮಗೆ ದೈವ ಭಕ್ತರಿದ್ದಾರೆ, ಯಾರು ದಾನಿಗಳಿದ್ದಾರೆ ಅವ್ರನ್ನೆಲ್ಲ ಸಂಪರ್ಕ ನಾವು ಮಾಡಿದ್ರು. ಆದರೆ ಇಲ್ಲಿ ನಿತ್ಯ ಮಾಡಿಸುವರು ಯಾರು? ಸಜಿತ್ ಹೆಗ್ಡೆ ಅವರೊಂದಿಗೆ ಹೆಗಲು ಕೊಟ್ಟು ಇಲ್ಲಿ ಸಂಪೂರ್ಣ ಕೆಲಸವನ್ನು ತನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಸುಮಾರು 2-3 ವರ್ಷಗಳಿಂದ ಸತತವಾಗಿ ಪ್ರಯತ್ನವನ್ನು ಪಟ್ಟು ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿ ಭಾಳ ಯಶಸ್ವಿಯಾಗಿ ಹಗಲು ಬಿಸಿಲು ಬೆಂಕಿ ಎಂದೇ ತಮ್ಮ ಎಲ್ಲ ಸಮಯವನ್ನು ತಮ್ಮ ವ್ಯವಹಾರಿಕವನ್ನು ಬಿಟ್ಟು ಕೂಡ ನಮ್ಮ ಜೊತೆಗೆ ಇದ್ದಂಥವರು ನಮ್ಮ ಚಂದ್ರಶೇಖರ್ ಶೆಟ್ಟರು. ನಾವು ಭಾಳಷ್ಟು ಹೊತ್ತು ಅವರೊಟ್ಟಿಗೆ ಸಲಿಗೆ ಮಾತಾಡ್ತೇವೆ. ನಮಗಿಲ್ಲಿ ಒಬ್ರಿಗೊಬ್ಬರಿಗೆ ಅದಾಗದಿದ್ದಾಗ ಕೆಲಸ ನಾವು ಕೆಲವು ಸಲ ಶಿಲ್ಪಿಗೆ ಬೈ ಬದಲು ಇವರಿಗೆ ಬೈತೇವೆ, ಎಂತ ಮಾರ್ರೆ ನೀವಂತ. ಆದರೆ ನಾವು ಚಿಕ್ಕವ್ರ ಹತ್ರ ಕೂಡ ನೀವು ಸಣ್ಣನಾರು ಒಡ್ಡಿಲ್ಲ ಮಗ, ನಮ್ಮ ಬೈದ್ರು ಒಡ್ಡಿಲ್ಲ ಮಗ ಅನ್ನಲ್ಲಿ ಹೇಳಿ ನಮ್ಮನ್ನೆಲ್ಲ ಪ್ರೋತ್ಸಾಹ ಕೊಡುವಂಥ ಒಬ್ಬ ವ್ಯಕ್ತಿ. ಆ ಪುಣ್ಯಾತ್ಮನಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೂಡ ಹಾಕಬೇಕು. ಅವರಿಗೆ ನಮ್ಮ ಇನ್ನೋರ್ವ ಸಮಿತಿಯ ಸದಸ್ಯರಲ್ಲಿ ಒಬ್ಬರಿರ್ತಕ್ಕಂಥ ಭಾಸ್ಕರ್ ಮರ್ಕಲ್ರು ಹಿರಿಯರು, ಅವರು ಕೂಡ ಹಾಗೆ ನಮಗೆ ಆರಂಭದಿಂದ ನಮ್ಮ ಜೊತೆಗೆ ಇದ್ದವರು. ಅವರಿದ್ದರೆ ಅವರಿಗೆ ಸ್ವಾಗತವನ್ನು ಕೋರಿ ಅವರಿಗೆ ಶಾಲನ್ನು ಓದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೊವರು ಕೊನೆಯದಾಗಿ ನಮ್ಮ ಗುಲಾಬಿ ಅಕ್ಕ, ಅವರಿಗೆ ನಾವು ಗುಲಾಬಿ ಟೀಚರ್ ಅಂತ ಹೇಳೋದು. ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷರು. ಯಾವತ್ತು ಈ ಕದರಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಅಷ್ಟಮಂಗಲದ ಪ್ರಶ್ನೆ ಹಾಗೆ ನಮ್ಮ ಎರ್ತಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪಜೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಸದಾ ಇದ್ದು ನಮ್ಮಂಥ ಯುವಕರನ್ನು ಬೆಂತಟ್ಟಿ ಪ್ರೋತ್ಸಾಹಿಸುವಂತಹ ಒಳ್ಳೆ ವ್ಯಕ್ತಿತ್ವದ ಯುವ ನಾಯಕರು ಎರ್ತಾಡಿ ಪ್ರಕಾಶ್ ಶೆಟ್ಟರು ವೇದಿಕೆಗೆ ಮೇಲೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಇಂದಿನ ಮುಖ್ಯ ಅತಿಥಿಗಳು ದೊಡ್ಡ ಚಪ್ಪಾಳೆ ಹಾಕಿ ಅವರನ್ನ ಬಿಲ್ಲಾಡಿಯ ನೈಲಾಡಿಯ ಸಮಸ್ತರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಗೆ ಬರಬೇಕು, ಬನ್ನಿ. ಇವತ್ತು ಗುಲಾಬಿ ಟೀಚರ್ ಅವರು ನಾವಿಲ್ಲಿ ದೇವಸ್ಥಾನ ಆರಂಭ ಮಾಡಿದಂಥ ನಮಗೆ ಇಲ್ಲಿ ಅಂದರೆ ಇದು ಒಂದು 10 ದಿನದ 15 ದಿನದ ಬದುಕಲ್ಲ. ಇದು ಸಾಧಾರಣ ನಮ್ಮದು 3.5 ವರ್ಷಕ್ಕಿಂತಲೂ ಅಧಿಕ ಕಾಲ ಒಂದು ಹೋರಾಟ ಇದು. ಯಾಕಂದರೆ ನಮಗೆ ಒಂದಿನ ನಾನು ಬಂದರೆ ಒಂದಿನ ಸಹಿತಟ್ಟರು ಬರೋದಿಲ್ಲ,
ನಾವು 3 ದಿನ ಬಂದರೆ ಸಹಿತರು ಬರೋದಿಲ್ಲ. ಆದರೆ ನಮಗೆಲ್ಲ ಇಲ್ಲಿ ಗಟ್ಟಿ ನಿಂತು ನಮ್ದೆಲ್ಲ ಇಲ್ಲಿ ಯಾರು ದುಡ್ಡು ಕೊಡಲಿ, ಮತ್ತೊಂದು ಮಾಡಲಿ, ಇಲ್ಲಿ ಸ್ವಚ್ಛ ಆಗಬೇಕಿದ್ರೆ, ಇಲ್ಲಿ ಹಳು ಸೋರಬೇಕಿದ್ರೆ ನಮ್ಗೆ ಇಲ್ಲೂರು ಬರಬೇಕು. ಅದರಲ್ಲಿ ಎರಡು ಒಂದು ಸಂಸ್ಥೆ, ಒಂದು ಬ್ರಾಹ್ಮಣ ಯುವಕ ಮಂಡಲದ ಯುವಕರು, ಒಂದು ನಮ್ಮ ಇಡೀ ಮಹಿಳೆಯರ ಪರವಾಗಿ ಅವ್ರನ್ನೆಲ್ಲ ಒಗ್ಗೂಡಿಸಿದಂಥ ಗುಲಾಬಿ ಟೀಚರ್ ಅವ್ರನ್ನ ಯಾವತ್ತೂ ನಾವು 2 ಬ್ರಾಹ್ಮಣ ಯುವಕ ಮಂಡಲದವ್ರನ್ನ, ಈ ಗುಲಾಬಿ ಟೀಚರ್ ಮತ್ತು ನಮ್ಮ ನೈಲಾಡಿಯ ಬಿಲ್ಲಾಡಿಯ ಮಹಿಳೆಯರನ್ನು ಯಾವತ್ತೂ ನಾವು ಮರುವುದಿಲ್ಲ. ಯಾಕಂದರೆ ನಾವೆಲ್ಲ ಬೇರೆ ರೀತಿ ಇದ್ದರೆ ಇವರೆಲ್ಲ ಬೆವರು ಹರಿಯನ್ನು ಸುರಿಸಿದ್ದಾರೆ ಈ ದೇವಸ್ಥಾನಕ್ಕೋಸ್ಕರ. ನಮ್ಮ ಪಂಚಾಯತ್ ಸದಸ್ಯರಿರ್ಬೋದು ಅಥವಾ ನಮ್ಮ ಇಲ್ಲಿನ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಮಹಿಳೆಯರಿರ್ಬೋದು, ಅವರೆಲ್ಲರ ಶಕ್ತಿಯಾಗಿ ಮಹಿಳಾ ಪ್ರತಿನಿಧಿಯಾಗಿರ್ತಕ್ಕಂಥ ಗುಲಾಬಿ ಟೀಚರನ್ನು ನಾವು ಮತ್ತೊಮ್ಮೆ ಸ್ವಾಗತಿಸ್ತಾ, ಅವರಿಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಿರ್ಮಲಾ ಶೆಟ್ಟಿ ಅವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಎಲ್ಲ ಸಮಿತಿಯ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥ 16 ಸಮಿತಿಗಳನ್ನು ನಾವು ಮಾಡಿದ್ದೇವೆ. ಆ ಎಲ್ಲ ಸಮಿತಿಯ ಸಂಚಾಲಕರು ಹೊರೆಕಾಣಿಕೆ ಸಮಿತಿಯಿಂದ ಹಿಡಿದು, ಯಾಕಂದರೆ ಬಹಳ ಅದ್ಭುತವಾಗಿ ಹೊರೆಕಾಣಿಕೆಯ ಸಮಿತಿ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಹೊರೆಕಾಣಿಕೆ ಸಮಿತಿಯಿಂದ ಹಿಡಿದು ಊಟದ ಸಮಿತಿಯವರಿಗೆ 16 ಸಮಿತಿಯ ಸಂಚಾಲಕರುಗಳನ್ನು ಮಾಡಿದ್ದೇವೆ. ಅವರೆಲ್ಲರನ್ನ ಮುಂದಿನ 5 ದಿನಗಳ ಕಾರ್ಯಕ್ರಮಗಳಲ್ಲಿ ನಾವು ಅವರೆಲ್ಲರನ್ನ ಗುರುತಿಸಿಕೊಳ್ತಿದ್ದೇವೆ, ಗೌರವಿಸ್ತಾ ಇದ್ದೇವೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೇಳ್ತಾ, ವಿಶೇಷವಾಗಿ ಬಿಲ್ಲಾಡಿ ನೈಲಾಡಿಯ ಹಿರಿಯ ಯುವಕರು, ಮಹಿಳೆಯರು, ಯುವಕರನ್ನು ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸ್ತಾ, ವಿಶೇಷವಾಗಿ ನಮ್ಮ ಅರ್ಚಕರು ಅವರು ವೇದಿಕೆ ಕರೆದಿದ್ದೇವೆ, ಅವರು ಬರಲಿಲ್ಲ. ಇವತ್ತು ನಮ್ಮ ಈ ಬಾಲಾಲಯ ಸ್ಥಾಪನೆ ಆದ ದಿನದಿಂದ ಸೈಕಲ್ನಲ್ಲಿ ಕಲ್ಲು ಮುಳ್ಳುಗಳ ಹಾದಿ ಮೇಲೆ ಸೈಕಲ್ ತುಳಿದು ಬಂದಂಥ ನಮ್ಮ ಚಡಗರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಹಾಕಲೇಬೇಕು. ಅವರು ಈ ಒಂದು ದೊಡ್ಡ ಚಪ್ಪಾಳೆಯನ್ನು ಹಾಕಲೇಬೇಕು. ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ, ಹಾಗೆ ಪ್ರಕಾಶ್ ಶೆಟ್ಟಿಗೆ ನಮ್ಮ ರಾಘವ ಮೆಂಡನರು ಬಂದು ಶಾಲನ್ನು ಹೊದಿಸಿ, ನಮ್ಮ ಎಡ್ತಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಿಗೆ ರಾಘವ ಮೆಂಡನರು ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಅನುಪಸ್ಥಿತಿ ಇದ್ದರೆ ಭಾರ್ಗವ ಹೆಗ್ಡೆಯವರು ಬಂದು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿರ್ತಕ್ಕಂಥ ಮಾಧ್ಯಮದವರಿಗೂ ಹಾಗೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಈ ಸ್ವಾಗತ ಭಾಷಣ ಮುಗಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಪೃಥ್ವಿರಾಜ್ ಶೆಟ್ಟಿ ಅವರಿಗೆ ಮಠ ರತ್ನಾಕರ ಹೆಗಡೆಯವರು ಪ್ರೀತಿಯ ಗೌರವದ ಶಾಲನ್ನು ಹೊದಿಸಿ ಈ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹಾಗೆ ಮಾನ್ಯ ಶಾಸಕರಾಗಿರುವ ಕಿರಣ್ ಕುಮಾರ್ ಕೊಡ್ಗಿ ಅವರಿಗೆ ಪ್ರೀತಿಯ ಸ್ವಾಗತ. ಪೃಥ್ವಿರಾಜ್ ಶೆಟ್ಟಿ ಬಿಲ್ಲ ಜೊತೆ ನಿಂತವರನ್ನೆಲ್ಲರನ್ನ ವೇದಿಕೆ ಮೇಲೆ ಕೂರಿಸುತ್ತಾ ಹೋದರೆ ಕೂತ ಸಾಲೆ ವೇದಿಕೆಯಾದೀತೇನೋ, ಹಾಗಾಗಿ ಇದಕ್ಕೆ ಸಹಕರಿಸಿರುವಂಥ ಸರ್ವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ಳುತ್ತಾ, ಬಂಧುಗಳೇ, 6 ದಶಕಗಳ ಹಿಂದೆ ನಂದಿದ್ದ ದೀಪ ಹೊತ್ತುವ ಹೊಸ್ತಿಲಲ್ಲಿ ನಿಂತಿದೆ. ಆ ಈಶ್ವರನ ಶಿವಲಿಂಗವನ್ನು ಭೂಗರ್ಭದಿಂದ ಹೊರತೆಗೆದಾಗಿದೆ. ಇದೇ ಅಲ್ಲವೇ ದೀಪ ಹಚ್ಚುವ ಸುಸಂದರ್ಭ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಒಂದಾಗಿ ದೀಪ ಬೆಳಗುವುದರೊಂದಿಗೆ ಈ ವೇದಿಕೆಯನ್ನು ಉದ್ಘಾಟಿಸಬೇಕು. ಈ ಕಾರ್ಯಕ್ರಮವನ್ನು ಕಿಶೋರ್ ಕುಮಾರ್ ಪುತ್ತೂರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕಿರಣ್ ಕುಮಾರ್ ಕೊಡ್ಗಿ ಮಾನ್ಯ ಶಾಸಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಮುಂದುವರಿಸಿಕೊಡಬೇಕು. ಉಳಿದೆಲ್ಲ ಗಣ್ಯರ ಅಮೃತ ಹಸ್ತಗಳು ಈ ಪುಣ್ಯ ಕೈಂಕರ್ಯದಲ್ಲಿ ಒಂದಾಗಬೇಕು. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರ ಕೈ ಚಪ್ಪಾಳೆಯ ಸ್ವಾಗತ ದೀಪಕ್ಕಿರಲಿ. ಈ ದೀಪ ನಮ್ಮೆಲ್ಲರ ಬದುಕಿಗೆ ಕವಿದಿರುವ ಅಂಧಕಾರವನ್ನ ದೂರ ಮಾಡಲಿ. ॐ
ವೇದಿಕೆಯ ಮೇಲೆ ಬೆಳಗಿರುವುದು ನಮ್ಮೂರನ್ನು ಕವಿದ ಅಂಧಕಾರವನ್ನು ದೂರ ಮಾಡುವ ದೀಪ, ನಮ್ಮ ಬಾಳಿಗೆ ಕವಿದಿರುವ ಕತ್ತಲನ್ನು ದೂರೀಕರಿಸುವ ದೀಪ. ಮಾಲಿಂಗೇಶ್ವರನ ಮಡಿಲಲ್ಲಿ ಬೆಳಗಿರುವ ಈ ದೀಪ ಹಲವು ಊರುಗಳ ದಾರಿದೀಪ. ಪ್ರೀತಿಯ ಗೌರವದ ಚಪ್ಪಾಳೆಯೊಂದಿಗೆ ದೀಪ ಪ್ರಜ್ವಲೆಗೆ ಸಹಕರಿಸಿದ ಸರ್ವರಿಗೂ ನಮಸ್ಕಾರವನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, 2008ರಲ್ಲಿ ಈ ದೇವಸ್ಥಾನದ ಪುನಃಸ್ಥಾಪನೆಯಾಗಬೇಕು, ಶಿವಲಿಂಗವನ್ನು ಮತ್ತೆ ನಾವೆಲ್ಲ ಪೂಜಿಸುವಂತಾಗಬೇಕು ಎನ್ನುವ ವಿಚಾರಗಳು ಎದುರಾದಾಗ ಸರ್ಕಾರದ ಕಡೆಗೆ ನಮ್ಮ ಕೂಗು ತಲುಪಿದಾಗ ಅದನ್ನು ಓಗೊಟ್ಟವರು ಮೊತ್ತ ಮೊದಲಿಗೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಂದಿನ ಅಧ್ಯಕ್ಷರಾಗಿದ್ದ ಶ್ರೀ ಮಟ್ಟಾರು ರತ್ನಾಕರ ಹೆಗಡೆ. ಸುಮಾರು 10 ಲಕ್ಷ ರೂಪಾಯಿಗಳನ್ನು ಸರ್ಕಾರದ ನೆಲೆಯಲ್ಲಿ ನಮ್ಮ ಪುಷ್ಕರಣಿಗಾಗಿಯೇ ಮಂಜೂರು ಮಾಡಿಸಿ ಅದರ ಆ ದಿನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಒಂದಾದ ಶ್ರೀಯುತರು ಇಂದು ಬ್ರಹ್ಮಕಲಶದ ಈ ಸುಸಂದರ್ಭದಲ್ಲಿ ಮತ್ತೆ ನಮ್ಮೊಂದಿಗಿದ್ದಾರೆ. ಪ್ರೀತಿಯ ಚಪಾಳಿಯೊಂದಿಗೆ ಶ್ರೀ ಮಟ್ಟಾರು ರತ್ನಾಕರ ಹೆಗಡೆಯವರನ್ನು ಉದ್ಘಾಟನಾ ನುಡಿಗಾಗಿ ನುಡಿಪೀಠಕ್ಕೆ ಬರಮಾಡಿಕೊಳ್ಳುತ್ತಿದ್ದೇನೆ. ಮಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವದ ಈ ಒಂದು ಪ್ರಥಮ ಧಾರ್ಮಿಕ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿಯವರೇ, ಇನ್ನೊಬ್ಬರು ಪುತ್ತೂರಿನಿಂದ ಬಂದಿರುವಂಥ ನಮ್ಮ ಶಾಸಕರಾದ ಕಿಶೋರ್ ಕುಮಾರ್ ಬಟ್ಯಾಡಿಯವರೇ, ವೇದಿಕೆ ಮೇಲೆ ನಮ್ಮ ಎಲ್ಲ ಹಿರಿಯರು, ನಮ್ಮೆಲ್ಲರ ಆತ್ಮರು ಎಲ್ಲ ಕೂತಿದ್ದಾರೆ, ಎಲ್ಲರನ್ನೂ ಕೂಡ ಕರೀತಾ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ನಮ್ಮ ಆತ್ಮೀಯರಾದ ಯುವ ಮುಂದಾಳು ಬಿಲ್ಲಾಡಿ ಪೃಥ್ವಿರಾಜ್ ಶೆಟ್ಟಿಯವರೇ, ಆತ್ಮೀಯ ಭಕ್ತಾದಿಗಳೇ, ಬಹುಶಃ ಇದೊಂದು ಅಪೂರ್ವವಾದಂತಹ ಒಂದು ಸನ್ನಿವೇಶವನ್ನು, ಒಂದು ದೃಶ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಅದೊಂದು ದಿನ ನಾನು ಇಲ್ಲಿಗೆ ಬಹುಶಃ ಈ ದೇವಸ್ಥಾನದ ಶಿಲಾನ್ಯಾಸ ಸಮಾರಂಭಕ್ಕೆ ಬರುವಾಗ ಏನು, ಎಲ್ಲಿ, ಎಂಥದ್ದು ಎಂಬುದು ಕೂಡ ಅರ್ಥವಾಗದ ರೀತಿಯಲ್ಲಿ ಇಲ್ಲಿ ಇತ್ತು. ಇಂತಹ ಒಂದು ಭವ್ಯವಾದ ಒಂದು ದೇವಸ್ಥಾನ ಮೂಡಿ ಬರ್ತದೆ, ಇಂತಹ ಒಂದು ಅಪೂರ್ವವಾದ ಪುಷ್ಕರಿ ನಿರ್ಮಾಣ ಆಗ್ತದೆ, ಇಷ್ಟೆಲ್ಲ ಯುವಕರು ಮತ್ತು ನಮ್ಮೆಲ್ಲ ಬಂಧುಗಳು ಇದರಲ್ಲಿ ಸೇರ್ತಾರೆ ಎಂಬುದನ್ನು ಬಹುಶಃ ನಾನಾಗ ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆಗೆ ಮಿಕ್ಕಿ ಬಹುಶಃ ಈ ದೇವಸ್ಥಾನದ ಅಭಿವೃದ್ಧಿಯಾಗಿದೆ, ಕಟ್ಟಡ ನಿರ್ಮಾಣ ಆಗಿದೆ, ದೇವರ ಪ್ರತಿಷ್ಠೆಗೆ ಬ್ರಹ್ಮಕಲಶೋತ್ಸವಕ್ಕೆ ಬಹುಶಃ ಕ್ಷಣಗಣನೆ ನಡೆಯುತ್ತಾ ಉಂಟು. ಬಂಧುಗಳು, ಇವತ್ತು ಅನೇಕ ಜನರು ತಮ್ಮ ಕೈಯಲ್ಲಿ ದುಡ್ಡನ್ನು ಹಿಡಿದುಕೊಂಡು ಮಕ್ಕಳಿಗೆ ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ದೇವಸ್ಥಾನ ಕಟ್ಟಬೇಕು, ದೈವಸ್ಥಾನ ಕಟ್ಟಬೇಕಂತ ಭಾವಿಸಿದ್ರು ಕೂಡ ಕಾಲಾಯ ತಸ್ಮಹೇ ನಮಃ ಅಂತ, ಅಂದರೆ ಕಾಲ ಕೂಡಿ ಬರದೆ ಯಾವುದೂ ಆಗುವುದಿಲ್ಲಂತೆ. ನಾನು ಈ ದೇವಸ್ಥಾನದ ಗತ ಇತಿಹಾಸವನ್ನು ಈಗ ಕಂಡಾಗ ನನಗೆ ಗೊತ್ತಾಯಿತು, 2 ಬಾರಿ ಪ್ರಶ್ನೆಗಳು, ಅಷ್ಟಮಂಗಳ ಪ್ರಶ್ನೆಯನ್ನು ಕೂಡ ಇಲ್ಲಿ ಇಟ್ಟಿದ್ರೂ ಕೂಡ ಕಾಲ ಕೂಡಿ ಬರಲಿಲ್ಲ. ಮತ್ತೊಂದು ಕಡೆ ನಾನು ನೋಡಿದಾಗ ಮಾಧವನ್ ಬುಧವಾರವರು ಈ ಪ್ರಶ್ನೆಯನ್ನು ಇಟ್ಟ ನಂತರ ಈ ದೇವಸ್ಥಾನ ಇವತ್ತು ಬಹುಶಃ ಕಟ್ಟಡ ಇವತ್ತು ನಿರ್ಮಾಣ ಆಗಲಿಕ್ಕೆ ಆರಂಭ ಆಯಿತು. ಒಂದು ಲಕ್ಷಣ ಅಂದರೆ, ನಾನು 10 ಕಡೆ ಮಾಧವನ್ ಬುಧವಾರರನ್ನು ಕರ್ಕೊಂಡು ಹೋಗಿದ್ದೆ, ಅವರಿಂದ ಪ್ರಶ್ನೆಯನ್ನು ಇಡಿಸಿದೆ. ಅವರು ಎಲ್ಲಿ ಪ್ರಶ್ನೆ ಇಡ್ತಾರ ಅಲ್ಲಿ ಯಾವತ್ತೂ ಕೂಡ ಕಟ್ಟಡ ದೇವಸ್ಥಾನ ಜೀರ್ಣೋದ್ಧಾರ ಆಗದೇ ಇದ್ದದೇ ಇಲ್ಲ, ಕೂಡಲೇ ಅದು ಕಟ್ಟಡ ನಿರ್ಮಾಣ ಆರಂಭ ಆಗ್ತದೆ. ಶುರುವಿನಲ್ಲೇ ಹೇಳ್ತಾರೆ, ಏನಿದು ಈಶ್ವರನ ಕಂಡಲ್ಲಿ ಕೋಪ ಉಂಟಲ್ಲ ಅಂತ ಎಲ್ಲ ಕಡೆ ಹೋದವರು ಹೇಳೋದು. ಇದನ್ನೇ ಈಶ್ವರನ ಕೋಪ ಉಂಟಲ್ಲ ಈ ಭೂಮಿಗೆ ಅಂತ. ಕಡೆಗೆ ಎಲ್ಲ ಪ್ರಾರ್ಥನೆ ಆಗಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡುವಾಗ ಎಲ್ಲ ಆಗ್ತಾ ನೋಡೋ ಅಂತ ಕಂಡಾಗ ಕಡೆಗೆ ಹೇಳ್ತಾರೆ, ಮೀನರಾಶಿ ಬಂದಿದೆ, ಮೀನಂ ಕಂಡಳು ವ್ಯಸನಂ ವ್ಯಾಂಡಮ್ ಅಂತ. ಯಾವ ಮೀನರಾಶಿ ಬಂದಿದೆ ಅಂದರೆ ನಿಮ್ಮ ಕೆಲಸ ಎಲ್ಲ ಕೈಗೂಡ್ತದೆ. ಆ ರೀತಿಯ ಪ್ರಶ್ನೆಯನ್ನು ಇಟ್ಟದರಿಂದಾಗಿ ಮತ್ತು ಇಂಥ ಒಂದು ಬಹಳ ದೊಡ್ಡ ಒಂದು, ನಾನು ಬರುವಾಗ ಕೂಡ ಹೇಳಿದೆ, ಇವತ್ತು ದಾರಿಯಲ್ಲಿ ಬರುವಾಗ ಎಲ್ಲ ಪೋಸ್ಟರ್ಗಳನ್ನು, ನಮ್ಮ ಫ್ಲೆಕ್ಸ್ಗಳನ್ನು ನೋಡ್ತಾ ಬಂದಾಗ ಎಲ್ಲ ಯುವ ಪ್ರತಿಭೆಗಳು 46 ವರ್ಷಕ್ಕಿಂತ ಕೆಳಗಿನವರ ಫೋಟೋಗಳೇ ಜಾಸ್ತಿ ಕಾಣ್ತಾರೆ, ರಾರಾಜಿಸ್ತಾ ಉಂಟು. ಗೊತ್ತಾಯಿತು, ಈ 40 ವರ್ಷದ ವಯಸ್ಸಿನ ಯುವಕರ ಹಿಂದುಗಡೆ ಬಹುಶಃ ಹಿರಿಯ ದಾನಿಗಳು, ಹಿರಿಯ ನೇತಾರರು, ಹಿರಿಯ ವ್ಯಕ್ತಿಗಳು ಕೂಡ ನೆರಳು ಇದೆ ಎಂಬುದನ್ನು ಕಂಡು ಖಂಡಿತವಾಗಿಯೂ ಯಾವುದು ನಮ್ಮ ಪೃಥ್ವಿರಾಜ್ ಶೆಟ್ಟಿಯವರು ತಾನು ಮನಸ್ಸಿನಲ್ಲಿ ಎನಿಸಿಕೊಂಡಿದ್ದಾರಾ ಅದು ಖಂಡಿತ ಕಾರ್ಯ ಕೈಗೂಡುತ್ತೆ ಎಂಬುದಕ್ಕೆ ಇದೇ ನಿದರ್ಶನ ಎಂಬುದನ್ನು ನಾನು ನೋಡ್ತಾ ಬಂದೆ. ಇವತ್ತು ನಾವೆಲ್ಲರೂ ಕೂಡ ಒಂದು ದೇವಸ್ಥಾನಕ್ಕೆ, ನಾನು ಪುಷ್ಕರಣಿಗೆ ಪೃಥ್ವಿರಾಜ್ ಶೆಟ್ಟಿಯವರು ನಮ್ಮಲ್ಲಿ ಕೇಳಿದಾಗ 10 ಲಕ್ಷ ರೂಪಾಯಿಗಳನ್ನು ಕೊಡುವೆನೆಂದು ಹೇಳಿದಾಗ ಆ ಪ್ರಕಾರ ಕೊಟ್ಟಿದ್ದೇನೆ. 3 ಬಾರಿ ದೇವಸ್ಥಾನದ ಶಿಲಾನ್ಯಾಸ ಸಮಾರಂಭದಲ್ಲಿ, ಮತ್ತೊಂದು ಬಾರಿ ಈಗ ಇವತ್ತು 3ನೇ ಬಾರಿ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದೇನೆ. ಇವತ್ತು ಕೂಡ ನಮ್ಮ ಮನೆಯ ಮದುವೆಯ ಒಂದು ಕಾರ್ಯಕ್ರಮದ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಒತ್ತಾಯದ ಮೇರೆಗೆ ಪೃಥ್ವಿರಾಜ್ ಶೆಟ್ಟರು ಕರೆದಾಗ ಬರೋದಿರಲಿಕ್ಕೆ ಆಗಲಿಲ್ಲ, ಬಂದಿದ್ದೇನೆ. ಇವತ್ತು ಅತ್ಯಂತ ಸಂತೋಷ ಆಗಿದೆ. ನಾವೆಲ್ಲರೂ ಕೂಡ ಮನುಷ್ಯ, ನಮ್ಮ ಜನ್ಮಾಂತರದ ಪುಣ್ಯದ ಫಲವಾಗಿ ನಾವು ಮನುಷ್ಯ ಜನ್ಮಕ್ಕೆ ಬರ್ತೇವೆ ಅಂಥೇಳಿ, ನಾವು ಮನುಷ್ಯ ಜನ್ಮಕ್ಕೆ ಬಂದವರು
ಎಷ್ಟು ವರ್ಷ ಬದುಕ್ತೇವೆ ಎಂಬುದು ಮುಖ್ಯ ಅಲ್ಲ, ಬದುಕಿದಷ್ಟು ಈ ವರ್ಷ ಹೇಗೆ ಬದುಕಿದೆ ಎಂಬುದು ಮುಖ್ಯ. ನಾವು ಎಷ್ಟು ಗಳಿಸಿದೆ ಎಂಬುದು ಮುಖ್ಯ ಅಲ್ಲ, ಗಳಿಸಿದ್ದನ್ನು ಹೇಗೆ ವಿನಿಯೋಗ ಮಾಡಿದೆ ಎಂಬುದು ಮುಖ್ಯ ಅಂತೆ. ಇವತ್ತು ನಮ್ಮಲ್ಲಿ ಬಹುಶಃ ನಮ್ಮಲ್ಲೆಲ್ಲ ಕಡೆಗಳಲ್ಲಿ ನಾವು 50 ಕೋಟಿ 25 ಕೋಟಿ 75 ಕೋಟಿ ರೂಪಾಯಿ ಖರ್ಚುಗಳು ಮಾಡಿ ನಾವು ದೇವಸ್ಥಾನಗಳನ್ನು ನಮ್ಮ ಕಡೆ ಎಲ್ಲ ನಿರ್ಮಾಣ ಮಾಡಿದ್ದೇವೆ. ಎಷ್ಟು ಕೋಟಿ ಖರ್ಚು ಮಾಡಿದೆ ಎಂಬುದು ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ನಾವು ಮಾಡಿದ್ದೇವೆ ಎಂಬುದೇ ಮುಖ್ಯ. ನಾವು ದೇವರಿಗೆ ನಾವು ಎಷ್ಟು ಕೋಟಿಯನ್ನು ಖರ್ಚು ಮಾಡಿದ್ದೇವೆ ಎಂಬುದಕ್ಕಿಂತಲೂ ನನ್ನ ಭಕ್ತರು ಎಷ್ಟು ಭಕ್ತಿಯಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನು ದೇವರಿಗೆ ಮುಟ್ತದೆ. ಆ ರೀತಿಯಾಗಿ ಈ ಒಂದು ಬಹುಶಃ ಬರಡು ಭೂಮಿಯಲ್ಲಿ ದೇವರ ದೇವಸ್ಥಾನ ಉದ್ಭವವಾಗಿ ಬಂದಿದೆ. ಶಿವನ ಕೃಪೆ ಇಲ್ಲದೆ ಬಹುಶಃ ಯಾವುದೂ ನಡೆಯುವುದಿಲ್ಲ ಎಂಬುದು ನಮ್ಮ ಈ ಒಂದು ನಾನು ಕುಂದಾಪುರದ ಕಡೆ ಭಾಳಷ್ಟು ಸಮಯ ಪಕ್ಷದ ಸಂಘಟನೆ ಆಗಲಿ ಇನ್ನಿತರ ಕೆಲಸಕ್ಕೆ ಬಂದಾಗ ನಾನು ಕಂಡ ಹಾಗೆ ಕುಂದಾಪುರ ಈ ಭಾಗದಲ್ಲಿರುವಷ್ಟು ಶಿವ ದೇವಸ್ಥಾನಗಳು ಬೇರೆಲ್ಲೂ ಕೂಡ ಇಲ್ಲ. ನಮ್ಮ ಕಡೆ ದೇವಸ್ಥಾನ ಶಿವ ದೇವಸ್ಥಾನ ಉಂಟು, ಅವರಿಗೆ ಭಾಳ ಕಡಿಮೆ. ವಿಷ್ಣುಮೂರ್ತಿ ಅಂತೇಳಿ ಅಥವಾ ವಿಷ್ಣು ಜನಾರ್ದನ ಹೆಸರಿನಲ್ಲಿ ಆ ದೇವಸ್ಥಾನಗಳು ಜಾಸ್ತಿ ಇವೆ. ಈ ಕಡೆ ಶಿವನ ದೇವಸ್ಥಾನ ಜಾಸ್ತಿ ಇದ್ದು ಬಹುಶಃ ಅನೇಕ ದೇವಸ್ಥಾನಗಳು ಇನ್ನೂ ಕೂಡ ಜೀರ್ಣೋದ್ಧರಗೊಳ್ಳಿಕ್ಕೆ ಇರಬಹುದು. ಇವತ್ತು ನಮ್ಮ ಕದ್ರಿಂಜ ದೇವಸ್ಥಾನ ಅತ್ಯುತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ನಾನೆಲ್ಲ ಬಿಲ್ಲಾಡಿ ಪೃಥ್ವಿರಾಜ್ ಶೆಟ್ಟರನ್ನು, ಅವರ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದಂಥ ಸುಜಿತ್ ಶೆಟ್ಟಿಯವರನ್ನು ಮತ್ತು ಎಲ್ಲರಿಗೂ ದಾನಿಗಳನ್ನು, ಮುಖ್ಯವಾಗಿ ಯಾವ ದೇವಸ್ಥಾನ ಕೂಡ ನಾವು ಜೀರ್ಣೋದ್ಧಾರದ ಹೇಳಿದ ನಂತರ ಆ ದೇವಸ್ಥಾನ ಅರ್ಧದಲ್ಲಿ ನಿಂತದೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ದಾನಿಗಳು ಎಲ್ಲಿಂದಲಾದರೂ ಬಂದು ಆ ದೇವಸ್ಥಾನಕ್ಕೆ ಸಹಕಾರ ಮಾಡ್ತೇವೆ ಎಂಬುದಕ್ಕೆ ಕದ್ರಿಂಜ ದೇವಸ್ಥಾನ ಇವತ್ತು ಸಾಕ್ಷಿಯಾಗಿದೆ ಎಂಬುದನ್ನು ಹೇಳ್ತಾ, ಈ ದೇವಸ್ಥಾನ ಬಹುಶಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವಗಳು ಇನ್ನಷ್ಟು ವಿಜೃಂಭಣೆ ನಡೆದು ಈ ಊರಿನ ಎಲ್ಲ ಜನರಿಗೆ ಯಾರು ದೇವರನ್ನು ನಂಬಿಕೊಂಡು ಬರ್ತಾರೋ ಆ ದೇವರು ಅವರಿಗೆ ಅನುಗ್ರಹವನ್ನು ಮಾಡಲಿ, ಒಳ್ಳೆಯ ಜೀವನವನ್ನು ನಾವೆಲ್ಲರೂ ಸಂತೋಷದಿಂದ ನಡೆಸುವಂತಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವಕಾಶ ಕೊಟ್ಟದಕ್ಕೆ ವಂದಿಸಿ, ನಾನೇನೋ ಸಣ್ಣ ಒಂದು ಸಹಾಯವನ್ನು ಮಾಡಿದ್ದಕ್ಕೆ ಭಾಳಷ್ಟು ಸರಿ ಕರೆದು ಭಾಳ ದೊಡ್ಡ ಸನ್ಮಾನವನ್ನು ಇವತ್ತು ಮಾಡಿದ್ದಾರೆ ನಮ್ಮ ಪೃಥ್ವಿರಾಜ್ ಶೆಟ್ಟಿಯವರು ಮತ್ತು ಗ್ರಾಮಸ್ಥರು. ತಮ್ಮೆಲ್ಲರನ್ನೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿರುವುದರಿಂದ ಶಾಸಕ ದ್ವಯರಿಂದಲೂ ಮತ್ತು ಹಿರಿಯರಿಂದ ಅಪ್ಪಣೆಯನ್ನು ಪಡೆದು ನಾನು ಸಭೆಯಿಂದ ನಿರ್ಗಮಿಸ್ತಿದ್ದೆ ಎಂಬುದನ್ನು ಕೂಡ ಹೇಳ್ತಾ ಇದ್ದೇನೆ. ದೇವಾಲಯ ಕಟ್ಟುವ ನಂಬಿಕೆ ನಮಗಿತ್ತಾದರೂ ಆ ನಂಬಿಕೆಗೆ ಹಂಬಲವನ್ನು ತುಂಬಿ ನಮ್ಮ ಕೈಯಿಂದ ಸಾಧ್ಯ ಎಂದು ಬೆನ್ನು ತಟ್ಟಿ ಬಿಟ್ಟವರು ನೀವು ಶ್ರೀ ಮಟ್ಟಾರ್ ರತ್ನಾಕರ ಹೆಗಡೆಯವರೇ. ಪ್ರೀತಿಯ ಧನ್ಯವಾದ. ಈ ವೇದಿಕೆಯ ಭಾಗವಾಗಿದ್ದಕ್ಕೆ, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗೆ ಕೂಡಿಕೊಂಡಿದ್ದಕ್ಕಾಗಿ, ಈ ಕಾರ್ಯಕ್ರಮದ ಸವಿನೆನಪಿನ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಇದನ್ನು ಕೊಡಮಾಡುವರೆ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿರುವ ಕರುಣಾಕರ ಶೆಟ್ಟಿ ಅವರನ್ನು ನಾನು ಪ್ರೀತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನಿಮ್ಮಂಥ ಜನಪ್ರತಿನಿಧಿಗಳಿಂದಲೇ ಇಂದು ಕರಾವಳಿ ಕರ್ನಾಟಕದ ಅದೆಷ್ಟು ದೇಗುಲಗಳು ಎದ್ದು ನಿಂತಿವೆ, ಅದೆಷ್ಟು ರಸ್ತೆಗಳು ಕಂಗೊಳಿಸುತ್ತಿವೆ, ಅದೆಷ್ಟೋ ಬೀದಿ ದೀಪಗಳು ದಾರಿ ದೀಪವಾಗಿ ನಮಗೆ ನಿಂತಿವೆ. ನಿಮ್ಮಂಥ ಜನಪ್ರತಿನಿಧಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ ಅಂತ ದೇವರನ್ನು ಆರೈಸುತ್ತಾ ಪ್ರೀತಿಯ ಚಪ್ಪಾಳೆಯ ಬೀಳ್ಕೊಡುಗೆಯನ್ನು ಶ್ರೀ ಮಟ್ಟಾರು ರತ್ನಾಕರ ಹೆಗಡೆಯವರಿಗೆ ಕೊಡಮಾಡೋಣ ಬಂಧುಗಳೇ. ಮಟ್ಟಾರ್ ರತ್ನಾಕರ ಹೆಗಡೆಯವರು 10 ಲಕ್ಷವನ್ನು ಕೊಟ್ಟು ಜೀರ್ಣೋದ್ಧಾರದ ಆರಂಭವನ್ನು ಮಾಡಿಕೊಟ್ರು. ಆ ಸಂದರ್ಭದಲ್ಲಿ ಅಡಿಪಾಯವನ್ನು ಹಾಕಿಕೊಟ್ರು. ಆದರೆ ಅರ್ಧಕ್ಕೆ ನಿಂತ ಕಾಮಗಾರಿಯನ್ನು ಮತ್ತೆ ಮೇಲೆತ್ತುವುದಕ್ಕೆ ಶಿವ ನಮಗೆ ಕಳುಹಿಸಿದ ಆ ಶಿವಗಣ ವಿಧಾನ ಪರಿಷತ್ ಸದಸ್ಯರಾಗಿರುವ ಕಿಶೋರ್ ಕುಮಾರ್ ಪುತ್ತೂರು ಸುಮಾರು 5 ಲಕ್ಷ ರೂಪಾಯಿಯನ್ನು ಪುಷ್ಕರಣಿಗೋಸ್ಕರ ಸರ್ಕಾರದಿಂದ ನಮಗೆ ಕೊಡಿಸಿ ಇವತ್ತು ಈ ಸನ್ಮಂಗಲದ ಪುಣ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮ ಮಾತುಗಳನ್ನು ಕೇಳುವ ಹಂಬಲ ನಮ್ಮದು. ಪ್ರೀತಿಯ ಚಪ್ಪಾಳೆಯೊಂದಿಗೆ ನುಡಿಪೀಠಕ್ಕೆ ಇದೀಗ ಬರಮಾಡಿಕೊಳ್ಳೋಣ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರನ್ನ. ಕದರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರಿದ್ದೇವೆ. ಈ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನನ್ನ ಗುರು ಸಮಾನರು, ನನ್ನ ಪ್ರತಿ ಹೆಜ್ಜೆಗೂ ಶಕ್ತಿಯನ್ನು ತುಂಬುತ್ತಾ ನಾನು ವಿಧಾನ ಪರಿಷತ್ತಿನ ಶಾಸಕನಾಗಬೇಕಾದ್ರೆ ತಮ್ಮೆಲ್ಲ ಶಕ್ತಿಯನ್ನು ಧಾರೆದಂಥ ನನ್ನ ಗುರು ಸಮಾನರಾದಂಥ ಈ ಭಾಗದ ಅಭಿವೃದ್ಧಿ ಹರಿಕಾರರು, ಜನಸ್ನೇಹಿ ಶಾಸಕರಾದಂತಹ ಶ್ರೀ ಕಿರಣ್ ಕುಮಾರ್ ಕೊಡ್ಗೆ ಅವರೇ, ನೈಲಾಡಿ ದೊಡ್ಡಮನೆ ಅಶೋಕ್ ಶೆಟ್ರೆ, ನವೀನ್ ಕುಮಾರ್ ಶೆಟ್ರೆ, ರಾಜೀವ್ ಗೌಡ್ರೆ, ಬಿಲ್ಲಾಡಿ ದೊಡ್ಡಮನೆ ಸುರೇಶ್ ಶೆಟ್ರೆ, ಉಮೇಶ್ ಹೆಗ್ಡೆ ಅವರೇ, ಕರುಣಾಕರ್ ಶೆಟ್ರೆ, ಗಣೇಶ್ ಪ್ರಸಾದ್ ರವರೇ, ಭುಜಂಗ ಶೆಟ್ರೆ, ಭರತ್ ರವರೇ, ಚಂದ್ರಶೇಖರ ಶೆಟ್ಟಿಯವರೇ, ಪಂಚಾಯತ್ನ ಅಧ್ಯಕ್ಷರು ಆತ್ಮೀಯ ಮಿತ್ರ ಪ್ರಕಾಶ್ ಶೆಟ್ಟಿಯವರೇ, ಹಿರಿಯರು ಎಸ್ ರತ್ನಾಕರ ಶೆಟ್ಟಿಯವರೇ, ಆತ್ಮೀಯ ಮಿತ್ರ ಸುಧಾಕರ್ ಶೆಟ್ಟಿ ಬಾಂಡ್ಯರವರೇ, ಶರತ್ ಕುಮಾರ್ ಹೆಗ್ಡೆರವರೇ,
ಯುವ ನಾಯಕ ಆತ್ಮೀಯ ಮಿತ್ರ ಗುರುಪ್ರಸಾದ್ರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರ್ತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದರೆ, ಮಾಧ್ಯಮದ ಮಿತ್ರರೇ, ನಮ್ಮ ಶಾಸಕರು ಅವರ ಮಾರ್ಗದರ್ಶನದಲ್ಲಿ ನನ್ನ ಪ್ರದೇಶ ಅಭಿವೃದ್ಧಿಯಲ್ಲಿ ನಾನು 5 ಲಕ್ಷ ಕೊಟ್ಟಿದ್ದೇನೆ. ಮನಸ್ಸಿಗೆ ಏನೊಂದು ಧನ್ಯತಾ ಭಾವನೆ ಬರ್ತಾ ಉಂಟು. ನಾನು ಕೂಡ ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ಆ ಪುಣ್ಯ ಭೂಮಿಯಿಂದ ನಾನು ಬಂದವ. ಕದರಂಜಯ ಮಹಾಲಿಂಗೇಶ್ವರ ದೇವರ ಸೇವೆ ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಶಾಸಕರ ಆಶೀರ್ವಾದ, ಪಂಚಾಯತ್ ಸದಸ್ಯರ ಆಶೀರ್ವಾದ, ಆ ಕಾರಣಕ್ಕೆ ನಾನು ಶಾಸಕನಾಗಿದ್ದೇನೆ. ಅದಕ್ಕೋಸ್ಕರ ನನ್ನ ಒಂದು ಕರ್ತವ್ಯವನ್ನು ಮಾಡಿದ್ದೇನೆ ಅಂತ ಒಂದು ಧನ್ಯತಾ ಭಾವನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ದೇವಸ್ಥಾನ ಯಾವ ರೀತಿ 60 ವರ್ಷದ ಹಿಂದೆ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಸುಂದರವಾಗಿ ಮೂಡಿ ಬಂತು ಅನ್ನೋದನ್ನು ನಾವು ನೋಡಿದೆವು. ಈಗ ಮನಸ್ಸು ತುಂಬಿ ಬರ್ತಾ ಉಂಟು. ಯಾಕಂದರೆ ಒಬ್ಬ ಯುವ ಮಿತ್ರ, ಯುವ ಮೋರ್ಚಾದ ಅಧ್ಯಕ್ಷನಾಗಿದ್ದುಕೊಂಡು ತುಂಬ ಸಣ್ಣ ವಯಸ್ಸಿನಲ್ಲಿ ನೀವೆಲ್ಲರೂ ಹಿರಿಯರು ಅವರಿಗೆ ಜವಾಬ್ದಾರಿಯನ್ನು ಕೊಡುವ ಮುಖಾಂತರ ಅತ್ಯಂತ ಶ್ರದ್ಧೆಯಿಂದ ಈ ದೇವಸ್ಥಾನ ಅವರ ತಂಡ ನಿರ್ಮಿಸಿದ್ದಾರೆ. ಆ ಭಗವಂತನ ಇಚ್ಛೆ ಆ ರೀತಿ ಇತ್ತು. ಅದಕ್ಕೋಸ್ಕರ ಒಂದು ಜೋರಾದ ಚಪ್ಪಲೆ ಮುಖಾಂತರ ಪೃಥ್ವಿರಾಜ್ ಶೆಟ್ಟಿಗೆ ಒಂದು ಚಪ್ಪಲಿನ ತಟ್ಟಬೇಕು. ನಾನು ಸ್ವಾಗತ ಭಾಷಣದಲ್ಲಿ ಎಲ್ಲ ಹಿರಿಯರು ದಾನಿಗಳನ್ನು ಅವರ ಏನು ದಾನವನ್ನು ಕೊಟ್ಟಿದ್ದಾರೆ ಅದು ದೇವರ ಸೇವೆ ಅಂತ ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅವರು. ನಾನನ್ನೋದು ಸೀತಾರಾಮ್ ಶೆಟ್ಟಿ ಮತ್ತು ಸಾಧು ಶೆಟ್ಟಿ ಹೆಸರನ್ನು ಹೇಳಿದರು. ಅವರಿಗೆ ಇರ್ತಿದ್ರೆ ತುಂಬ ಖುಷಿ ಆಗ್ತಿತ್ತಂತ. ಅವರಿಬ್ಬರು ಮಕ್ಕಳು ಕೂಡ ತಮ್ಮ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಎಲ್ಲರೂ ಅವರಾಗಿ ಮುಂದೆ ಬಂದು 10 ಲಕ್ಷ 5 ಲಕ್ಷ ಈ ಥರ ಹಣವನ್ನು ಕೊಟ್ಟಿದ್ದಾರೆ. ಅವರು ಯಾರಿಗೂ ಕೂಡ ಹೆಸರಿನ ಇದಿಲ್ಲ. ಅವರು ಯಾವ ರೀತಿ ದಾನ ಮಾಡಿದ್ದಾರೆ ಅಂದರೆ ದೇವರ ಸೇವೆ ಅನ್ನುವಂಥ ತನ್ನ ಜೀವನದ ಒಂದು ಭಾಗವನ್ನು ಶಿವನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ದಾನಿಗಳಿಗೆ ಇನ್ನಷ್ಟು ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅಷ್ಟೇ ಅಲ್ಲ, ಶ್ರಮದಾನ ಮಾಡೋದನ್ನು ನಾವು ನೋಡಿದ್ದೇವೆ. ಏನು ಆರ್ಥಿಕವಾಗಿ ಕಷ್ಟ ಉಂಟು ಅವರೆಲ್ಲ ಶ್ರಮದಾನದ ಮುಖಾಂತರ ತಮ್ಮ ಜೀವನವನ್ನು ಸಮಯವನ್ನು ಕೊಟ್ಟು ತಮ್ಮ ಶರೀರವನ್ನು ಗಂಧದ ಕೊರಡಿನಂತೆ ಇಲ್ಲಿ ಆ ಥರ ದೇವರ ಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಆ ಭಗವಂತ ಶಕ್ತಿಯನ್ನು ಕೊಡಲಿ. ನಾನು ಪ್ರತಿಷ್ಠಾಪನೆ ಆದ ನಂತರ ಬರ್ತಿದ್ದೆ, ನಂಗೆ ಕೂಡ ಖುಷಿ ಆಗ್ತಿದೆ. ಇನ್ನೊಂದು ಸಲ ಬರಲೇಬೇಕು ನನಗೆ. ಯಾಕಂದರೆ ದೇವಸ್ಥಾನ ಅಷ್ಟು ಚಂದವಾಗಿ ಮೂಡಿ ಬಂದಿದೆ. 100ಕ್ಕೆ 100 ಪ್ರತಿಷ್ಠಾಪನೆ ನಂತರ ಇನ್ನೊಂದು ಸಲ ಬರ್ತೇನೆ. ಶಿವ ಅಂದ ತಕ್ಷಣ ಇಡೀ ಪ್ರಪಂಚದ ಬ್ರಹ್ಮಾಂಡದ ಕಷ್ಟವನ್ನು ನೀಗಿದವರು ಶಿವದೇವರು. ನಿಮಗೆಲ್ಲರಿಗೂ ಗೊತ್ತುಂಟು. ಸಮುದ್ರ ಮತನ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಒಂದು ತೊಟ್ಟು ವಿಷ ಕೂಡ ಮೇಲೆ ಬಂದರೂ ಕೂಡ ಇಡೀ ಬ್ರಹ್ಮಾಂಡವೇ ಸುಟ್ಟು ಹೋಗ್ತಿತ್ತು. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಬಂದು ಶಿವದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ವಿಷವನ್ನೇ ಉಂಡ್ರವರು ವಿಷಕಂಠ ಆದರು. ಇಡೀ ಬ್ರಹ್ಮಾಂಡದ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ವಿಷವನ್ನು ಉಂಡಂಥ ಶಿವನ ಕ್ಷೇತ್ರ ಇದು. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಭಗೀರಥನ ನಾವು ಕಥೆಯನ್ನು ಕೇಳಿದ್ದೀವಿ. ಭಗೀರಥ ತನ್ನ ಪೂರ್ವಜರ ಮೋಕ್ಷಕ್ಕೋಸ್ಕರ ಗಂಗೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಅವರು ಗಂಗೆಯ ಪ್ರಾರ್ಥನೆ ಮುಖಾಂತರ ಏನು ಪೂರ್ವಜರ ಇದೆಲ್ಲ ಆ ಸುಟ್ಟು ಹೋದಂಥ ಇದು ಸಮುದ್ರಕ್ಕೆ ಸೇರಿದಾಗ ಅವರಿಗೆ ಮೋಕ್ಷ ಸಿಗ್ತದೆ ಅನ್ನುವ ಕಾರಣಕ್ಕೆ ಪ್ರಾರ್ಥನೆ ಮಾಡಿದಾಗ ಗಂಗೆ ಒಲಿತಾರೆ. ಎಲ್ಲಿಯಾದರೂ ಗಂಗೆ ಆ ಸಂದರ್ಭದಲ್ಲಿ ಸ್ವರ್ಗಲೋಕದಿಂದ ಬರ್ತಿದ್ರೆ ಇಡೀ ಬ್ರಹ್ಮಾಂಡ ಇನ್ನೊಂದು ಸಲ ನೀರಿನಿಂದ ಮುಳುಗ್ತಿತ್ತಂತೆ. ಆ ಸಂದರ್ಭದಲ್ಲಿ ವಿಷ್ಣು ಬ್ರಹ್ಮಾದಿಗಳು ಓಡೋಡ್ಕೊಂಡು ಬಂದು ಶಿವನ ಹತ್ರ ಪ್ರಾರ್ಥನೆ ಮಾಡಿದಾಗ ತನ್ನ ಜಟೆಯ ಮುಖಾಂತರ ಆ ಗಂಗೆಯ ರಭಸವನ್ನು ನಿಲ್ಲಿಸುವ ಮುಖಾಂತರ, ಗಂಗೆ ಜಟೆಯ ಮುಖಾಂತರ ಬರುವ ಮುಖಾಂತರ ಆಗ ಕೂಡ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡಿದರು ಮಹಾಶಿವ. ಆ ರೀತಿಯ ಶಿವನ ದೇವಸ್ಥಾನ ಉತ್ತಮ ರೀತಿಯಲ್ಲಿ ಮೂಡಿ ಬಂದಿದೆ. ಯಾವ ರೀತಿ ಅಂದರೆ ಬ್ರಹ್ಮಕಲಶೋತ್ಸವ ಯಾವ ರೀತಿ ಆಗಿದೆ ಅಂದರೆ ಶಿವನ ಬ್ರಹ್ಮಕಲಶೋತ್ಸವದ ಮುಖಾಂತರ ಇಡೀ ಹಿಂದೂ ಸಮಾಜ ಜಾಗೃತ ಸಮಾಜ ನಿರ್ಮಾಣ ಆಗಿದೆ. ಯಾವ ರೀತಿ ಜಾಗೃತ ಸಮಾಜ ಅಂದ ತಕ್ಷಣ ಶಿವನ ಭಕ್ತಿಯಲ್ಲಿ ನೀವೆಲ್ಲರೂ ಎಲ್ಲ ಜಾತಿ ಭೇದವನ್ನು ಬಿಟ್ಟು ನಾವೆಲ್ಲ ಹಿಂದೂ ಸಮಾಜದ ಒಂದು ಆಸ್ತಿ ಅನ್ನೋ ರೀತಿಯಲ್ಲಿ ಶಿವನ ಭಕ್ತರನ್ನೋ ರೀತಿಯಲ್ಲಿ ಇಲ್ಲಿ ಸೇರಿದ್ದೀರಿ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳಿಗೆ ಆ ಭಗವಂತ ಹರಸಲಿ ಅಂತ ಭಗವಂತನ ಪ್ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ವಿಶೇಷ ಏನಂದರೆ ಶಿವನ ಕುಟುಂಬ ನಾವು ನೋಡಿದ ತಕ್ಷಣ ಅದೊಂದು ಸಾಮರಸ್ಯದ ಕುಟುಂಬ. ಶಿವನ ಕುತ್ತಿಗೆಯಲ್ಲಿ ಹಾವು, ಶಿವನ ವಾಹನ ನಂದಿ, ತಾಯಿ ಪಾರ್ವತಿಯ ವಾಹನ ಸಿಂಹ, ಗಣಪತಿಯ ವಾಹನ ಇಲಿ, ಸುಬ್ರಹ್ಮಣ್ಯನ ವಾಹನ ನವಿಲು, ಒಂದಕ್ಕೊಂದು ವೈರುಧ್ಯವಾಗಿ ಯಾರು ಒಬ್ಬರನ್ನು ಕಂಡು ಒಬ್ಬರಿಗೆ ಆಗಲಿಕ್ಕಿಲ್ಲ. ಆ ರೀತಿಯ ಕುಟುಂಬ ಶಿವನ ಕುಟುಂಬ. ಆದರೂ ಕೂಡ ಎಲ್ಲರೂ ಒಟ್ಟಿಗೆ ಇರುವಂಥದ್ದು ಯಾವ ರೀತಿ ಸಂದೇಶ ಅಂದರೆ ನಾವು ಕೂಡ ಸಣ್ಣ ವಿಚಾರಕ್ಕೆ ನಾವು ಕೋಪ ತಾಪ ಗಲಾಟೆ ಎಲ್ಲವನ್ನ ಮಾಡ್ತೀವಿ. ಆ ಶಿವನ ಸಂದೇಶ ಯಾವ ರೀತಿ ಅಂದರೆ ಈ ರೀತಿ ಒಂದಕ್ಕೊಂದು ವೈರುಧ್ಯವಾದಂಥ
ಕುಟುಂಬ ಇದ್ದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಬದುಕುವಂಥದ್ದು ನಮಗೆ ಕೂಡ ಅದೇ ಸಂದೇಶ. ನಾವು ಕೂಡ ಸಣ್ಣ ಸಣ್ಣ ಮನಸ್ತಾಪನ ಎಲ್ಲವನ್ನು ದೂರ ಮಾಡಿ ಎಲ್ಲರೂ ಎಲ್ಲ ಜಾತಿ ಭೇದವನ್ನು ದೂರ ಮಾಡಿ ಏನು ಸಂಘ ಶತಾಬ್ದಿ 100ನೇ ವರ್ಷಕ್ಕೆ ಸಾಮರಸ್ಯ ಅನ್ನುವಂಥದ್ದು ಪಂಚಪರಿವರ್ತನೆ ಭಾಗ. ಎಲ್ಲರೂ ಒಟ್ಟಿಗೆ ಒಂದಾಗಿ ಬದುಕಿದಾಗ ಆ ಜೀವನ ಸಾರ್ಥಕ ಆಗ್ತದೆ. ಆಗ ನಾವು ನಮ್ಮ ಜೀವನದಲ್ಲಿ 4 ದಿವಸದ ಆಟ ಅಂತೀವಿ. ಯಾವ ಪುಣ್ಯದ ಕಾರ್ಯ ಮಾಡ್ತೀವೋ, ಯಾವ ರೀತಿ ಕಟ್ಟಕಡೆ ವ್ಯಕ್ತಿ ನ್ಯಾಯ ಕೊಡಲಿಕ್ಕೆ ಹೋಗ್ತೀವೋ ಆಗ ಶಿವನಿಗೆ ನಾವು ಪ್ರೀತಿ ಪಾತ್ರರಾಗ್ತೀವಿ. ಆ ರೀತಿಯಾದಂಥ ಬದುಕನ್ನು ಸಾಧಿಸುವ ಎಲ್ರಿಗೂ ಸನ್ಮಂಗಲಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಕದ್ರಂಜಿಯ ಮಹಾಲಿಂಗೇಶ್ವರ ನಿಮ್ಮಿಂದ ಸೇವೆಯನ್ನು ಮಾಡಿಸಿಕೊಂಡಿದ್ದಾನೆ. ಇನ್ನಷ್ಟು ಸೇವೆಯನ್ನು ಮಾಡುವ ಶಕ್ತಿ ಅದೇ ಮಹಾಲಿಂಗೇಶ್ವರ ನಿಮ್ಮ ಆ ಕೈಗಳಿಗೆ ತುಂಬಲಿದ್ದಾನೆ. ಪ್ರೀತಿಯ ನಮಸ್ಕಾರ ನಮ್ಮ ಈ ಕಾರ್ಯಕ್ರಮದ ಭಾಗವಾಗಿದ್ದಕ್ಕಾಗಿ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಅವರು ಕೂಡ ಅನ್ಯ ಕಾರ್ಯ ನಿಮಿತ್ತ ಈ ವೇದಿಕೆಯಿಂದ ನಿರ್ಗಮಿಸುವವರಿದ್ದಾರೆ. ಅವರಿಗೆ ಈ ವೇದಿಕೆಯ ಗೌರವದ ನೆನಪಿನ ಸವಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿಕೊಳ್ಳಬೇಕು. ಸುರೇಶ್ ಶೆಟ್ಟಿ ಅವರು ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೂರಿಗೆ ನಮ್ಮ ದೇಗುಲಕ್ಕೆ ಪುಷ್ಕರಣಿಗೋಸ್ಕರ 5 ಲಕ್ಷವನ್ನು ಕೊಡೋ ಮಾಡೋದರೊಂದಿಗೆ ನಮ್ಮವರಲ್ಲೊಬ್ಬರಾದ ಮಾನ್ಯ ಕಿಶೋರ್ ಕುಮಾರ್ ಪುತ್ತೂರು ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಗೌರವದ ಚಪ್ಪಾಳೆಯ ಬೀಳ್ಕೊಡುಗೆಯನ್ನು, ಪ್ರೀತಿಯ ಗೌರವದ ಧನ್ಯವಾದವನ್ನು ಕೊಡಮಾಡೋಣ. ಇನ್ನಷ್ಟು ಸೇವೆ ಮಾಡುವ ಶಕ್ತಿಯನ್ನು ದೇವರು ಕೊಡಲಿ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಯಲ್ಲಿ ನಮ್ಮ ಪ್ರೀತಿಯ ಶಾಸಕರಿದ್ದಾರೆ. ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿಯವರು ಈ ಮಾತನ್ನು ಉಲ್ಲೇಖ ಮಾಡಿದರು. ಕೇವಲ ಒಂದು 10-15 ದಿನಗಳ ಕೆಳಗೆ ಇನ್ನೇನು ಬ್ರಹ್ಮಕಲಶೋತ್ಸವಕ್ಕೆಲ್ಲ ಸಿದ್ಧತೆಗಳಾಗಿದೆ ಅನ್ನುವ ಸಂದರ್ಭದಲ್ಲಿ ಮಾನ್ಯ ಶಾಸಕರೇ ಒಂದು ರಸ್ತೆ ಬೇಕು ಅಂತಂದಾಗ ಅದನ್ನು ಹೇಗಾದರೂ ಸರಿ ಮಾಲಿಂಗೇಶ್ವರನ ಬ್ರಹ್ಮಕಲಶೋತ್ಸವದ ಒಳಗಾಗಿ ನಾನು ಸಿದ್ಧ ಮಾಡಿಕೊಡ್ತೇನೆ ಎನ್ನುವ ಮಾತಿಗೆ ಬದ್ಧರಾಗಿ ಇವತ್ತು ಅದೇ ರಸ್ತೆಯ ಮುಖಾಂತರ ನಮ್ಮ ದೇಗುಲಕ್ಕೆ ಸಾಗಿ ಬಂದಿರುವ ಮಾನ್ಯ ಶಾಸಕರನ್ನ ನುಡಿಪೀಠಕ್ಕೆ ಒಂದೆರಡು ಮಾತಿಗೆ ಪ್ರೀತಿಯಿಂದ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ತಾ ಇದ್ದೇನೆ. ಕದ್ರಂಜೆ ಮಾಲಿಂಗೇಶ್ವರ ದೇವಸ್ಥಾನ ನೈಲಾಡಿ ಶ್ರೀ ಕ್ಷೇತ್ರ ಕದ್ರಂಜೆ ಇದರ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮ ನಾಳೆಯಿಂದ ಬ್ರಹ್ಮಕಲಶೋತ್ಸವ ಆರಂಭ ಆಗ್ತದೆ. ಈ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗಾಗಲೇ ನಿರ್ಗಮಿಸಿರುವ ಹಿರಿಯರಾದ ಮಟ್ಟ ರತ್ನಾಕರ ಹೆಗಡೆಯವರೇ, ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ರೇ, ಈ ವೇದಿಕೆಯಲ್ಲಿ ತುಂಬ ಜನ ಹಿರಿಯರು ದಾನಿಗಳಿದ್ದಾರೆ. ಎಲ್ಲರ ಹೆಸರು ಹೇಳ್ತಾ ಹೋದರೆ ತುಂಬ ಹೊತ್ತಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೃಥ್ವಿರಾಜ್ ಶೆಟ್ರೆ ಈ ಊರಿನ ಗ್ರಾಮಸ್ಥರೇ, ನಾನು ಈ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆವಾಗ ಈ ಜಾಗ ಹೀಗೆ ಆಗ್ತದೆ ಅಂತೇಳುವ ಒಂದು ಕಲ್ಪನೆ ಸಹ ನನಗೆ ಇರಲಿಲ್ಲ. ಇವತ್ತಿಗೆ ನೋಡುವಾಗ ಒಂದು ಭವ್ಯವಾದ ದೇವಸ್ಥಾನವನ್ನು ಇಷ್ಟು ಸ್ವಲ್ಪ ಸಮಯದಲ್ಲಿ ಈ ದೇವಸ್ಥಾನವನ್ನು ಇಡೀ ಊರಿನ ದಾನಿಗಳ ಒಂದು ನೆರವಿನಿಂದ ಇಂಥ ಒಂದು ಅದ್ಭುತವಾದ ದೇವಸ್ಥಾನವನ್ನು ಕಟ್ತಾರೆ. ಒಂದು ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದು ಸಂಘಟಿತರಾಗಿ ಇವತ್ತು ದೇವಸ್ಥಾನ ಇರ್ಬೋದು, ಒಂದು ಶಿಕ್ಷಣ ಶಾಲೆ ಇರ್ಬೋದು, ಇದಕ್ಕೆ ಖಂಡಿತ ಊರವರ ಸಹಕಾರ ಯಾವಾಗಲೂ ಸಿಗ್ತದೆ. ಇವತ್ತು ಅದಕ್ಕೆ ಸಾಕ್ಷಿ ಇವತ್ತು ಶ್ರೀ ಕ್ಷೇತ್ರ ಕದ್ರಂಜೆ ಅಂತೇಳಿ ಹೇಳಿದರೂ ಸಹ ತಪ್ಪಾಗಲಿಕ್ಕಿಲ್ಲ. ಪೃಥ್ವಿರಾಜ್ ಶೆಟ್ರ ಒಂದು 6-7 ತಿಂಗಳಿಂದ ಇದೇ ಜಪ ಅವರಿಗೆ ಮಾತಾಡಿದಾಗ, ಒಂದು ದೇವಸ್ಥಾನಕ್ಕೆ ಸರ್ಕಾರದಿಂದ ಏನಾದರೂ ಆರ್ಥಿಕ ನೆರವನ್ನು ಕೊಡಿಸ್ಬೇಕು, ಈ ದೇವಸ್ಥಾನಕ್ಕೆ ಬರುವ ರಸ್ತೆ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಒಂದು ರಸ್ತೆ ನಿರ್ಮಾಣ ಆಗಬೇಕು. ಮತ್ತು ಇದನ್ನು ನಾನು ಸಹ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿದೆ, ಆದರೆ ಆಗಲಿಲ್ಲ. ಮುಂದಿನ ದಿನದಲ್ಲಿ ಖಂಡಿತ
ಸರ್ಕಾರದಿಂದ ಈ ದೇವಸ್ಥಾನದ ಒಂದು ನಿರ್ಮಾಣಕ್ಕೆ ತಗಲುವ ವೆಚ್ಚಕ್ಕೆ ಸ್ವಲ್ಪ ಆದರೂ ಸರ್ಕಾರದ ಮಟ್ಟದಲ್ಲಾಗಲಿ ಬೇರೆ ಏನಾದರೂ ಪ್ರಯತ್ನವನ್ನು ಮಾಡಿ ಈ ನೆರವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಈ ರಸ್ತೆ ಸಹ ಈಗ ಹಣ ಯಾವುದಿಲ್ಲ, ಪಾಪ ತಡಾಲ್ ಸುರೇಶ್ ಶೆಟ್ಟರು ಅವರ ಧೈರ್ಯದಲ್ಲಿ ರಸ್ತೆಯನ್ನು ಮಾಡಿ ಹೋಗಿದ್ದಾರೆ. ಮುಂದಿನ ದಿನದಲ್ಲಿ ಅವರಿಗೆ ಅನುದಾನವನ್ನು ನಾವು ಒದಗಿಸಬೇಕು. ಒಳ್ಳೆಯ ರಸ್ತೆಯನ್ನು ಮಾಡಿದ್ದಾರೆ. ಈ ದೇವಸ್ಥಾನದ ಕೆಲಸದಲ್ಲಿ ಎಲ್ಲ ಹಿರಿಯರ ನೆರವಿನಿಂದ ಇಲ್ಲೆಲ್ಲ ನಾನು ನೋಡಿದೆ. ನನಗೂ ಇಲ್ಲಿ ನೋಡಿದಾಗ ರತ್ನಾಕರ್ ಮಾಸ್ಟ್ರು ಇವರೆಲ್ಲ ನಮ್ಮೂರಿನವರು, ರಟ್ಟಾಡಿ. ನಾನು ಇವರೆಲ್ಲ ಇಲ್ಲಿ ಕೂತಿದ್ದಾರೆ, ನಿಮಗೆ ಹೇಗೆ ಈ ಸಂಬಂಧ ಅಂತೇಳಿ ಕೇಳಿದೆ ನಾನು. ಇವ್ರನ್ನೆಲ್ಲ ನೋಡಿದಾಗ, ಆದರೆ ಅವರೆಲ್ಲ ಹೇಳಿದ ಇದೇ ಅವರು ಮೂಲ ಊರೇ ಇದೇ ಊರು ಅಂತೇಳಿ. ಶಿರೂರು, ಶಿರೂರು ಗೊತ್ತಿತ್ತು. ಇವರೆಲ್ಲ ಎಲ್ಲ ಹಿರಿಯರ ನೆರವಿನಿಂದ, ದಾನಿಗಳ ನೆರವಿನಿಂದ ಒಂದು ಉತ್ತಮ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈ ಊರಿಗೆ ಸಹ ಖಂಡಿತ ಒಳ್ಳೆಯದಾಗ್ತದೆ ಅಂತೇಳಿ ಎಣಿಸಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಮಾನ್ಯ ಶಾಸಕರು ಸದಾ ನಮ್ಮದು ಯಾವುದೇ ಕೂಗಿದ್ರೂ ಅದಕ್ಕೆ ಕಿವಿಗೊಡುವವರು, ಸಾಧ್ಯವಾದಷ್ಟು ಕೂಗುಗಳನ್ನು, ನಮ್ಮ ಬೇಡಿಕೆಗಳನ್ನು ಮನ್ನಿಸುವವರು, ಆ ಬೇಡಿಕೆಗಳನ್ನು ಈಡೇರಿಸುವವರು. ಇದೇ ರೀತಿ ನಮ್ಮೂರಿನ ಮೇಲೆ ನಿಮ್ಮ ಕರುಣೆ ಇರಲಿ ಎನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಮಾನ್ಯ ಶಾಸಕರಿಗೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ, ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಈ ದೇವಸ್ಥಾನ ಜೀರ್ಣೋದ್ಧಾರದ ಕಾರ್ಯದಲ್ಲಿ ತನ್ನ ಶಕ್ತಿ ಮೀರಿ ಈ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಉದ್ಯಮಿಗಳು ಶ್ರೀ ಗುರುಪ್ರಸಾದ್ ಅವರ ಒಂದೆರಡು ಮಾತುಗಳಿಗೆ ಇದೀಗ ಕಿವಿಯಾಗೋಣ. ಮಾತಿನ ಮಂಟಪಕ್ಕೆ ಗುರುಪ್ರಸಾದ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ತೇನೆ. ಕ್ಷೇತ್ರ ದೇವತೆ ಕದ್ರಂಜೆ ಮಹಾಲಿಂಗೇಶ್ವರನ ಪಾದಾರವಿಂದಕ್ಕೆ ಹೊಂದಿಸ್ಕೊಳ್ತಾ, ಇವತ್ತಿನ ಈ ಒಂದು ಧಾರ್ಮಿಕ ಸಭೆಯ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳೇ, ಎಲ್ರಿಗೂ ಹೊಂದಿಸ್ಕೊಳ್ತಾ, ಇವತ್ತಿನ ಈ ಕಾರ್ಯಕ್ರಮ ನೋಡುವಾಗ ನನಗೆ ಒಂದೆರಡು ಮಾತು ಹೇಳಲೇಬೇಕಾಗ್ತದೆ. ಯಾಕಂತ ಹೇಳಿದರೆ, ಒಂದು 20-25 ವರ್ಷದ ಹಿಂದೆ ನಾನು ನೋಡಿದಂಥ ಪೃಥ್ವಿರಾಜ್ ಇಲ್ಲಿದ್ದಾನೆ. ಅವನು ಆವಾಗ ನಾವೆಲ್ಲ ಅವನಿಗಿಂತ ತುಂಬ ಸೀನಿಯರ್, ಅವನು ಚಿಕ್ಕ ಹುಡುಗ. ಆಗ ಹೇಳೋ ಕೆಲವು ಮಾತು ನನಗೀಗ ನೆನಪಾಗ್ತಾ ಇತ್ತು. ಅಷ್ಟು ಚಿಕ್ಕ ಹುಡುಗ, ನೋಡಲಿಕ್ಕೂ ಜೀವದಲ್ಲೂ ಚಿಕ್ಕವನವನು. ಬಂದಾಗ ಆಗ ಹೇಳುದವ, ಅಂದರೆ ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ನಾವೆಲ್ಲ ಹಿರಿಯರಿದ್ದರೆ ನಮ್ಮೊಟ್ಟಿಗೆ ಬಂದ್ಕೊಂಡವ, ನಾನು ಮುಂದೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ. ಹಾಗೆ ಹೇಳ್ತಿದ್ದಂಥ ಹುಡುಗನನ್ನು ನಮ್ಮ ಮಾಲಿಂಗೇಶ್ವರ ದೇವರು ತಮ್ಮ ಶಿವಗಣ ಆಗಿ ಈ ಬಿಲ್ಲಾಡಿ ಕರ್ಸ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ, ಎಲ್ಲೆಲ್ಲೇ ಇರುವ ನಮ್ಮ ಶಿರೂರಿನವರು, ನಿಮ್ಮ ಬಿಲ್ಲಾಡಿಯವರು, ನಮ್ಮ ಶಾಸಕರು ಹೇಳಿದಾಗೆ ಶಾಸಕರು ಅವರೂರಿನವರೆಲ್ಲ ಒಟ್ಟು ಸೇರಿಸಿ ಎಲ್ಲೋ ಒಂದು ಅವನತಿ ಹೊಂದಿದಂಥ ಒಂದು ಶಿವನ ಲಿಂಗಕ್ಕೆ ಇವತ್ತು ತಲೆಯ ಮೇಲೆ ನೀರನ್ನು ತೀರ್ಥ ರೂಪದಲ್ಲಿ ಹಾಕ್ತಿದ್ದಾನಂತ ಹೇಳಿದರೆ, ಅದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಹಾಗೂ ಶಿವನ ಸಾನ್ನಿಧ್ಯದಲ್ಲಿ ಅವನು ಮಾಡಿದಂಥ ಈ ಸಣ್ಣ ಏಜ್ನಲ್ಲಿ, ಅಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ಮಾಡಿದಂಥ ಅವನ ಈ ಧಾರ್ಮಿಕ ಬುದ್ಧಿಗೆ ದೇವರೇ ಅವನು ಕರ್ಸ್ಕೊಂಡಿರುವಂಥ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ, ನಾನು ಯಾವತ್ತೂ ಪೃಥ್ವಿಗೆ ಎಲ್ಲಿ ಹೊಗಳಿದವನಲ್ಲ, ನಾನು ಯಾವತ್ತೂ ಅವನಿಗೆ ಬೈತಾ ಇರೋದು. ಯಾಕಂತ ಹೇಳಿದ್ರೆ, 5-6 ವರ್ಷದ ಹಿಂದೆ ಇಲ್ಲಿಗೆ ಆರೋಡ ಪ್ರಶ್ನೆ ಹಾಕಿ ಬಂದಾಗ ನಾವೆಲ್ಲ ಬಂದಾಗ ನಾನು ಪೃಥ್ವಿ ಕೇಳ್ತಿದ್ದೆ, ಪೃಥ್ವಿ ನಾವು ಪತ್ತು ಅಂತ ಕರೀದು ಅವನಿಗೆ, ಪತ್ತು ಹೇಗೆ ಮಾಡ್ತೇ ಮಾರೆ ಇದನ್ನು, ಇದು ಎಣಿಸ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತಾ ಇದೆ. ಆದರೆ ಅವನು ಹೇಳ್ತಿ, ಇಲ್ಲ ಎಂತ ಕೇಳಿ ಹೇಳೋದು, ಎಂತ ಎಲ್ಲ ಆಗ್ತದೆ, ದೇವ್ರು ನಡೆಸಿ ಕೊಡ್ತಾನೆ ಹೇಳೋದು, ದೇವರಿದ್ದಾನೆ ಅಂತ ಹೇಳೋದು. ದೇವರು ಖಂಡಿತನಾಗಿದ್ದಾನೆ. ಅವನ ಆ ದಿನದ ಕನಸು ಇವತ್ತು ನನಸಾಗಿದೆ. ಅವನೊಟ್ಟಿಗೆ ಎಲ್ಲ ಹಿರಿಯರಿದ್ದಾರೆ, ಹಿರಿಯರನ್ನು ಒಗ್ಗೂಡಿಸ್ಕೊಂಡಿದ್ದಾನೆ. ಆಗ ನಮ್ಮ ಅಧ್ಯಕ್ಷರು ಮಟ್ಟ ರತ್ನಾಕರ್ ಹೆಗ್ಡೆ ಅವರು ಹೇಳಿದರು, ಅಲ್ಲಿ ನೋಡುವಾಗ ಎಲ್ಲ ಬ್ಯಾನರ್ಗಳಲ್ಲಿ ಚಿಕ್ಕ ವಯಸ್ಸಿನ 30-35 ವರ್ಷದ ಹುಡುಗರ ಫೋಟೋಸ್ ನೋಡಿದಾಗಾಯ್ತಂತೇಳಿ. ಸ್ನೇಹಿತರೆ, ನೀವೊಂದು ನೆನ್ಪಿಟ್ಕೊಳ್ಳಿ, ಇವತ್ತು ಯಾವ ಹುಡುಗರು ಮಕ್ಕಳು ಇಲ್ಲಿ ನೆರೆದಿದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತವರೆಲ್ಲ ಹಿರಿಯರು. ಈ ಹಿರಿಯರು ಇಲ್ಲಿಗೆ ನಿಂತಂತೆಲ್ಲ ಹಿರಿಯರು, ಮಹಿಳೆಯರಿರ್ಬೋದು, ಗಂಡಸರು ಎಲ್ಲರೂ ಇರ್ಬೋದು. ಆ ಕಿರಿಯರಿಗೆ ನೀವು ಯಾವ ಸ್ಫೂರ್ತಿ ತುಂಬಿದ್ದೀರಿ, ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ, ನೀವು ಇನ್ನು ಹೆದರುದೇ ಬೇಡ. ಯಾಕಂತ ಹೇಳಿದ್ರೆ 60 ವರ್ಷಗಳ ಹಿಂದೆ
ಯಾವ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಮಹಾಲಿಂಗೇಶ್ವರನ ಅವನತಿ ಹೊಂದಿತ್ತು, ಅದೇ ಮಹಾಲಿಂಗೇಶ್ವರನ ದೇವಸ್ಥಾನ ಇನ್ನು ನಾವು 60 ವರ್ಷ 70 ವರ್ಷ ಬೆಳೆಸಾಗಾಯ್ತು. ಯಾಕಂತ ಹೇಳಿದ್ರೆ ಹಿರಿಯರು ಕಿರಿಯರಿಗೆ ಹೇಳಿಕೊಟ್ಟಿದ್ದೀರಿ. ಕಿರಿಯರು ಅದನ್ನೊಂದು 20-25 ವರ್ಷ 30 ವರ್ಷ ನಡ್ಸ್ಕೊಂಡು ಹೋಗ್ತಾರೆ. ಅದರೊಂದಿಗೆ ಆ ಕಿರಿಯರ ಮುಂದಿನ ಪೀಳಿಗೆಯಲ್ಲೆಲ್ಲ ಬಂದು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ನಿಂತು ಕೂತ್ಕೊಂಡಿದ್ದಾರೆ, ಅವರೆಲ್ಲ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಇದೊಂದು 70-80 ವರ್ಷ ನಾವು ಆಲ್ರೆಡಿ ದಾಟಿ ಆಗಿದೆ. ನಮ್ಮ ಈ ಧಾರ್ಮಿಕ ಸ್ಥಳಗಳನ್ನು ಅಥವಾ ದೇವರ ಸಾನ್ನಿಧ್ಯವನ್ನು ಅಥವಾ ಧಾರ್ಮಿಕ ಭಕ್ತಿಯ ಶ್ರದ್ಧಾ ಕೇಂದ್ರಗಳನ್ನ ನಾವು ಯಾಕೆ ಬೆಳೆಸ್ಬೇಕಂತ ಹೇಳಿದ್ರೆ, ನಮ್ಮ ಹಿರಿಯರೊಬ್ಬರು ಯಾವತ್ತೂ ಹೇಳ್ತಿದ್ರು, ಒಂದು ದೇಶ ಉಳಿಬೇಕಾದ್ರೆ ನಮ್ಮ ಈ ಶ್ರದ್ಧಾ ಭಕ್ತಿ ಕೇಂದ್ರಗಳು ಬೇಕಂತೆ. ಹಾಗೆ ಆ ದೇಶ ಅಥವಾ ಒಂದು ನಾಡನ್ನು ಅಳಿಸಬೇಕಾದ್ರೆ ನೀವೇನು ಮಿಲಿಟ್ರಿ ಸೈನ್ಯ ಹಿಡ್ಕೊಂಡು ಬರೋದು ಬೇಡ. ನಮ್ಮ ಧರ್ಮ, ನಮ್ಮ ಧಾರ್ಮಿಕ ಆಚರಣೆ ವಿಚಾರಣೆಗಳಿಗೆ ಒಂದು ಕೊಡ್ಲಿ ಪೆಟ್ಟಾಕಿದ್ರೆ ಸಾಕು. ಹಿಂದಿನವರೆಲ್ಲ ನೀವು ನಮ್ಮ ಇತಿಹಾಸ ನೋಡಿರ್ಬೋದು. ಇತಿಹಾಸದಲ್ಲಿ ನಮ್ಮನ್ನು ಯಾರಿಗೂ ಸೋಲಿಸ್ಲಿಕ್ಕಾಗಲಿಲ್ಲ. ನಮ್ಮನ್ನು ಸೋಲಿಸಿದ್ದು ಒಂದೇ, ನಮ್ಮ ಧರ್ಮದೊಳಗೆ ನಮ್ಮ ಧರ್ಮವನ್ನು ನಶಿಸಿ ಹೋಗ್ಲಿಕ್ಕೆ ನಮ್ಮೊಳಗೆ ಹಿಡಿಸಿ ಹಾಕೋದು ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೇವೆ. ಹಾಗೆ ಮಾಡ್ಕೊಂಡು ಎಲ್ಲ ದೇವಸ್ಥಾನಗಳನ್ನು ಮುಚ್ಚಿಸ್ತಾ ಬಂದರು. ಸ್ನೇಹಿತರೆ, ಇವತ್ತೆಲ್ಲ ಬಂದಿದ್ದೀರಿ, ಎಲ್ಲ ಮಹಿಳೆಯರು ಇಲ್ಲಿ ಕೂತ್ಕೊಂಡಿದ್ದೀರಿ. ನಾನು ನಿಮಗೆಲ್ಲ ಒಂದು ಮಾತು, ನನ್ನ ರಿಕ್ವೆಸ್ಟ್ ಅಂತ ಹೇಳ್ಬೋದು, ನಿಮ್ಮಲ್ಲಿ ಎಲ್ಲ ದಯಾನವಾಗಿ ನಾನು ಬೇಡ್ಕೊಳ್ಳೋದು ಏನಂತ ಹೇಳಿದರೆ, ಇಂಥ ಕಾರ್ಯಕ್ರಮಗಳಿಗೆ ಪ್ರತಿ ಜೊತೆಗೆ ಎಲ್ಲ ಇದ್ದಾರೆ, ಎಲ್ಲ ಊರಿನ ಪರೂರಿನ ಎಲ್ಲ ಮಕ್ಕಳಿದ್ದಾರೆ. ಅವರೊಂದಿಗೆ ನಿಮ್ಮ ಮಕ್ಕಳೊಂದು ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಎಲ್ಲನೂ ಕಳಿಸ್ಬೇಕು. ನಾವು ಎಲ್ಲ ಕಡೆ ಹೇಳ್ತೇವೆ ನಮಗೆ ಧರ್ಮ ಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ನಾಡು ಉಳಿಬೇಕಂತ ಹೇಳ್ತೇವೆ. ಆದರೆ ನಮ್ಮ ದೇಶವನ್ನು ಉಳಿಸ್ಬೇಕು. ಯಾರು ಉಳಿಸ್ಬೇಕು? ಪಕ್ಕದ ಮನೆಯವರು ಬಂದು ಉಳಿಸ್ಬೇಕು. ನಮ್ಮ ಮಕ್ಕಳನ್ನ ನಾವು ಕಲಿಸೋದಿಲ್ಲ. ನಮ್ಮ ಮಕ್ಕಳು ಓದಬೇಕು, ಡಾಕ್ಟರ್, ಇಂಜಿನಿಯರು, DC, UPSC ಅಂತ ಪಾಸಾಗಿ ಆಗಬೇಕು. ಪಕ್ಕದ ಮನೆಯನ್ನು ಹೋಗಬೇಕು. ಎಲ್ಲಾದರೂ ಗೋ ಹತ್ಯೆ ಆಗ್ತದೆ, ಗೋ ಹತ್ಯೆ ನಿಲ್ಲಿಸ್ಬೇಕು. ಗೋ ಮಾತೆ ನಾವು ಕೈ ಮುಗಿತೇವೆ, ಅದನ್ನು ಉಳಿಸ್ಬೇಕು. ಯಾರು ಉಳಿಸ್ಬೇಕು? ಪಕ್ಕದ ಮನೆಯನ್ನು ಉಳಿಸ್ಬೇಕು. ನಮ್ಮನೆ ಮಕ್ಕಳು ಹೋಗೋದು ಬೇಡ. ಅಂಥ ಬುದ್ಧಿಯನ್ನು ನಾವು ಬಿಡಬೇಕು. ನಮ್ಮ ದೇಶ ನಾವೆಲ್ಲ ಒಟ್ಟಾಗಿ ಉಳಿಸುವ. ಇವತ್ತು ಒಂದು ಹಳ್ಳಿಯಲ್ಲಿ ನಾವು ಒಗ್ಗಟ್ಟಾಗಿದ್ದರೆ, ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ನಾವು ಬೆಳೆಸ್ತಾ ಹೋದರೆ ಮುಂದೊಂದು ದಿನ ನಮ್ಮ ಇಡೀ ದೇಶದ ನಮ್ಮ ಈ ಪರಂಪರೆನ ಉಳಿಸ್ಬೋದು. ಸ್ನೇಹಿತರೆ, ನಾನು ಆಗತ್ತಾನೆ ವಿಡಿಯೋ ನೋಡ್ತಾ ಇದ್ದೆ. 60 ವರ್ಷಗಳ ಹಿಂದೆ ಈ ದೇವಸ್ಥಾನದೊಳಗೆ ಶಾಲೆಯ ಪಾಠಗಳು ಆಗ್ತಿತ್ತಂತೆ. ಎಲ್ಲ ಇಲ್ಲೇ ಕಲಿತವ್ರು ತುಂಬ ಜನ ಇರ್ಬೋದು. ನೋಡಿ, 60 ವರ್ಷಗಳಿಂದ ಇಲ್ಲಿ ಶಾಲೆಯಲ್ಲಿ ಯಾಕೆ ಪಾಠ ಕಲಿಸಿದ್ರು? ಆ ಕಲಿಸಿದವರು ಇಂದು ನಮಗೆ ಬೆನ್ನೆಲುಬಾಗಿ ಈ ದೇವಸ್ಥಾನ ಕಟ್ಟಲಿಕ್ಕೆ ನಮಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾವು ಮಕ್ಕಳಿಗೆ ಎಜುಕೇಷನ್, ನಾವು ವಿದ್ಯಾಭ್ಯಾಸನ ಕೊಡಬೇಕು. ವಿದ್ಯಾಭ್ಯಾಸದೊಂದಿಗೆ ನಮ್ಮ ಆಚರಣೆಯನ್ನು, ಧಾರ್ಮಿಕ ಆಚರಣೆ ಹೇಳಿಕೊಡ್ಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ನಮಗೆಲ್ಲ ಒಂದು ಕೆಟ್ಟ ಪರಿಸ್ಥಿತಿ ಬರುವಂಥ ಒಂದು ಇದಿರ್ತದೆ. ದೇವರು ಎಲ್ಲಿಲ್ಲ, ದೇವರು ನಮ್ಮ ಆತ್ಮದೊಳಗೆ ಇರ್ತಾರೆ. ಗುಡಿಯಲ್ಲಿರೋ ದೇವರನ್ನು ನಾವು ಪೂಜೆ ಮಾಡ್ತೇವೆ, ನಮ್ಮ ಆತ್ಮದಲ್ಲಿ ಸಹ ನಾವು ದೇವರಿರ್ತಾನೆ. ನಮ್ಮ ನೆರೆಹೊರೆಯವರನ್ನು, ನಮ್ಮ ಅಕ್ಕಪಕ್ಕದವರನ್ನು ನಾವು ಯಾವತ್ತೂ ಪ್ರೀತಿಯಿಂದ ಕಾಣ್ತೇವೆ, ಅವರಿಗೆ ಸಹಾಯಹಸ್ತವನ್ನು ಮಾಡ್ತೇವೆ, ಆಗ ದೇವರು ಸಹ ನಮಗೆ ಅದನ್ನು ಹರಿಸ್ತಾನೆ. ಆದ್ದರಿಂದ ಸ್ನೇಹಿತರೆ, ನಾನು ಜಾಸ್ತಿ ಮಾತಾಡಿ ಹೋಗಲಿ, ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ತುಂಬ ಸುಂದರವಾದ ಕಾರ್ಯಕ್ರಮ. ನನಗೆ ಏನು ಹೇಳಬೇಕಂತಲೇ ಗೊತ್ತಾಗೋದಿಲ್ಲ. ಶಾಸಕರು ಆಗ ಹೇಳ್ತಿದ್ರು, ಗುರು ಒಂದು ಮಾತಾಡಲಿ, ಬೇಗ ಮಾತಾಡಲಿ, ಮುಗಿಸ್ಲಿ ಅಂತೇಳಿ. ಅದಕ್ಕೆ ನಾನು ಜಾಸ್ತಿ ಮಾತಾಡೋದಿಲ್ಲ, ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಇದು ಹಾಗೆ ಇನ್ನೂ 3 ದಿನ ನಡೀಲಿ. ಯಾಕಂತ ಹೇಳಿದರೆ, ನನಗೆ ನನ್ನ ಬಾಸ್ ಅವರು ಯಾರು ಅಂತ ಹೇಳಿದ್ರೆ, ನಾವು ಸಜಿತ್ ಮಾಮ ಅಂತ ಕರೀದು ಅವರಿಗೆ. ಅವರು ಮೊನ್ನೆ ಆರ್ಡರ್ ಮಾಡಿದ್ದಾರೆ, ನೀನು ಖಾಲಿ 1 ದಿನ ಬಂದು ಹೋಗೋದಲ್ಲ, 4 ದಿನ ಇಲ್ಲೇ ಇರಬೇಕಂತೇಳಿ. 4 ದಿನ ನಾನು ನಿಮ್ಮ ಜೊತೆ ಇದ್ದೇನೆ, ನಮ್ಮ ಶಾಸಕರು ಎಲ್ಲರೂ ಬರ್ತಾರೆ. ಆದ್ದರಿಂದ ಈ 4 ದಿನದ ಈ ಮಹಾಲಿಂಗೇಶ್ವರನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ. ಎಲ್ಲರೂ ಒಟ್ಟಾಗಿ ನಾಳೆ ನಾಡಿದ್ದು ಎಲ್ಲ ಚಂದ ಮಾಡಿ ನಡ್ಸ್ಕೊಂಡು ಹೋಗುವಂತ ಹೇಳ್ತಾ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಸಮಾಜದಲ್ಲಿ ಶ್ರೀಮಂತರು ಬಹಳಷ್ಟು ಜನ ಇರಬಹುದು, ಆದರೆ ಹೃದಯ ಶ್ರೀಮಂತರು ಬಹಳಷ್ಟು ಜನ ಈ ವೇದಿಕೆಯಲ್ಲೇ ಇದ್ದಾರೆ. ಅವರ ಪೈಕಿ ಓರ್ವರು ನಮ್ಮ ಗುರುಪ್ರಸಾದ್. ಅವರಿಗೆ ಇನ್ನಷ್ಟು ಶಕ್ತಿಯನ್ನು ದೇವರು ಕೊಡಲಿ ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆ ನಮಸ್ಕಾರವನ್ನು ಅವರಿಗೆ ಸಲ್ಲಿಸಿಕೊಳ್ಳುತ್ತಾ, ಮಾನ್ಯ ಶಾಸಕರು ಅನ್ಯ ಕಾರ್ಯಕ್ರಮ ನಿಮಿತ್ತ ಈ ವೇದಿಕೆಯಿಂದ ಇದೀಗ ನಿರ್ಗಮಿಸೋರಿದ್ದಾರೆ. ಅವರಿಗೆ ಪ್ರೀತಿಯ ಗೌರವದ ಚಪ್ಪಾಳೆಯನ್ನು ಈ ವೇದಿಕೆಯ ಈ ಊರಿನ ಪರವಾಗಿ ಕೊಡಮಾಡೋಣ. ಹಾಗೆ ಈ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕದ್ರಂಜೆ ಬ್ರಹ್ಮಕಲಶೋತ್ಸವದ ಸವಿನೆನಪಿನ ಸ್ಮರಣಿಕೆಯನ್ನು ಅವರಿಗೆ ವೇದಿಕೆಯಲ್ಲಿ ಪ್ರಧಾನಿಸುವರೆ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರೀತಿಯ ಚಪ್ಪಾಳೆಯ ಬೀಳ್ಕೊಡುಗೆಯನ್ನು ಮಾನ್ಯ ಶಾಸಕರಿಗೆ ಕೊಡಮಾಡ್ತಾ
ಮುಂದಿನ 4 ದಿನಗಳ ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ನಮ್ಮೊಂದಿಗೆ ಇರಬೇಕು ಎನ್ನುವ ಪ್ರಾರ್ಥನೆಯನ್ನು ಅವರಿಗೆ ಇದೀಗ ವೇದಿಕೆ ಮುಖಾಂತರ ಸಲ್ಲಿಸಿಕೊಳ್ಳುತ್ತಾ, ಬಂಧುಗಳೇ, ಮುಂದಿನ ಮಾತಿಗಾಗಿ ಮಾತಿನ ಮಂಟಪಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ಬರಮಾಡಿಕೊಳ್ತಾ ಇರೋರು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ದೇವಸ್ಥಾನದ ಪ್ರತಿಯೊಂದು ಲೆಕ್ಕಾಚಾರವನ್ನು ಸುಸೂತ್ರವಾಗಿ ನಿರ್ವಹಿಸಿ ಈ ಭವ್ಯ ದೇಗುಲದ ಇವತ್ತಿನ ಈ ಸ್ಥಿತಿಗೆ ಕಾರಣೀಕರ್ತರಾದ ಹಲವರಲ್ಲಿ ಅವರು ಕೂಡ ಒಬ್ಬರು ಶ್ರೀಯುತ ಸಜಿತ್ ಶೆಟ್ಟಿ ಅವರನ್ನು ಮಾತಿನ ಮಂಟಪಕ್ಕೆ ಬರಮಾಡಿಕೊಳ್ತೇನೆ. ಕದರಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಥಮ ದಿನದ ಕಾರ್ಯಕ್ರಮ ಪುಷ್ಕರಣೆ ಉದ್ಘಾಟನೆಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ವೇದಿಕೆ ಮೇಲಿರುವ ಗಣ್ಯರಿಗೆ ವಂದಿಸುತ್ತಾ, ಈ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಆರ್ಥಿಕ ಸಮಿತಿಯ ಅಧ್ಯಕ್ಷನಾಗಿ ಲೆಕ್ಕಾಚಾರದ ಬಗ್ಗೆ ಹಾಗೂ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದೆರಡು ವಿಷಯಗಳನ್ನು ಸಂಕ್ಷೇಪವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸುಮಾರು 60 ವರ್ಷಗಳ ಹಿಂದೆ ಸಂಪೂರ್ಣ ನೆಲಸಮವಾಗಿದ್ದ ಈ ದೇವಸ್ಥಾನದ ಈ ಕೆಲಸವನ್ನು ಈ ಜೀರ್ಣೋದ್ಧಾರದ ಆಗಿ ಈಗ ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧತೆಗೊಂಡಿದೆ. ಈ 20ರಿಂದ 23 ತನಕ ಕಾರ್ಯಕ್ರಮಗಳು ನಡೀತವೆ. ಅದಕ್ಕೆ ಆಗಮಿಸಿದ ಎಲ್ಲರಿಗೂ, ಭಕ್ತಾಭಿಮಾನಿಗಳಿಗೂ ವಂದನೆಯನ್ನು ಸಲ್ಲಿಸುತ್ತಿದ್ದಾನೆ. ಸುಮಾರು 60 ವರ್ಷಗಳ ಹಿಂದೆ ನೆಲಸಮವಾಗಿದ್ದ ಈ ದೇವಸ್ಥಾನ, ಹಿಂದಿರುವಂತಹ ಈಶ್ವರ ದೇವಸ್ಥಾನ ಸುಮಾರು 300ರಿಂದ 400 ವರ್ಷಗಳ ಹಿಂದಿನದು ಎನ್ನುವಂಥದ್ದು. ಆ ಲಿಂಗವನ್ನು ಇವತ್ತಿಗೂ ಕೂಡ 3-4 ವರ್ಷಗಳಿಂದ ಬಾಲಾಲಯದಲ್ಲಿಟ್ಟು ಪೂಜೆ ಮಾಡ್ತಿದ್ದೆವು. ಅದಕ್ಕೂ ಮೊದಲು ಇದರ ಸಂಪೂರ್ಣ ಇತಿಹಾಸ 1000 ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಋಷಿಮುನಿ ಬಂದು ವಾಸವಾಗಿದ್ದ. ಆ ಋಷಿಮುನಿಯ ಹೆಸರಿಂದ ಇದಕ್ಕೆ ಕದರಂಜೆ ಅಂತ ಹೆಸರು ಬಂತು ಅಂತ ಒಂದು ಮೂಲಗಳು ಹೇಳ್ತವೆ. ಹಾಗೆ ಆ ಋಷಿಮುನಿ ನಟ್ಟು ಬೆಳೆಸಿದಂಥ ಪೂಜೆಗೆ ಉಪಯೋಗಿಸುವಂಥ ಪರಿಮಳಯುಕ್ತ ಪುಷ್ಪಗಳು, ಅವು ಕದರಂಜೆ ಪುಷ್ಪಗಳು ಅಂತ, ಅದರಿಂದಾಗಿ ಈ ಹೆಸರು ಬಂದಿದೆ ಅಂತ ಆ ಒಂದು ಉಲ್ಲೇಖದಲ್ಲಿ ನಮೂದಿಸಿದ್ದಾರೆ. ಈ ಹಾಳು ಬಿದ್ದ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ನಾವು ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ, ಅಷ್ಟಮಂಗಲದ ದಿನ ಈ ಕ್ಷೇತ್ರಕ್ಕೆ ಎಲ್ಲೋ ಪರ್ಯಟನೆಗೆ ಹೊರಟಿದ್ದಂತಹ ಪೇಜಾವರ ವಿಶ್ವಪ್ರಸನ್ನ ತೀರ್ಥಗಳು ಆಕಸ್ಮಿಕವಾಗಿ ಆಗಮಿಸ್ತಾರೆ. ಬಂದು ಈಶ್ವರ ದೇವರ ಆ ಮಂಟಪದ ಮೇಲೆ ನಿಂತು ದೇವರಿಗೆ ಕೈ ಮುಗಿದು, ಆವತ್ತು ನಾವು ಆ ಮೂರ್ತಿಯನ್ನು ಉತ್ಪತ್ತನ ಕೂಡ ಮಾಡಿರಲಿಲ್ಲ. ಅವ್ರು ಹೇಳ್ತಾರೆ, ಇಲ್ಲಿ ಮೂರ್ತಿ ಇದೆ, ಇದನ್ನು ಜೀರ್ಣೋದ್ಧಾರ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ತನ್ನ ಉಡಿಯಲ್ಲಿ ಕಟ್ಟಿಕೊಂಡಿದ್ದ ಆ ಸಹಚರರಿಗೆ ಹೇಳ್ತಾರೆ, ಎಷ್ಟು ದುಡ್ಡಿದೆಯೋ ಕೊಡು, ಇದನ್ನು ಮೂಲಧನವಾಗಿ ಉಪಯೋಗಿಸಿಕೊಳ್ಳಿ, ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇಡೀ ಗ್ರಾಮಕ್ಕೆ, ಇಡೀ ಎಲ್ಲ ಸಮಸ್ತ ಭಕ್ತಾಭಿಮಾನಿಗಳಿಗೆ ಒಳ್ಳೆಯದಾಗ್ತದೆ ಅನ್ನುವ ಮಾತನ್ನು ಹೇಳಿ ಹೋಗ್ತಾರೆ. ಈ ಕ್ಷೇತ್ರ ಆಮೇಲೆ ನೋಡುವಾಗ ಬಹಳಷ್ಟು ಕಾರಣಿಕವಾದಂತಹ ಒಂದು ಕ್ಷೇತ್ರ ಎನ್ನುವಂಥದ್ದು ಅಷ್ಟಮಂಗಲದಲ್ಲಿ ನಮಗೆ ಗೊತ್ತಾಗ್ತದೆ. ನಮ್ಮ ಹಿರಿಯರಾದ ಹರ್ಷ ಶೆಟ್ಟರು, ನಮ್ಮ ಚಿಕ್ಕಪ್ಪನವರು 2007ನೇ ಇಸ್ವಿಯಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಡ್ತಾರೆ. ಆಗ ಅಲ್ಲಿ ಕೆಲವೊಂದು ಉಲ್ಲೇಖಗಳ ಪ್ರಕಾರ ಇದು 61 ಸನ್ನಿಧಿಗಳಿಂದ ಕೂಡಿದಂಥ ಕ್ಷೇತ್ರವಾಗಿತ್ತು. ಆ ಕ್ಷೇತ್ರದಲ್ಲಿ 6 ಸನ್ನಿಧಿಗಳು ನಿರ್ಮಾಣ ಆಗ್ತದೆ ಅಂತ ಅವರು ಬರೆದಿದ್ರು. ಇವತ್ತಿಗೆ ಅದೇ ರೀತಿ ನಾವೇನು ಅದನ್ನು ನಿರ್ಮಾಣ ಮಾಡಬೇಕಂತ ಮಾಡಿದ್ದಲ್ಲ, ಅದು ನಮ್ಮ ಕಾರ್ಯದಲ್ಲಿ ಬಂದು ಹೋಗಿದೆ. ಆ 6 ಸನ್ನಿಧಾನಗಳು ನಿರ್ಮಾಣವಾಗಿ ಇಂದು ಲೋಕಾರ್ಪಣೆಗೊಂಡಿವೆ. ಅದರಲ್ಲಿ ಮುಖ್ಯವಾಗಿ ಈಶ್ವರ ದೇವಸ್ಥಾನ, ಗಣಪತಿ ಗುಡಿ, ಅಮ್ಮನವರ ಗುಡಿ, ಬೊಬ್ಬರ್ಯ ದೇವಸ್ಥಾನ, ಚಾವಡಿ ನಾಗನಕಟ್ಟೆ, ಪುಷ್ಕರಣಿ. ಇದರಲ್ಲಿ ಇದು ಒಂದು ಸಂಪದ್ಭರಿತ ಕ್ಷೇತ್ರವಾಗಿತ್ತು. ಇಲ್ಲಿ ಬಹಳಷ್ಟು ಪೂಜೆ ಪುರಸ್ಕಾರಗಳು, ಅಂದರೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ನೋಂದಾಯಿಸಲ್ಪಟ್ಟ ಅತ್ಯಂತ ಪುರಾತನ ದೇವಸ್ಥಾನ ಉಡುಪಿ ಜಿಲ್ಲೆಯದು ಅಂತ ಇದರಲ್ಲಿ ದಾಖಲಾಗಿದೆ. ಹಾಗೆ ಇಲ್ಲಿ ನಾಗನಕಟ್ಟೆ, ಇದೊಂದು ಅತ್ಯಂತ ಸಂಪದ್ಭರಿತ ನೀರಿನ ಆಶ್ರಯ ಇರುವಂತಹ ಕ್ಷೇತ್ರ. ಇಲ್ಲಿಯ ಚಾವಡಿ ನಾಗನ ಬಿಂಬ ಒಂದು ಪವಿತ್ರವಾದ ಗಂಟು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಂಥದ್ದು. ಇಡೀ ದೇಶದಲ್ಲಿ ಎಲ್ಲಿ ಹೋದರೂ ನಿಮಗೆ ಈ ಥರ ಕಲ್ಲುಗಳು ಸಿಗಲಿಕ್ಕಿಲ್ಲ ಅನ್ನುವಂಥ, ನಾವು ಫಸ್ಟ್ ಟೈಮ್ ಮೊದಲನೇ ಸಾರಿ ನಾವು ಇಲ್ಲಿ ನಾಗದರ್ಶನಕ್ಕೆ ಬಂದಂಥ ಪಾತ್ರೆಯೊಬ್ಬರು ಹೇಳ್ತಾಯಿದ್ರು.
ಅವ್ರ ಬಾಯಿಂದನೇ ನಾವು ಇದನ್ನು ಕೇಳಿದ್ದೇವೆ. ಅದೇ ಥರ ಆಮೇಲೆ ಇಲ್ಲಿ ಭಾಳಷ್ಟು ಪುಷ್ಕರಣಿ ಸಹ ನಾವು ಅದಕ್ಕೆ ನಮ್ಮ ಮಟ್ಟಾರ್ ರತ್ನಾಕರ್ ಹೆಗ್ಡೆ ಅವ್ರನ್ನ ಕರೆಸಿ ಅವರು ಅದಕ್ಕೆ ಅನುದಾನವನ್ನು ಕೊಟ್ಟು ಇವತ್ತು ಭಾಳ ಸುಂದರವಾದ ಪುಷ್ಕರಣಿ ನಿರ್ಮಾಣ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ಇದಿಷ್ಟು ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿದ್ದರೆ, ಈ ಕ್ಷೇತ್ರದಲ್ಲಿ ಭಾಳಷ್ಟು ಪೂಜೆ ವಿಧಿವಿಧಾನಗಳು ಭಾಳ ವಿಜೃಂಭಣೆಯಿಂದ ಮೊದಲಿಂದಲೂ ನಡೀತಾ ಇತ್ತಂತೆ. ರಂಗಪೂಜೆ ಇರ್ಬೋದು, ಅಷ್ಟೈಕ್ಯ ದಶಯಾಗ ಇರ್ಬೋದು, ಇಲ್ಲಿ ಸುತ್ತ ರಥ ಕೂಡ, ಯಾಕಂದರೆ ರಥೋತ್ಸವ ಕೂಡ ನಡೀತಾ ಇತ್ತು ಅಂತ ಹೇಳ್ತಾ ಇದ್ದರು. ಇಲ್ಲಿ 8 ದೈವಗಳಿಂದ ಕೂಡಿದ ಕ್ಷೇತ್ರವಾಗಿದೆ. ದೈವಗಳು ಪಂಚಭಾವಿಯಿಂದ ಕೂಡಿದ ಕ್ಷೇತ್ರವಾಗಿದೆ. 8 ಮನೆತನಕ್ಕೆ ಒಳಪಟ್ಟಂಥ ಕ್ಷೇತ್ರ ಇದಾಗಿತ್ತು ಅಂತ ಆ ಉಲ್ಲೇಖ ಆಗಿದೆ. ಅದಾದಮೇಲೆ ಇವತ್ತು ಈ ಕಂಪ್ಲೀಟ್ ರಿನೋವೇಷನ್ಗೊಂಡು ಈಗ ಈ ಲೋಕಾರ್ಪಣೆಗೊಳ್ತಾ ಇದೆ. ಇದರಿಂದ ಸುತ್ತಮುತ್ತಲಿನ ಭಾಳಷ್ಟು ಊರಲ್ಲಿರುವಂಥ ಬೇರೆ ದೇವಸ್ಥಾನಗಳು ಏನೇ ಪ್ರಶ್ನೆ ಇಟ್ಟು ನಿಮ್ಮ ಊರಲ್ಲಿರೋ ಒಂದು ಈಶ್ವರ ದೇವಸ್ಥಾನ ಇದೆ, ಅದು ಜೀರ್ಣೋದ್ಧಾರ ಆದರೆ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾಯಿದ್ರು. ಅವರೆಲ್ಲ ಆಶಯಕ್ಕೆ ಅನುಗುಣವಾಗಿ ಆ ಈಶ್ವರನೇ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಆರ್ಥಿಕ ಸಮಿತಿ ಅಧ್ಯಕ್ಷನಾಗಿ ಕೆಲವೊಂದು ಆರ್ಥಿಕ ದೇಣಿಗೆಗಳ ಬಗ್ಗೆ ನಾನು ಹೇಳೋದಿದ್ದರೆ, ಇದರಲ್ಲಿ ಭಾಳಷ್ಟು ಕುಟುಂಬಗಳು ತೊಡಗಿಸ್ಕೊಂಡಿವೆ. ನಮಗೆ ಸರ್ಕಾರದಿಂದ ಏನು ದೊಡ್ಡ ಅನುದಾನ ಏನು ಬರಲಿಲ್ಲ. ಪುಷ್ಕರಣಿಗೆ ಒಂದು 15 ಲಕ್ಷ ರೂಪಾಯಿ ಬಂದಿದ್ದು ಬಿಟ್ಟರೆ ಬೇರೆ ಯಾವುದು ಬರಲಿಲ್ಲ. ಎಲ್ಲ ಇಲ್ಲಿ ಸಂಬಂಧಪಟ್ಟ ಕುಟುಂಬಸ್ಥರೇ ಹೆಚ್ಚಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಲ್ತಾರು ಸಂಕೈ ಶೆಟ್ಟಿ ಅವರ ಕುಟುಂಬರು, ಅವರು ನಮ್ಮ ಮಾವನವರು ಇವತ್ತು ವೇದಿಕೆ ಮೇಲೆ ನಮ್ಮ ಕುಟುಂಬದ ಹಿರಿಯರಿದ್ದಾರೆ. ಮಾವ ಮತ್ತು ಅವ್ರ ತಮ್ಮ ಉಮೇಶ್ ಮಾವ, ರತ್ನಾಕರ್ ಶೆಟ್ಟಿ ಮತ್ತು ಉಮೇಶ್ ಮಾವ, ಅವರ ಕುಟುಂಬದಿಂದ ಒಂದು 25 ಲಕ್ಷ ರೂಪಾಯಿ ಒಟ್ಟು ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳು. ನಾವು ಆ್ಯಕ್ಚುಲಿ ಒಂದು 5 ಲಕ್ಷ ಕೊಡುವ ಪ್ಲ್ಯಾನು ಅಷ್ಟಮಂಗಲದಲ್ಲಿ ಹೇಳಿದ್ದು. ಆಮೇಲೆ ಅದಕ್ಕೆ ಎಷ್ಟು ನಾವು ಇನ್ವಾಲ್ವ್ ಆಗಿದ್ದೀವಿ ಅಂದರೆ, ಪ್ರತಿಯೊಬ್ಬರು ಹೇಳ್ತಾ ಅದನ್ನು 25 ಲಕ್ಷಕ್ಕೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಸಾವಾಯಿತು. ಎರಡನೇದಾಗಿ ನಮ್ಮ ನೈಲಾಡಿ ದೊಡ್ಡಮನೆ ಕುಟುಂಬಸ್ಥರು ಅಶೋಕಣ್ಣವರು ಇವತ್ತಿದ್ದಾರೆ. ಸುಮಾರು 16 ಲಕ್ಷ ರೂಪಾಯಿ. ಅಶೋಕಣ್ಣವರು ಇತ್ತೀಚೆಗಂತೂ ಅವರು ಭಾಳಷ್ಟು ನಮಗೆ ಬೆನ್ನೆಲುಬಾಗಿ ನಿಂತು ಅವರ ಸ್ನೇಹಿತರಿಂದ ಬೆಂಗಳೂರಿನಿಂದ 5 ಲಕ್ಷ ರೂಪಾಯಿಗಳನ್ನೇ ಕಳಿಸ್ಕೊಡ್ತಾಯಿದ್ರು ಅವರು. ಎರಡನೇದಾಗಿ ಅವರು ಬಹಳಷ್ಟು ಮುತುವರ್ಜಿ ವಹಿಸ್ತಿದ್ದ 16 ಲಕ್ಷ ರೂಪಾಯಿ ಹಣ ಇಷ್ಟವರೆಗೆ ಬಂದಿದೆ. ಮತ್ತು ಮೂರನೇದಾಗಿ ಬಿಲ್ಲಾಡಿ ಮನೆ ಕುಟುಂಬಸ್ಥರು ನಮ್ಮ ಭರತಣ್ಣವರಿದ್ದಾರೆ. ತೀರ್ಥ ಮಂಟಪಕ್ಕೆ ಅವರು ಪ್ರಥಮ ದಿನದಿಂದಲೂ ಹೇಳ್ತಾಯಿದ್ರು. ಅದೇ ಥರ ನಡೆಸಿಕೊಟ್ಟಿದ್ದಾರೆ ಕೂಡ. ಇವತ್ತು 10 ಲಕ್ಷ ರೂಪಾಯಿ ದೇಣಿಗೆಯನ್ನು ಅವರ ಕುಟುಂಬಸ್ಥರಿಂದ ಕೊಟ್ಟು ತೀರ್ಥ ಮಂಟಪವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಹರ್ಷ ಚಿಕ್ಕಪ್ಪನವರ ಹೆಂಡತಿ ಮತ್ತು ಮಕ್ಕಳು ಗಣಪತಿ ಗುಡಿಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಮತ್ತು ತೀರ್ಥಾಭಿಷೇಕ ಬಾವಿಯನ್ನು ನನ್ನ ಆತ್ಮೀಯ ಗೆಳೆಯ, ನನ್ನ ಸಹಪಾಠಿ, ನಾನು ಮತ್ತು ರಾಜೀವ್ ಗೌಡರು 1ನೇ ಕ್ಲಾಸಿಂದನೂ ಕೆಮಿಕಲ್ ಇಂಜಿನಿಯರಿಂಗ್ವರೆಗೂ ಕ್ಲಾಸ್ಮೇಟ್ಗಳು. ಇವತ್ತು ಬೆಳಿಗ್ಗೆ ಅವನು ಸೌತ್ ಆಫ್ರಿಕಾದಿಂದ ಬಂದಿರೋದು ವ್ಯವಹಾರ ನಿಮಿತ್ತ. ಅತ್ಯಂತ ಪ್ರತಿಷ್ಠಿತ ಒಂದು ವ್ಯವಹಾರವನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಇವತ್ತು ಬೆಳಿಗ್ಗೆ ಬಂದವನು ಸೀದಾ ಹೆಂಡತಿಯನ್ನು ಕರ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿಗೆ ಬಂದು ದೇವಸ್ಥಾನವನ್ನು ನೋಡಬೇಕು. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ನಾನು ಬಾ ಒಂದು ಸರಿ ಮಧ್ಯೆ ಬಾ ಅಂತ ಹೇಳ್ತಾ ಇದ್ದೇನೆ. ಆಯಿತು, ನಿನ್ನ ಕೊಟ್ಟ ಮೇಲೆ ಸರಿಯಾಗಿ ನಡೀತದೆ ಅಂತ ವಿಶ್ವಾಸ ನನಗಿದೆ. ನೀನು ಮಾಡ್ಕೊಂಡು ಹೋಗು, ನಾನು ಬರ್ತೇನೆ. ಇವತ್ತು ಬಂದವನೇ ಬೆಳಿಗ್ಗೆ ಫೋನ್ ಮಾಡಿದೆ. ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ, ಆದರೂ ಹೇಳಿದೆ ಬಾ ನೀನು ಬಂದಾಯ್ತು ಸಾಬೀರ್ಕಟ್ಟೆಯಲ್ಲಿ ಅಂತ ಹೇಳಿದ ಕೊಟ್ಟನೆ ಬಂದ. ಹೆಂಡತಿಯನ್ನು ಕರ್ಕೊಂಡು ಬಂದು ಒಳಗೆಲ್ಲ ನೋಡಿ ಹೇಳ್ದೆ. ಅವನು ಒಂದು ವಿಷಯ ಮಾತು ಹೇಳಿದೆ, ಏನಂದರೆ ನನಗೆ ಒಂದು 2-3 ಜನ ಸ್ನೇಹಿತರು ಹೇಳಿದ್ರು, ಮಾರಾಯ ಆ ಸಜಿತೆಗಳಿಗೆ ಬೇರೆ ಕೆಲಸ ಇಲ್ವೇನು ಮಾರಾಯ, ಅವನು ಇದನ್ನು ಹೇಗೆ ಮಾಡ್ತಾನೆ, ಅವ್ರು ಭಾರಿ ಒಳ್ಳೆಯವರು, ಇಲ್ಲಿ ಹೋಗಿ ಅವರು ಸುಮ್ಮನೆ ಹೆಸರು ಹಾಳು ಮಾಡ್ಕೊಂತೇನೋ, ಇಷ್ಟು ದೊಡ್ಡ ಕೆಲಸ ಅದು ಆಗೋದಿಲ್ಲ ಅದನ್ನು ಲೆಕ್ಕದಲ್ಲಿ ಆಗ್ತಿದೆ. ಇದು ಬಂದು ಆಶ್ಚರ್ಯ ಆಯ್ತು ಮಾರ, ನೀನು ಇಷ್ಟೆಲ್ಲ ಮಾಡಿದ್ಯಲ್ಲ. ಅವರು ಹೇಳೋದವರಿಗೆ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಅವರಲ್ಲಿ ಪಾಸಿಟಿವ್ ಎನರ್ಜಿ ಬರುವಂತಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾನೆ. ಅವನಿಗೆ ತೀರ್ಥಭಾವಿಯ ಬಗ್ಗೆ ಒಂದು 6 ಲಕ್ಷ ರೂಪಾಯಿ ದೇಣಿಗೆಯನ್ನು ಅವನು ಕೊಟ್ಟಿದ್ದಾನೆ. ಅವರ ವ್ಯವಹಾರ ಬಹಳಷ್ಟು ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಬಿಲ್ಲಾಡಿ ದೊಡ್ಡಮನೆ ಕುಟುಂಬಸ್ಥರು ಸಹ ಭಾಳಷ್ಟು ದೊಡ್ಡ ಮಟ್ಟದ ದೇಣಿಗೆಯನ್ನು ನೀಡಿದ್ದಾರೆ. ಮರತ್ತೂರು ಮನೆ ನಮ್ಮ ರತ್ನಣ್ಣನವರಿದ್ದಾರೆ, ಅವರು ಸಹ ಭಾಳಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಬೀಡಿನ ಮನೆ ಕುಟುಂಬಸ್ಥರು ಬಹಳಷ್ಟು ದೊಡ್ಡ ದೇಣಿಗೆಯನ್ನು ಕೊಟ್ಟು ಸಹಾಯ ಮಾಡಿದ್ದಾರೆ. ಅದರ ಜೊತೆಗೆ ನಾನು ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡಬೇಕು.
ಒಂದು ಬ್ರಾಹ್ಮಣರ ಕುಟುಂಬ ಇದಕ್ಕೆ ಬಹಳಷ್ಟು ಕನೆಕ್ಟೆಡ್ ಆಗಿರುವಂಥದ್ದು ನಾಗಸನ್ನಿಧಿಗೆ ಮತ್ತು ಈಶ್ವರ ದೇವಸ್ಥಾನಕ್ಕೆ. ನಾವು ಪೇಜಾವರ ಶ್ರೀಗಳು ಭೂಮಿ ಪೂಜೆ ಮಾಡಿ ಬಂದು ಹೋದ ದಿನ, ಭೂಮಿ ಪೂಜೆ ಮಾಡಿ ಹೋದ ಮರುದಿನ ಕೆಲಸ ಶುರು ಆಗಬೇಕು. ಆದರೆ ನಮ್ಮಲ್ಲಿ ಹಣ ಇಲ್ಲ. ನಮಗೆ ಯಾವಾಗಲೂ ಏನಾಗ್ತದೆ ಅಂದರೆ, ಕೆಲಸ ಮಾಡಲಿಕ್ಕೆ ನಾವು ಬರೋದು ಖಾಲಿ ಕೈಯಲ್ಲೇ, ಇಲ್ಲಿ ಯಾವುದೇ ಸಮಯದ್ದು ಭೂಮಿ ಪೂಜೆಗೂ ಬಂದಿದ್ದು ಖಾಲಿ ಕೈಯಲ್ಲೇ. ಆ ಭೂಮಿ ದಿನ ಅದಕ್ಕೆ ಬೇಕಾಗುವಷ್ಟು ಹಣ ನಮಗೆ ಒಟ್ಟಾಗ್ತದೆ, ಅದಕ್ಕೆ ಬೇಕಾಗುವಷ್ಟು ಖರ್ಚಿಗೆ. ಆ ಭೂಮಿ ಪೂಜೆ ನಡೆದ ನಂತರ ಕೆಲಸ ಪ್ರಾರಂಭಿಸಬೇಕು, ಅದಕ್ಕೆ ಕಲ್ಲಿನ ಕೆಲಸ ಶುರು ಆಗಬೇಕು. ನಮ್ಮಲ್ಲಿ ಹಣ ಇಲ್ಲ, ಏನು ಮಾಡೋದಂತ ಆವತ್ತು ನಾವು ಹೋದ್ವಿ ಸೀದಾ ಮನೆಗೆ. ರಾತ್ರಿ ನನಗೆ ಮೆಸೇಜ್ ಬರ್ತದೆ, ನನಗೆ ಮೇಲಲ್ಲಿ ಆ ದೇವಸ್ಥಾನದೊಂದು ಮೊಬೈಲಿಗೆ ಮೆಸೇಜ್ ಬರ್ತದೆ, 5 ಲಕ್ಷ ರೂಪಾಯಿ ಜಮಾ ಆಗ್ತದೆ. 2 ಲಕ್ಷ ಒಂದು ಸರಿ, ಇನ್ನೊಂದು 2 ಲಕ್ಷ, 1 ಲಕ್ಷ ರೂಪಾಯಿ. ನನಗೆ ನೋಡಿ 2 ಲಕ್ಷವಾ, ಇದು 20,000ವಾ, 10,000, 1 ಲಕ್ಷವಲ್ಲ 10,000 ಅಂತ. ನಾನು ನೋಡುವಾಗ ಟೋಟಲ್ ಬ್ಯಾಲೆನ್ಸ್ ಬಂತು 5 ಲಕ್ಷ. ಅಕೌಂಟಲ್ಲಿ ಒಂದು 5,000 ರೂಪಾಯಿ ಎಷ್ಟೋಯ್ತು, 5,10,000 ರೂಪಾಯಿ. ನಾನು ಪೃಥ್ವಿಗೆ ಕೂಡಲೇ ಫೋನ್ ಮಾಡಿದೆ, ಪೃಥ್ವಿ ಯಾವುದೋ ಒಂದು 5 ಲಕ್ಷ ಬಂದಿದೆ ಮಾರೆ, ಯಾರೋ ತಪ್ಪಿ ಹಾಕಿರ್ಬೇಕು ಹಣ, ಇದು ನಾವು ಯಾರಿಗೂ ಕೇಳಲಿಲ್ಲ, ಯಾರು ಕೊಡೋರು ನಮ್ಗೆ ಹೇಳಲಿಲ್ಲ, ನಾವು ಯಾರಿಗೂ ಅದುವರೆಗೆ ಅಪ್ರೋಚ್ ಸಹ ಮಾಡಲಿಲ್ಲ. ಆಮೇಲೆ ಗೊತ್ತಾಯಿತು, ಶೈಲಜಾ ಅವಿನಾಶ್ ಎನ್ನುವಂಥ ಆ ಮಹಿಳೆ, ಅವರು ಬೆಂಗಳೂರಿನಲ್ಲಿ ಡಾಕ್ಟರ್, ಅವ್ರದ್ದು ಒಂದು ಬ್ರಾಹ್ಮಣ ಕುಟುಂಬ. ಆ ಹೆಂಗಸು ನಾವು ಯಾರು ಈ ಹುಡುಗರ ಮಕ್ಕಳು ಏನು ಮಾಡ್ತಾರೆ, ಏನು ಕಮಿಟಿ ಆಗಿದೆ ಏನೂ ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ಅದಮ್ಯ ವಿಶ್ವಾಸ, ಅದು ನಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಲ್ಲ ಅವರು, ಆ ಭಗವಾನ್ ಶ್ರೀ ಕದ್ರಂಜೆ ಮಾಲಿಂಗೇಶ್ವರನ ಮೇಲೆ ವಿಶ್ವಾಸ ಇಟ್ಟು ಆ ಹಣವನ್ನು ಅವ್ರು ಹಾಕಿದ್ರು. ಪ್ರಥಮ ಆ 5 ಲಕ್ಷದ ಹಣದಲ್ಲಿಯೇ ನಾವು 2 ಲೋಡ್ ಕಣ್ಣನ್ನು ಅವತ್ತು ತರಿಸಿ ಕೆಲಸವನ್ನು ಶುರು ಮಾಡಿದ್ದೆವು. ಅದ್ರ ಮೇಲೆ ನಾವು ಹಿಂತಿರುಗಿ ನೋಡಲೇ ಇಲ್ಲ. ಒಂದಲ್ಲ ಒಂದು ರೀತಿಯಿಂದ ಆ ಭಗವಂತನೇ ದುಡ್ಡನ್ನು ಸಪ್ಲೈ ಮಾಡ್ತಿದ್ದಾನೆ. ಇವತ್ತಿನವರೆಗೂ ನಮಗೆ ಆ ಸಮಸ್ಯೆಯೇ ಬರಲಿಲ್ಲ. ಯಾವುದೇ ಸಂಘ ಸಂಸ್ಥೆಗಳಿಂದ, ನಮ್ಮ ಗೌರ್ಮೆಂಟಿಂದ ಬಾರದಿದ್ದರೂ ಸಹ ಇದನ್ನು ಮುಗಿಸ್ಲಿಕ್ಕೆ ಕೊಡಲಿಕ್ಕೆ ಬಹಳಷ್ಟು ಉಪಯೋಗ ಇಂತಹ ದಾನಿಗಳಿಂದ ಆಗಿದೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಗುರುತಿಸ್ಕೊಳ್ತಾ, ಕೊನೆಯದಾಗಿ ನಾನು ನಮ್ಮ ಅಧ್ಯಕ್ಷನ ಬಗ್ಗೆ 1-2 ಮಾತಾಡಲೇಬೇಕು. ಅವನು ನಮಗಿಂತೆಲ್ಲ ಬಹಳ ಚಿಕ್ಕವ, ಆದರೂ ಕೂಡ ಅತ್ಯಂತ ಒಳ್ಳೆ ಸಂಘಟಕ, ಬಹಳ ಮೃದು ಮನಸ್ಸಿನವ. ಅದು ಏನು ಹೇಳಿದರೂ ಅವನಿಗೆ ಬೇಜಾರಿಲ್ಲ. ಅದು ಎಷ್ಟು ಕೆಲಸ ಮಾಡ್ತಾನೆ, ಎಷ್ಟು ಬ್ಯುಸಿ ಆಗುತ್ತಾನೆ. ಅವನಿಗೆ ಒಂದು ಫೋನ್ ಮಾಡಿದರೆ ಅವನ ಫೋನ್ ರಿಂಗೇ ಆಗೋದಿಲ್ಲ, ಬ್ಯುಸಿಯೇ ಬರೋದು, ಆಮೇಲೆ ವಾಪಸ್ ಮಾಡ್ತಾನೆ. ಅವನನ್ನು ಯಾರೋ ಮೊನ್ನೆ ಹೇಳಿದರು, ಇಲ್ಲಿ ಅವನು ಇಡುಗುಂಜಿಯ ಓಕೆ ಮಾರಣಕಟ್ಟೆ ನಮ್ಮ ಭಾವನವ್ರು ನೆನಪು ಮಾಡಿದರು. ಮಾರಣಕಟ್ಟೆ ಮಂಜರು, ನಾವು ಅವರನ್ನು ಅಧ್ಯಕ್ಷನ ಬಗ್ಗೆ ಆಮೇಲೆ ಹೇಳ್ತೇನೆ, ಇದು ಇಬ್ಬರ ಬಗ್ಗೆ ಉಲ್ಲೇಖ ಮಾಡಿ ಹೇಳ್ತೇನೆ. ಮಾರಣಕಟ್ಟೆ ಮಂಜರು, ಶ್ರೀ ಕ್ಷೇತ್ರ ಮಾರಣಕಟ್ಟೆಯ ಅವರಿಗೆ ಪೇಜಾವರ ಶ್ರೀಗಳು ಫೋನ್ ಮಾಡಿ ಹೇಳ್ತಾರೆ, ಪೃಥ್ವಿ ಪೇಜಾವರ ಶ್ರೀಗಳ ಭಾಳ ಆತ್ಮೀಯ ವಲಯದಲ್ಲಿ ಗುರುತಿಸ್ಕೊಂಡವ, ಗೋವಿಗಾಗಿ ಮೇವು ಕಾರ್ಯಕ್ರಮ ಇದೆಲ್ಲದರಲ್ಲಿ ಅವನು ಇರೋದ್ರಿಂದ ಪೇಜಾವರ ಶ್ರೀಗಳು ಇವನಿಗೆ ಏನು ಹೇಳಿದ್ರು ಅವ್ರು ಮಾಡಲಿಕ್ಕೆ ರೆಡಿಯಾದರು. ಆಮೇಲೆ ಪೃಥ್ವಿ ಮಾಡಾಗುವಾಗ ಅವ್ರ ಹತ್ರ ಹೋಗಿ ಹೇಳಿದಾಗ, ಇವರಿಗೊಂದು ಹೇಳ್ಬೋದಾ ನೀವು ಅಂತ ಕೇಳಿದಾಗ, ಕೂಡಲೇ ಫೋನ್ ತಗೊಳ್ಳಿ ಅಂತ ಹೇಳ್ತಾರೆ. ಮಂಜರಿಗೆ ಫೋನ್ ಮಾಡ್ತಾರೆ, ಮಂಜರೆ ನಾನು ಇಂಥ ಹುಡುಗರನ್ನು ಕಳಿಸ್ತೇನೆ, ಪೃಥ್ವಿರಾಜ್ ಶೆಟ್ಟಿ ಮತ್ತು ಸಜಿತ್ ಹೆಗಡೆಯವರು ಮತ್ತು ಅವರ ಇವರೆಲ್ಲ ಬರ್ತಾರೆ, ಅವ್ರು ಏನು ಹೇಳ್ತಾರೆ ನೋಡಿ ಅದನ್ನೊಂದು ಮಾಡಿಕೊಡಿ ಅಂತೇಳಿ ಹೇಳ್ತಾರೆ. ಆಯಿತು ಅಂತ ಹೇಳಿ 1-2 ದಿನ ಬಿಟ್ಟು ನಾವು ಅವರು ಆಂಧ್ರ ಪ್ರದೇಶ ಇದರಿಂದ ಬಂದಾಗ, ಅವರಿರೋದು ಇದರಲ್ಲಿ ಆಂಧ್ರದಲ್ಲಿ, ಅಲ್ಲಿಂದ ಬಂದಾಗ ಅವ್ರನ್ನ ಭೇಟಿಯಾಗಿ ಅವರಿಗೆ ತೀರ್ಥ ಮಂಟಪದ ಮಾಡನ್ನು ಮಾಡಲಿಕ್ಕೆ ಹೇಳ್ಕೊಡ್ತೇವೆ. ಆಗ ಅವ್ರು ಹೇಳ್ತಾರೆ, ನೀವೇ ಬಂದಿದ್ದರೆ ನಾನು 1 ಲಕ್ಷ ಕೊಡೋದು, ಸ್ವಾಮೀಜಿಗಳು ಹೇಳೋದ್ರಿಂದ ನೀವು ಎಷ್ಟು ಕೊಡಬೇಕು ಹೇಳಿ ಅಂತೇಳಿ ಹೇಳ್ತಾರೆ. ನಾವು ಹೇಳಿದರೆ ತೀರ್ಥ ಮಂಟಪಕ್ಕೆ ಒಟ್ಟು ಒಂದು 15 ಮಾಡಿಗೆ 2 ಮಾಡು, ತೀರ್ಥ ಮಂಟಪದ ಗರ್ಭಗುಡಿ ಮತ್ತು ತೀರ್ಥ ಮಂಟಪಕ್ಕೆ, ದೇವಸ್ಥಾನದ ಗರ್ಭಗುಡಿ ಮತ್ತು ತೀರ್ಥ ಮಂಟಪಕ್ಕೆ ಒಂದು 15 ಲಕ್ಷ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿದರೆ, ಅದಕ್ಕೆ ಅವರು ಆಯ್ತು ಅಂತ ಹೇಳಿ 3 ಲಕ್ಷದ ಕಂತಲ್ಲಿ ಈಗ 12 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ, ಮುಂದಿನ ದಿನಗಳಲ್ಲಿ ಬೇಕಾದರೆ ನಾನು ಮಾಡಿಕೊಡ್ತೇನೆ. ಈ ಒಂದು ವಾರ್ಷಿಕ ಅಂತ ಭರವಸೆಯನ್ನು ಕೊಟ್ಟಿದ್ದರೆ ಅವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಇನ್ನೊಬ್ಬರು ದಾನಿ ನಮ್ಮ ಅಶೋಕಣ್ಣವರ ಫ್ರೆಂಡ್ ಇರಬೇಕು, ಅವರು ನಂದಿನಿ ಗ್ರೂಪ್ನ ರಾಘವೇಂದ್ರ ರಾವ್ ಅಂತ.
ಅವರು ನಮಗೆ ಅವ್ರು ಯಾರಂತಲೇ ಗೊತ್ತಿಲ್ಲ. ಖಾಲಿ ಅಶೋಕಣ್ಣ ಮತ್ತು ಕರುಣಣ್ಣನ ಒಂದು ಇದ್ರ ಮೇಲೆ ವಿಶ್ವಾಸದ ಮೇಲೆ 5 ಲಕ್ಷ ರೂಪಾಯಿಯನ್ನು ಅವರು ದೇಣಿಗೆ ನೀಡಿದ್ದಾರೆ. ಅವರನ್ನು ನಾಡಿನ ಕೊನೆಯ ದಿನ ಫಂಕ್ಷನಲ್ಲಿ ಅವರು ಬರಲಿಕ್ಕಿದ್ದಾರೆ. ಅವರಿಗೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈಗ ನಾನು ಅಧ್ಯಕ್ಷನ ಬಗ್ಗೆ ಮಾತಾಡ್ತಿದ್ದೆ. ಪೃಥ್ವಿರಾಜ್ ಶೆಟ್ಟಿ ಅವನು ನಮಗಿಂತ ಚಿಕ್ಕವನಾದರೂ ಕೂಡ ಯಾರೋ ಮೊನ್ನೆ ಹೇಳಿದರು, ಇಡುಗುಂಜಿಯ ಮಹಾಗಣಪತಿಯ ಪ್ರತಿರೂಪ ಇವನು ಅಂತ. ಅವನು ನೋಡಲಿಕ್ಕೆ ಆಗಿದೆ, ನೋಡಲಿಕ್ಕೆ ಆಗಿದೆ ಅಂದರೆ ಕುಳ್ಳು ರೂಪ ಅಂತಲ್ಲ, ಅವನಲ್ಲಿ ಒಂದು ಆ ದೈವಿ ಕಳೆ ಇದೆ, ಆ ಮಾಡುವಂತಹ ಒಂದು ಅಷ್ಟೊಂದು ಬದ್ಧತೆ ಇದೆ. ಯಾವ ಕೆಲಸವನ್ನಾದರೂ ಯಾರನ್ನಾದರೂ ಮಾತಾಡಿಸಿ, ಕಲ್ಲನ್ನಾದರೂ ಮಾತಾಡಿಸಿ ಬಂದು ಆ ಕಲ್ಲಿನಿಂದ ಕೆಲಸವನ್ನು ತೆಗೆದುಕೊಳ್ಳೋ ನಮ್ಮ ಆ್ಯಕ್ಚುಲಿ ಶಿಲ್ಪಿಯ ಅಗತ್ಯವೇ ಇರಲಿರ್ತೇನೋ, ಇವನೇ ಮಾತಾಡಿ ಮಾಡುವಂಥ ಕೆಪಾಸಿಟಿ ಇದ್ದುವಂಥ ಅಷ್ಟೊಂದು ಒಂದು ದೈವಿ ಕಳೆ ಇರುವಂಥ ಹುಡುಗ. ಏನು ಹೇಳಿದ್ರು ಮಾಡೋ ಸಹಿತ ನನಗೆ ಅಂದರೆ ಆ ಟೈಮಿಗೆ ಆಗಬೇಕು. ಇವನು ಯಾರು ಈ ರಾಜಕೀಯದಲ್ಲಿ ಅತ್ಯಂತ ವ್ಯಸ್ತ ಕಾರ್ಯಕ್ರಮ. ನಾನು ಹೇಳಿದಾಗೆ ಅವನು ಫೋನ್ ರಿಸೀವ್ ಮಾಡೋದೇ ಕಷ್ಟ, ನಮಗಂತೂ ವಾಪಸ್ ಮಾಡ್ತಾನೆ. ಆಗೋದಿಲ್ಲ ಮಾಡಿದ್ರೆ ನೀವು ಅದಕ್ಕೆ ತಲೆ ಬಿಸಿ ಮಾಡ್ಕೋಬೇಡಿ, ನೀವು ಆಗ್ತದೆ ಮಾಡಿ ಕೊಡ್ತೇನೆ ನಾನು ಅಂತ ಪ್ರತಿಯೊಂದು ಅವನ ಹತ್ರ ಮಾತಾಡಿದ ಮೇಲೆ ನನಗೆ ಎಷ್ಟೋ ಒಂದು ಟೆನ್ಷನ್ ಕಮ್ಮಿ ಆಗೋದು. ಹೇಳಿದ ಮೇಲೆ 100% ಏನಾದರೂ ಒಂದು ಮಾಡಿಯೇ ಮಾಡ್ತಾನೆ ಅವನು ಆ ಸಂದರ್ಭಕ್ಕೆ ಅನುಗುಣವಾಗಿ. ಇವತ್ತು ಎಲ್ಲರನ್ನು ಒಟ್ಟು ಹಾಕ್ಕೊಂಡು, ಈಗ ಯಾರೇ ಇರಲಿ, ಯಾವ ಪಾರ್ಟಿ ಇರಲಿ, ಪಂಗಡ ಇರಲಿ, ಭೇದ ಇರಲಿ, ಮತ ಇರಲಿ, ಹುಡುಗರ ನಮ್ಮ ಯುವಕ ಮಂಡಲದವ್ರು ಎಲ್ಲರನ್ನು ಒಟ್ಟು ಹಾಕ್ಕೊಂಡು ಇಷ್ಟೊಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ. ಎಲ್ಲರ ಜೊತೆ ಅಷ್ಟೊಂದು ಆತ್ಮೀಯವಾಗಿದ್ದಾನೆ. ಅವನಿಗೆ ಈಗವಾಗಲೇ ಅವನು BJP ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದಾನೆ. ಇನ್ನು ಮುಂದೆ ಕೂಡ ಭಾಳ ದೊಡ್ಡ ಭವಿಷ್ಯವನ್ನು ಹೊಂದಿರುವಂಥ ಯುವ ನಾಯಕ. ಅವನಿಗೆ ಮುಂದಿನ ದಿನಗಳಲ್ಲಿ ಈ ಕದ್ರಂಜೆ ಮಹಾಲಿಂಗೇಶ್ವರನ ಅನುಗ್ರಹದಿಂದ ಅವನಿಗೆ ಬಹಳ ಒಳ್ಳೆಯ ರಾಜಕೀಯ ಭವಿಷ್ಯ ಆಗಲಿ. ಅದರಿಂದಾಗಿ ಕದ್ರಂಜೆ ಮಹಾಲಿಂಗೇಶ್ವರನ ಈ ಒಂದು ವಠಾರ ಇನ್ನೂ ಭವ್ಯವಾಗಿ, ಇನ್ನೂ ಬಹಳಷ್ಟು ಒಂದೂವರೆ ಕೋಟಿಯಷ್ಟು ಹಣ ಬೇಕಾಗಿದೆ ನಮಗೆ ಇನ್ನು ಅದನ್ನು ಸಂಪೂರ್ಣ ಫಿನಿಷ್ ಮಾಡಲಿಕ್ಕೆ. ಮತ್ತು ಇನ್ನು ಮುಂದಿನ 2ನೇ ಇದರಲ್ಲಿ ಇಲ್ಲೊಂದು ಕೆಲವು ಸಭಾಭವನವನ್ನು ನಿರ್ಮಿಸಲಿಕ್ಕಿದೆ. ಅದಕ್ಕೆಲ್ಲಕ್ಕೂ ಅವನು ಒಂದು ಅಧಿಕಾರ ಬಂದ ಮೇಲೆ, ಇಲ್ಲಾಂದರೆ ಈ ಸಂದರ್ಭದಲ್ಲಿ ಅವನು ಮಾಡಲಿ, ಆ ಶಕ್ತಿಯನ್ನು ಭಗವಂತ ಅವನಿಗೆ ಕೊಡಲಿ, ಅವನ ಕುಟುಂಬಸ್ಥರಿಗೆ, ಅವನ ಹೆಂಡತಿ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವನಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಬಂಧುಗಳೇ, ಇದೀಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ಈ ದಿನದ ಈ ಧಾರ್ಮಿಕ ಸಭಾ ಸಂಭ್ರಮದ ಧನ್ಯವಾದ ಸಮರ್ಪಣೆ, ವಂದನಾರ್ಪಣೆಗೆ ಮಾತಿನ ಮಂಟಪಕ್ಕೆ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಶೆಟ್ಟಿ ಬಿಲ್ಲಾಡಿ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೇನೆ. ಮಹಾಲಿಂಗೇಶ್ವರನ ಬ್ರಹ್ಮಕಲೋತ್ಸವದ ಪ್ರಥಮ ದಿನದ ಧಾರ್ಮಿಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಹೆಚ್ಚಿಗೆ ಯಾರು ವಿಷಯ ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಸಮಯದ ಅಭಾವ ಇದೆ. ಈಗ ತಾನೇ ಸಭೆಯನ್ನೆಲ್ಲ ಉದ್ಘಾಟಿಸಿ ಹೋದಂಥ ನಮ್ಮ ಶಾಸಕರಾದ ಕಿರಣ್ ಕೊಡ್ಗೆ ಅವರಿಗೆ ಈ ಸಂಸ್ಥೆಯ ಪರವಾಗಿ ಹಾಗೂ ಕದ್ರಂಜೆ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಸೇರಿರುವಂಥ ಎಲ್ಲ ಭಕ್ತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಹಾಗೂ ಕಿಶೋರ್ ಕುಮಾರ್ ಅವರು ಪುತ್ತೂರು ಅವರು ಬಂದಿದ್ದಾರೆ, ಬಹಳ ದೂರದಿಂದ ನಮಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ನನ್ನ ಮಿತ್ರರು, ಹಿರಿಯರು, ಉದ್ಯಮಿಗಳು ರಾಜೀವ್ ಅಣ್ಣ ಇವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೂ ನವೀನ್ ಚಂದ್ರ ಶೆಟ್ಟರು ಶಿರೂರು ಇವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸುರೇಶ್ ಶೆಟ್ಟಿ ಆಲ್ರೆಡಿ ಅವರಿದ್ದಾರೆ, ನಮ್ಮ ಅಣ್ಣರಾಯರು, ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ನನ್ನ ಮಿತ್ರ ಗುರುಪ್ರಸಾದ್ ಇವರಿಗೆ ಕೂಡ ನಮ್ಮ ಕಮಿಟಿಯ ಪರವಾಗಿ, ಊರಿನವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪ್ರಕಾಶ್ ಶೆಟ್ಟರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಡತಾಡಿ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಹಿರಿಯರಾದ ಉಮೇಶ್ ಹೆಗಡೆಯವರು ನಮ್ಮೊಟ್ಟಿಗಿದ್ದಾರೆ, ನಮಗೆಲ್ಲ ಮಾರ್ಗದರ್ಶಕರು, ನಮ್ಮನ್ನು ಹುರಿದುಂಬಿಸಿದವರು. ಯಾವಾಗ ಆಗ್ತದೆ, ಯಾವಾಗ ಮಾಡ್ತೀರಿ ಮರ, ಏನು ಮಾಡ್ತೀರಿ, ಹುಡುಗಾಟಿಕೆ ಮಾಡ್ತೀರಿ ಕೇಳಿ ನಮಗೆ ಪ್ರತಿ ದಿವಸ ಹೇಳ್ತಾ ಇದ್ದರು. ಅವರ ಆಸೆ ನಮ್ಮ ಅಭಿಲಾಷೆ, ಇದರಿಂದ ಈ ಸಂಸ್ಥೆ ಈ ರೀತಿ ನಡೀಲಿಕ್ಕೆ ಕಾರಣೀಭೂತರು ಹೌದವರು, ಅವರಿಗೆ ಕೂಡ ಧನ್ಯವಾದಗಳನ್ನು. ಹಾಗೆಯೇ ಭುಜಂಗ್ ಶೆಟ್ಟರು ಹಿರಿಯರು, ಮಾರ್ಗದರ್ಶಕರು ಹೌದು, ಧಾರ್ಮಿಕ ಮುಂದಾಳು ಕೂಡ ಹೌದು, ಅವರಿಗೂ ಕೂಡ ನಮ್ಮ ಈ ಕಮಿಟಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಹಾಗೂ
ಹೆಚ್ಚಿನವರು ಕೆಲವರ ಹೆಸರು ಗೊತ್ತಾಗುವುದಿಲ್ಲ ನನಗೆ, ಕೆಲವರು ಶರತ್ ಮಾಸ್ಟರ್ ಕೂಡ ನಮ್ಮೊಟ್ಟಿಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಕಾಶ್ ಶೆಟ್ಟರಾಯಿತು. ಇನ್ನು ಅಧ್ಯಕ್ಷರ ಬಗ್ಗೆ ನಾವು ಹೇಳೋದು ಬೇಡ ಅಂತೆಲ್ಲ ಹೇಳಿದರು, ಯಾಕಂದರೆ ನಮ್ಮ ಬೆನ್ನನ್ನು ನಾವು ತಟ್ಟುಕೊಂಡಾಗ ಆಗತ್ತೆ, ಯಾಕಂದರೆ ಒಡನಾಟಿಗಳು ಒಟ್ಟಿಗೆ ಇರುವವರು ನಾವು. ಆದ್ದರಿಂದ ಅವ್ರಿಗೆ ಯಾವ ರೀತಿ ಧನ್ಯವಾದ ಹೇಳೋದು ಏನು ಮಾಡೋದು ಅಂತ ಹೇಳಿದರೆ ನೀವು ಹೇಳಬೇಕು, ನಮ್ಗೆ ಅವರಿಂದ ಬೇಡಬೇಕು. ಅವನ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡಿದ ಕೂಡಲೇ ಅತಿ ಒಡನಾಟ ಇದ್ದವ್ರು ನಮ್ಮನ್ನು ನಾವು ಹೇಳ್ಕೊಳ್ಳೋದು ಸರಿಯಾಗೋದಿಲ್ಲ. ಆದ್ದರಿಂದ ಅವನೇ ದೇವರು ಆಯುಷ್ ಆರೋಗ್ಯ ಸಂಪತ್ತನ್ನು ಅವನನ್ನೊಂದು ಉನ್ನತ ರಾಜಕೀಯ ಸ್ಥಾನದಲ್ಲಿ ನೋಡುವ ಭಾಗ್ಯ ನಮಗೆ ಆ ಪರಮಾತ್ಮನ ಕೊಡಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತಾ ಅವರಿಗೆ ಅವ್ರ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾನೆ. ನಮಗೆ ಗಣೇಶ್ ಕಾಂಚನ್ ಅವರಿದ್ದಾರೆ, ಅವರಿಗೂ ಕೂಡ ಭಾಳ ನಮಗೆ ಬೆನ್ನೆಲುಬು ಅಂತ ಹೇಳ್ಬೋದು. ನಮ್ಮನ್ನು ಮುಂದೆ ಹೋಗಲಿಕ್ಕೆ ಸಹಕಾರ ಕೊಟ್ಟಂಥ ಶ್ರೀಯಾರ್ದವರು ಉದ್ಯಮಿಗಳು, ಅವರಿಗೂ ಕೂಡ ಇಡೀ ಸಂಸ್ಥೆಯ ಪರವಾಗಿ ಈ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಸೇರಿರುವಂಥ ಸಮಸ್ತ ಶಿವಭಕ್ತರಿಗೆ ಎಲ್ಲ ರೀತಿಯ ಸಹಾಯ ಕೊಟ್ಟರೆ, ಧನ ಸಹಾಯ ಇರಬಹುದು, ಶ್ರಮದಾನ ಇರಬಹುದು, ಪ್ರತಿಯೊಂದು ವಿಷಯದಲ್ಲಿಯೂ ನಿಮ್ಮೆಲ್ಲರೂ ಕೊಟ್ಟರೆ, ಎಲ್ಲರ ಹೆಸರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ನಿಮ್ಮೆಲ್ಲರ ಸಹಕಾರ ಈ ರೀತಿಯ ಸಂಸ್ಥೆ ಇವತ್ತು ನಡಲಿಕ್ಕೆ ಕಾರಣ ಈ ದೇವಸ್ಥಾನಕ್ಕೆ. ಇನ್ನೊಂದು 2-3 ದಿವಸ ಕಾರ್ಯಕ್ರಮ ಇದೆ. ಹಾಂ ಸರಿ, ಇದೇ ರೀತಿ ಸಹಕಾರ ಇನ್ನು 3 ದಿನ ನೀವು ನಮ್ಮೊಟ್ಟಿಗೆ ಇರಬೇಕು, ಈ ಚಂದಗಾಣಿಸಬೇಕು, ನಿಮಗೆಲ್ಲ ಈ ರೀತಿಯ ಸಹಕಾರವನ್ನು ಕೊಡಬೇಕು. ನಾವು ಮುಂದೆ ಹೋಗ್ತಾ ಇರ್ತೇವೆ. ಇದಕ್ಕಿಂತ ಹೆಚ್ಚಾಗಿ ಶಿವ ದೇವಾಲಯ ಕಟ್ಟುವುದು ದೊಡ್ಡದಾಗೋದಿಲ್ಲ. ಕಟ್ಟೋಕ್ಕೆ ಏನು ಶಿವಭಕ್ತರು ಒಂದು ಕಡೆ ಹೇಳ್ತಾರೆ, ಉಳ್ಳವರು ಶಿವಾಲಯ ಕಟ್ಟುವರು, ಉಳ್ಳದಿರೇ ನಾನೇನೂ ಮಾಡಲಯ್ಯ ಅಂತ. ಶಿವ ದೇವಾಲಯ ಮುಂದೆ ನಡೆಸಬೇಕಾದ್ರೆ ಭಕ್ತರಾದ ನೀವಿರಬೇಕು, ನಿಮ್ಮೆಲ್ಲರ ಸಹಕಾರ ಬೇಕು. ಹಾಗೆ ಕರುಣಾಕರ ಶೆಟ್ಟರು ಸಹಿತಣ್ಣ ಹೇಳಿದರು, ಕರುಣಾಕರ್ ನಾನು ಬಿಟ್ಟುಬಿಟ್ಟೆ ಅಂದೆ. ಅವರು ಒಂದು ಸೈಡಲ್ಲಿರುವವರು ಇದಕ್ಕೆ ಹೆಚ್ಚು ಪ್ರೇರಣೆ ಕೊಟ್ಟಿದ್ದನ್ನ ಕರುಣಾಕರ್ಷಣ. ಯಾಕಂದರೆ ಹತ್ತಿರದವರು ಜಾಗ ಕೊಟ್ಟರು, ದುಡ್ಡು ಕೊಟ್ಟರು, ನಮ್ಮೊಟ್ಟಿಗೆ ಇರ್ತಾರೆ. ಪ್ರತಿ ದಿವಸ ಅವರಂತೆ ಪ್ರತಿ ದಿವಸ ಫೋನ್ ಮಾಡಿಕೊಂಡು ಹೇಳ್ತಾ ಇರೋದು, ಏನಾಯಿತು, ಯಾವುದು ಎಂತ ಮಾಡಿರಿ ಏನು ಮಾಡಿರಿ ಅಂತ. ಅವರಿಗೆ ದೇವರು ಸಿಂಹಲಿಂಗೇಶ್ವರನು ಆಯುಷ್ ಆರೋಗ್ಯ ಸಂಪತ್ತನ್ನು ಕೊಡಲಿ, ಸದಾಕಾಲ ನಮ್ಮೊಟ್ಟಿಗೆ ಅವರು ಇರಲಿ. ಅವರ ಆಶೀರ್ವಾದ ಬೇಕು, ಸಹಕಾರ ಬೇಕು. ಹುಬ್ಬಳ್ಳಿಯವ್ರನ್ನೆಲ್ಲ ಸೇರಿಕೊಂಡು ಅವ್ರು ಮಸ್ತ್ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನಾನು ಏನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೆ ವಂದನಾರ್ಪಣೆಯನ್ನು ಸಲ್ಲಿಸಿರುವಂತಹ ಚಂದ್ರಶೇಖರ್ ಶೆಟ್ಟಿ ಅವರಿಗೆ ವೇದಿಕೆಯ ಗೌರವದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಅಭ್ಯಾಗತರಿಗೆ ಕದ್ರಂಜಿ ಮಾಲಿಂಗೇಶ್ವರ ದೇವಸ್ಥಾನದ ಈ ಸುಸಂದರ್ಭದ ಧಾರ್ಮಿಕ ಸಭಾ ವೇದಿಕೆಯ ಸವಿನೆನಪಿನ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸುವರೆ ಭರತ್ ಶೆಟ್ಟಿ, ಉಪಾಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದಂಥ ಸರ್ವರಿಗೂ ಪ್ರೀತಿಯ ಧನ್ಯವಾದ. ಕೆಲವರ ಹೆಸರುಗಳನ್ನು, ದಾನಿಗಳ ಹೆಸರುಗಳನ್ನು ನಾವು ಮನುಷ್ಯರು ಮರೆತಿರಬಹುದು, ಆದರೆ ದೇವರು ಮಾಲಿಂಗೇಶ್ವರ ಎಂದು ಮರೆಯಲಾರ ಎನ್ನುವ ವಿಶ್ವಾಸದ ಮಾತುಗಳೊಂದಿಗೆ ಸಹಕರಿಸಿದಂಥ ಸರ್ವರಿಗೂ ಪ್ರೀತಿಯ ನಮಸ್ಕಾರ. ನಿನ್ನೆಯ ಓಂಕಾರ, ಇಂದಿನ ಶ್ರೀಕಾರ ಮುಗಿದಿದೆ. ಇನ್ನೂ 3 ದಿನಗಳ ಕಾಲ ಧಾರ್ಮಿಕ ಕೈಂಕರ್ಯಗಳಿದೆ, ವೇದಿಕೆಯಲ್ಲಿ ನಡೆಯೋದಿದೆ. ಎಲ್ಲ ಧಾರ್ಮಿಕ ಕೈಂಕರ್ಯಗಳಲ್ಲಿ ತಾವೆಲ್ಲ ಒಂದಾಗಬೇಕು ಎನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಸಭಾ ಕಾರ್ಯಕ್ರಮದ ಬಳಿಕ ಓಂಕಾರ ಕಲಾವಿದರು ಕಣ್ಣುಕೆರೆ ತೆಕ್ಕಟ್ಟೆ ಇವರು ಅಭಿನಯಿಸುವ ಹಾಸ್ಯಮಯ ಸಾಮಾಜಿಕ ನಗೆ ನಾಟಕ ಕಥೆ ಈಗ ಶುರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿಕ್ಕಿದೆ. ಆ ನಡುವೆ ಊಟ ಆಗದೇ ಇರುವ ಭಕ್ತಾದಿಗಳು ಅತಿ ಶೀಘ್ರವಾಗಿ ತಮ್ಮ ಊಟವನ್ನು, ಭೋಜನವನ್ನು ಮುಗಿಸಿ ಈ ವೇದಿಕೆ ಮುಂಭಾಗದಲ್ಲಿ ಮುಂದಿನ 10 ನಿಮಿಷಗಳಲ್ಲಿ ವಾಪಸ್ ಆಸೀನರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ, ಈ ಸುಂದರ ಸಭಾ ಕಾರ್ಯಕ್ರಮದ ಮಾಡಿಕೊಂಡಿದ್ದಕ್ಕಾಗಿ, ನನ್ನನ್ನು ಮಾಲಿಂಗೇಶ್ವರನ ಈ ಸನ್ನಿಧಾನಕ್ಕೆ ಬರಮಾಡಿಕೊಂಡಿದ್ದಕ್ಕಾಗಿ ಸಮಿತಿಯ ಸರ್ವ ಸದಸ್ಯರಿಗೂ, ವಿಶೇಷವಾಗಿ ಅಧ್ಯಕ್ಷರಿಗೆ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂತಹ ಪ್ರಣುತ್ ಗಾಣಿಗ, ನಮ್ಮ ಆತ್ಮೀಯ ಮಿತ್ರ, ಒಬ್ಬ ಬೆಳೆಯುತ್ತಿರುವ ಯುವ ಪ್ರತಿಭೆ. ಒಂದು ದೊಡ್ಡ ಚಪ್ಪಾಳೆ ಹಾಕಬೇಕು ಪ್ರಣುತ್ರಿಗೆ. ಅವರಿಗೆ ಪ್ರಿಯದರ್ಶನ್ ಶೆಟ್ಟರು ಬಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಣುತ್ ಗಾಣಿಗರಿಗೆ ನಮ್ಮ ಸಮಿತಿಯ ಉಪಾಧ್ಯಕ್ಷರು, ಹಿರಿಯರಾಗಿರ್ತಕ್ಕಂಥ ಪ್ರಿಯದರ್ಶನ್ ಶೆಟ್ಟರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.